ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತರಾಳ ಅಂತ ಹೇಳಿದ ತಕ್ಷಣ ಕಲಾವಿದರಿಗೆ ಬಹಳ ಹತ್ತಿರ ಇರುವಂತಹ ಪದ ಇದು. ಕಲಾವಿದರ ಮುಖವನ್ನು ನೋಡಿ ನಾವು ಜಡ್ಜ್ ಮಾಡಿಬಿಡ್ತೇವೆ. ಬಹಳ ಖುಷಿಯಿಂದ ಇದ್ದಾರೆ, ಎಲ್ಲರನ್ನ ನಗಿಸ್ತಾರೆ, ಬಹಳ ಲವ್ಲಿ ಇವರು ಅಂತ. ಆದರೆ ಅದು ನಾಟಕವೋ ಅಥವಾ ನಿಜ ಜೀವನದಲ್ಲೂ ಆ ಖುಷಿ ಅವರ ಜೀವನದಲ್ಲಿ ಇರ್ತದ ಅನ್ನುವಂಥದ್ದನ್ನು ನಾವು ಯಾವತ್ತೂ ಪ್ರಶ್ನೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಆ ಪ್ರಶ್ನೆ ಹಾಕುವಂಥ ಪ್ರಯತ್ನ ನಾನು ಮಾಡ್ತೇನೆ. ಕಾಮಿಡಿ ಕಿಲಾಡಿ ಅನ್ನುವಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ದೊಡ್ಡದಾಗಿ ಹೆಸರು ಮಾಡ್ತಾರೆ. ಆದರೆ ಅನೀಶ್ ಅವರು ಇದ್ದಾರಾ ಇಲ್ವಾ ಈ ಪ್ರಶ್ನೆಯನ್ನು ಯಾವಾಗಲೂ ಮೂಡು ಹಾಗೆ ಅವರೇ ಮಾಡ್ತಾ ಇದ್ದಾರೆ. ಯಾಕದು ಹಾಗೆ? ಫೇಮ್ ಬಂದರೂ ಕೂಡ ಯಾಕೆ ಫೇಮ್ ಸಿಕ್ಕಿಲ್ಲ? ಇದರ ಬಗ್ಗೆ ಮಾತಾಡೋಣ. ಫಸ್ಟ್ ಅವರನ್ನ ವೆಲ್ಕಮ್ ಮಾಡೋಣ. ಅನೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇ ಭಯ ಆಯ್ತಾ? ದೇವರನೇ ಇಲ್ಲ. ಹೇಗಿದ್ದೀರಾ? ನಾನು ತುಂಬಾ ದಪ್ಪ ಇದ್ದೀನಿ. ದಪ್ಪ ಇದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ನಾನು ಬಹಳ ಚೆನ್ನಾಗಿದ್ದೇನೆ. ಹೌದೌದು, ನೋಡುವಾಗಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇದು ನೀವು ಸೀರಿಯಸ್ ಆಗಿ ಕಾಮಿಡಿ ಮಾಡ್ಬೇಕಾ? ಹೌದು, ಸೀರಿಯಸ್ ಆಗಿ ಕಾಮಿಡಿ ಮಾಡಬೇಕು. ಇದು ಅಂತರಾಳ. ನಿಮ್ಮ ಮನಸ್ಸಿನ ಮಾತನ್ನ ಇವತ್ತು ಬಿಚ್ಚಿಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತೇನೆ. ಎಸ್, ಖಂಡಿತ. ಸೊ ಅನೀಶ್ ಅಂತ ಹೇಳಿದ ತಕ್ಷಣ ಮೊದಲು ನೆನಪಾಗುವಂಥದ್ದು ಕಾಮಿಡಿ ಕಿಲಾಡಿ. ಅಲ್ಲಿವರೆಗೂ ಅನೀಶ್ ಅನ್ನುವಂಥ ಒಬ್ಬ ಕಲಾವಿದ ಇದ್ರು ಇಲ್ವಾ ಅನ್ನುವಂಥ ಪ್ರಶ್ನೆ ಯಾರಿಗೂ ಬಂದೂ ಇರಲಿಲ್ಲ. ಅನೀಶ್ ಅಂತ ಹೇಳಿದ ತಕ್ಷಣ ಕಾಮಿಡಿ ಕಿಲಾಡಿಯಲ್ಲೇ ನೋಡಿ ನಮ್ಮೂರಿನವರು ಅಥವಾ ಅದು ನಮ್ಮ ಹತ್ತಿರದ ವೇಣೂರಿನವರು ಇದೆಲ್ಲವೂ ಬಂತು ಆ ಟೈಮಲ್ಲಿ ಹೊಗಳಿಕೆಯ ಮಾತು. ಅಂದರೆ ಅನೀಶ್ಗೆ ಕಾಮಿಡಿ ಕಿಲಾಡಿ ಹೇಗೆ ಕನೆಕ್ಟ್ ಆಯಿತು? ಆ ಸೆಂಟಿಮೆಂಟ್ ಸ್ಟೋರಿ ಹೇಳಿ. ಮುಖ್ಯವಾಗಿ ನನಗೆ ಅಂದ್ರೆ ಹಿಂದಿನದನ್ನೆಲ್ಲ ಆಮೇಲೆ ಹೇಳ್ತೀನಿ. ಸೊ ಆ ವೇದಿಕೆ ಸಿಗಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ಲಿ ಅದೊಂಥರ ಏನು ಆಕಸ್ಮಿಕ ಅಂತ ಹೇಳ್ಬೋದು. ನಾನು ಅನ್ಕೊಂಡೇ ಇರ್ಲಿಲ್ಲ ಆ ವೇದಿಕೆ ನನಗೆ ಸಿಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 4th ಇಂದ ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದ್ರು ನಮ್ಮ ಆ ಕಾಲಘಟ್ಟದಲ್ಲಿ ಫಾರ್ ಎಕ್ಸಾಂಪಲ್ ನಾವು 93 ಅವನು ನಾನು. ಸೊ 90 ಇಂದ ಅಂದ್ರೆ ಒಂದು 95 ಆ ಒಂದು ಬ್ಯಾಚ್ ಇದೆ ನೋಡಿ. ಆ ಒಂದು ಏಜ್ ಗ್ರೂಪ್ನವರಿಗೆಲ್ಲ ಕೆಲವೊಂದು ಕಳ್ಕೊಂಡಿರ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಟಿವಿ ಅದೆಲ್ಲ ನಾವು ಹುಟ್ಟಿದ ನಂತರ ಸ್ವಲ್ಪ ನೋಡೋದಕ್ಕೆಲ್ಲ ಸಿಕ್ಕಿರ್ತದೆ. ಸೊ ನಾನ್ ಪ್ರೈಮರಿಲಿರುವಾಗ ನನಗೆ ಟಿವಿ ಅಂತಂದ್ರೆ ಆ ಪಕ್ಕದ ಮನೆಗೆ ಹೋಗ್ಬೇಕು, ಬೇರೆಯವ್ರ ಮನೆಗೆ ಹೋಗಿ ನೋಡ್ಬೇಕು. ನಮ್ಮ ಮನೆಯಲ್ಲಿ ಇರ್ಲಿಲ್ಲ. ಸ್ವಲ್ಪ ಅಂದ್ರೆ ಬಡತನಕ್ಕಿಂತಲೂ ಆ ಕಾಲಘಟ್ಟ ನಮ್ಗೆ ಎಷ್ಟು ಬೇಕು ಅಷ್ಟೇ. ಸೊ ಪಕ್ಕದ ಮನೆಗೆ ಹೋಗ್ಬೇಕು ಟಿವಿ ನೋಡಕ್ಕೆ. ಟಿವಿ ನೋಡ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಎಮೋಷನಲ್ ಸೀನ್ಸ್ ಬರ್ತಾ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಎಮೋಷನಲ್ ಸೀನ್ಸ್ ಬರ್ಬೇಕಾದ್ರೆ ನಾವು ಅಳೋಂಗಿಲ್ಲ, ಕಣ್ಣಲ್ಲಿ ನೀರು ಸುರಿಸ್ಬೇಡಿ ಅಂತ. ಸೊ ಮನೆಯವರ ಒಂದು ಇದಾಗತ್ತೆ. ಅಂದ್ರೆ ಕಣ್ಣಲ್ಲಿ ನೀರು ಸುರಿಸ್ಬೇಡಿ ಯಾರು ಸಹ. ನಮ್ಗೆ ಅಳು ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ ಟಿವಿ ಅಲ್ಲಿ. ಶ್ರುತಿ ಅವ್ರದ್ದು ಸಿನಿಮಾ ನೋಡ್ತಿರ್ಬೇಕಾದ್ರೆ ಅಳು ಬರ್ತಾ ಇರ್ಬೇಕು, ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಕಣ್ಣಲ್ಲಿ ನೀರು ಸುರಿಸ್ಬೇಡಿ. ನೆಕ್ಸ್ಟ್ ಗೋಡೆಗೆ ಹೊರಗಬೇಡಿ, ಗೋಡೆಗೆ ಹೊರಗಿದ್ರೆ ತಲೆ ಎಣ್ಣೆ ಆಗುತ್ತೆ. ಸೊ ಅಂತ ರಿಸ್ಟ್ರಿಕ್ಷನ್ಸ್ಗಳು, ಸಣ್ಣ ಸಣ್ಣ ಸಿಲ್ಲಿ ರಿಸ್ಟ್ರಿಕ್ಷನ್ಗಳು. ಬಟ್ ನಮ್ಗೆ ಅವತ್ತು ಅದು ದೊಡ್ಡದು. ಸೊ ಆ ಒಂದು ಸಮಯದಲ್ಲಿ ನಾವು ಪ್ರೈಮರಿಯಲ್ಲಿ ಇರುವಾಗ ಸೊ ಆಗ ಅನ್ಸಿದ್ದೇನಂತಂದ್ರೆ ನನಗೆ ಈಗ ಅನ್ಸೋದು ಆವಾಗ ನಾನು ಅನ್ಕೊಂಡಿರ್ಲಿಲ್ಲ ನಾನು ಕೂಡ ಟಿವಿ ಒಳಗೆ ಬರ್ತೀನಿ ಅಂತ. ಅದೇ ನಮ್ಗೆ ಯಾರು ಎಣ್ಣೆ ಆಗುತ್ತೆ ಅಂದಿದ್ರು, ಕಣ್ಣಲ್ಲಿ ನೀರು ಸುರಿಸ್ಬೇಡಿ ಅಂದಿದ್ರು, ಅವರೇ ನಮ್ಮನ್ನು ನೋಡಿ ಚಪ್ಪಾಳೆ ತಡ್ತಾರೆ, ನಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಸೊ ನಾನು ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗೋದಕ್ಕೆ ಮುಖ್ಯ ರೀಸನ್ ಏನು ಅಂತಂದ್ರೆ ಹಿತೇಶ್ ಅಂತಲೇ ಹೇಳ್ಬೋದು. ಬಿಕಾಸ್ ಹಿತೇಶ್ ಏನು ಅಂತಂದ್ರೆ ಅವ್ರು ತುಂಬಾ ಕಾಮಿಡಿಯನ್. ಅಂದ್ರೆ ನನಗಿಂತಲೂ ಒಂದು ಹೆಜ್ಜೆ ಜಾಸ್ತಿನೇ ಅಂತಲೇ ನಾನು ಹೇಳಕ್ ಇಷ್ಟಪಡ್ತೀನಿ, ಹೆಮ್ಮೆ ಪಡ್ತೀನಿ ಕೂಡ. ಸೊ ಅವನು ಮಿಮಿಕ್ರಿ ಮಾಡ್ತಿದ್ದ. ಸೊ ನಾನು ಅವನ ಒಂದು ಜರ್ನಿ ನಂದು ಮತ್ತೆ ಒಂದು ಸುಮಾರು ಒಂದು 10-12 ವರ್ಷಗಳದ್ದೇ. ಬಿಕಾಸ್ ನಾವು ಯುವಜನ ಮೇಳ, ಯುವಜನೋತ್ಸವ ಆ ಒಂದು ಕಾರ್ಯಕ್ರಮಗಳಿಗೆ ಕಾಮಿಡಿಯನ್ ಆಗಿ ಅಲ್ಲ, ನಾವು ಸಿಂಗರ್ಸ್, ಫೋಕ್ ಸಿಂಗರ್ಸ್. ಸೊ ಯಾವುದು ಕಂಸಾಳೆ ಹಾಡು, ಕೋಲಾಟ, ಅದಕ್ಕೆಲ್ಲ ನಾವು ಹಾಡು ಆಡೋದು, ನಮ್ಮ ಫ್ರೆಂಡ್ಸ್ ಗಳೆಲ್ಲ ಕುಣಿಯೋದು. ಸೊ ಸ್ಪರ್ಧೆಗೆ ಹೋಗಿ ಬರೋದು, ಆ ರೀತಿ ಇದ್ದ ನಂಟುಗಳು. ಸೊ ನಾವು ನಾಟಕಗಳಲ್ಲೆಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ವಿ, ಹಾಸ್ಯಗಾರರ ಪಾತ್ರಗಳು. ಅವನೊಂದು ರೋಲ್ ಮಾಡಿದ್ರೆ ನಾನೊಂದು ರೋಲ್, ಏನಾದ್ರೂ ಒಂದು ಮಾಡ್ತಾ ಇದ್ವಿ ಕಾಲೇಜ್ ಲೈಫ್ ಅಲ್ಲಿ. ಸೊ ನೆಕ್ಸ್ಟ್ ಅದೇ ಕನೆಕ್ಟ್ ಆಯ್ತು. ಅವನು ಕಾಮಿಡಿ ಕಿಲಾಡಿಗಳು ಸೀಸನ್ 1 ಅವಾಗ ಅಷ್ಟೊಂದು ಪ್ರಚಾರ ಇರ್ಲಿಲ್ಲ, ಆಡಿಷನ್ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಟಿವಿಯಲ್ಲಿ ಬಂದಿದೆ ಅಂತಲೂ ಯಾರೋ ಹೇಳ್ತಿದ್ರು, ಟಿವಿಯಲ್ಲಿ ಬಂದಿದೆ ಅಂತ ಹೋಗಿದ್ದಾರೆ ಅಂತ. ಸೊ ಮಂಗಳೂರಲ್ಲಿ ಫಸ್ಟ್ ಆಡಿಷನ್ ಆದಾಗ ಒಂದೆಷ್ಟು 30-40 ಜನ ಇದ್ರೆ ಏನೋ ಆಡಿಷನ್ಗೆ, ಅಷ್ಟು ಇರ್ಲಿಲ್ಲ ಅಂತೆ, ವಿರಳ. ಅವ್ನು ನನಗೆ ಕಾಲ್ ಮಾಡಿದ್ದ,
ಹೀಗೆ ಆಡಿಷನ್ ನಡೀತಿದೆ, ನೀನು ಬಾ, ನಾನೀಗ ಈಗ ತಾನೇ ಕೊಟ್ಟೆ, ಜನ ಇಲ್ಲ ಇಲ್ಲಿ, ನೀನ್ ಬಂದ್ರೆ ನಿನ್ಗೊಂದು ಅವಕಾಶ ಸಿಗ್ಬೋದು ಅಂತ ಕಾಲ್ ಮಾಡಿದ್ದ ಅವನು. ಬಟ್ ನಾನು ಆ ಸಿಚುವೇಶನ್ ಹೇಗಿತ್ತು ಅಂತಂದ್ರೆ, ನಂದು ನಮ್ಮ ಊರಲ್ಲಿ ಒಬ್ರು ತೀರ್ಕೊಂಡಿದ್ರು, ನಮ್ಮ ಬೆಳ್ತಂಗಡಿ ಕಡೆ ಒಂದು ಪ್ರೋಗ್ರಾಮ್ ಅಲ್ಲಿ ತೀರ್ಕೊಂಡಿದ್ದಂತ ಹುಡುಗ. ನಾನು MC ಎಲ್ಲ ಮಾಡ್ತಿದ್ದೆ ಆವಾಗ ಕಾಲೇಜ್ ಲೈಫ್ ಅಲ್ಲಿ. ಸೊ ನಾನು ಶ್ರದ್ಧಾಂಜಲಿ ಸಭೆ MC ಮಾಡ್ತಾ ಇದ್ದೆ ಆಗ, ಅವನ್ ಕಾಲ್ ಬರುವಾಗ. ನನಗೆ ಅನ್ಸಿದ್ದು ಏನಂತಂದ್ರೆ, ಇದನ್ನ ಅರ್ಧದಲ್ಲಿ ಬಿಟ್ಟು ಹಾಗಾಗಿಲ್ಲ, ಒಂದು ಗ್ಯಾಪ್ ಇರುವಾಗ ಕಾಲ್ ಬಂತು, ಇಲ್ಲ ನಾನು ಬರಲ್ಲ ಆಡಿಷನ್, ನಾನು ಇಲ್ಲ ಹೀಗೆ ಫ್ರೆಂಡ್ ಇದ್ದ, ಅವನಿಗೂ ಪರಿಚಯ ಇದೆ ಆ ವ್ಯಕ್ತಿದು, ಹುಡುಗನೇ ನಮ್ಮ ಫ್ರೆಂಡ್ ಅವನು, ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿದ್ದೀನಿ, ತುಂಬಾ ಜನ ಇದ್ದಾರೆ, ಬರಕ್ ಆಗಲ್ಲ ಮಿಡ್ಲಲ್ಲಿ ಬಿಟ್ಟು, ಇಲ್ಲ ಒಂದು 5 ಗಂಟೆವರೆಗೂ ಇದೆ ಬಾ ನೀನು, ಇಲ್ಲ ಬರೋದಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ, ಅಂದ್ರೆ ಎಷ್ಟಾದ್ರೂ ನಾವು ವಹಿಸ್ಕೊಂಡ ಕಾರ್ಯವನ್ನ ಮುಗಿಸದೆ ಹೋಗೋದು ತಪ್ಪಾಗುತ್ತೆ ಅಂತ, ಅಲ್ಲಿಗೆ ಅದು ಮುಗ್ದೋಯ್ತು. ಸೊ ಅವನೇ ಹೋದ. ಆಮೇಲೆ ನೆಕ್ಸ್ಟ್ ಅವನಿಗೆ ಕಾಲ್ ಬಂತು, ಅವ್ನು ಸೆಲೆಕ್ಟ್ ಆಗ್ಬೋದು ಅಂತ ಅಲ್ಲೇ ಹೇಳಿದ್ರಂತೆ ಎಲ್ಲರೂ ಕೂಡ, ನೀನು ಖಂಡಿತ ನೀನೊಬ್ಬ ಸೆಲೆಕ್ಟ್ ಆಗ್ತೀವಿ ಮಂಗಳೂರಿಂದ ಅಂತ. ಸೊ ಅವ್ನು ಹೋದ. ನೆಕ್ಸ್ಟ್ ಅವನ್ನ ಬೆಂಗಳೂರಿಗೆ ಕರೆಯೋ ಹೊತ್ತಿಗೆ ಅವನಿಗೆ ಇನ್ನೊಂದು ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ನಿಮ್ಮ ಜೊತೆಗಿರುವಂತಹ ಯಾರಾದರೂ ಒಂದು 2 ಕರ್ಕೊಂಡ್ಬಂದು ಗ್ರೂಪ್ ಸ್ಕಿಟ್ ಮಾಡ್ಬೇಕು ನೀವು ಅಂತ, ಹಿತೇಶ್ಗೆ. ನಮ್ಗೆ ಕಾಲ್ ಬಂತು, ಮತ್ತೆ ಅವ್ನು ಕಾಲ್ ಮಾಡ್ದ, ಹೀಗೆ ನೀವ್ ಹೇಗೂ ಬರ್ಲಿಲ್ಲ, ನನ್ ಜೊತೆ ಒಂದು ಸ್ಕಿಟ್ ಆದ್ರೂ ಮಾಡಿ, ಅದು ಗ್ರೂಪ್ ಅಲ್ಲಿ ಮಾಡ್ಬೇಕಂತ ಮಾರೆ, ನನ್ಗೆ ಹೇಗೆ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ. ನಾನು ಇನ್ನೊಬ್ಬ ಜಗದೀಶ್ ಅಂತ ಇದ್ದಾನೆ ಬೆಳ್ತಂಗಡಿಯಲ್ಲಿ, ಅವನೀಗ ಬೇರೆ ಫೀಲ್ಡ್. 3 ಜನ ಹಿತೇಶ್, ನಾವು 3 ಜನ ಬೆಂಗಳೂರಿಗೆ ಹೋದ್ವಿ. ಅದು ನಾನು ಒಂದು ಸೆಕೆಂಡ್ ಟೈಮ್ ಅನ್ಸುತ್ತೆ, ಅದಕ್ಕಿಂತ ಮುಂಚೆ ಯಾವ್ದೋ ಒಂದು ಬೊಂಬೆ ಕುಣಿತ ಎಲ್ಲ ಮಾಡ್ತೀವಲ್ಲ ಈ ಕಡೆ, ಸೊ ಬೊಂಬೆ ಮತ್ತೆ ಮೆರವಣಿಗೆ ಎಲ್ಲ, ಅದಕ್ಕೊಂದ್ಸಲ ಹೋಗಿದ್ವಿ ಯಾವ್ದೋ ಒಂದು ಟೀಮ್ ಜೊತೆ. ಅದಾದ್ಮೇಲೆ ಇದೇ ಸೆಕೆಂಡ್ ಟೈಮ್ ನಾನು ಹೋಗಿರೋದು ಕಾಮಿಡಿ ಕಿಲಾಡಿ ಆಡಿಷನ್ಗೆ ಅಂತ, ಯಾರಿಗೆ ಹಿತೇಶ್ಗೆ ಸಪೋರ್ಟ್ ಮಾಡೋಣ ಅಂತ ಹೋಗಿದ್ವಿ. ನಾವೇಗೂ ಹೋಗಿಲ್ಲ, ಅವನು ಅದು ಸೆಲೆಕ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಹೋದ್ವಿ. ಹೋಗಿ ಅಲ್ಲಿ ಆಡಿಷನ್ ಎಲ್ಲ ಕೊಟ್ವಿ. ಆಡಿಷನ್ ಎಲ್ಲ ಕೊಟ್ಟಾದ್ಮೇಲೆ ಅವ್ರು ಹೇಳಿದ್ರು, ನೀವು ಕೂಡ ಫಿಲ್ ಮಾಡಿ ಕೊಡಿ ಅಪ್ಲಿಕೇಶನ್ ಅಂತ. ಯಾಕೆಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ಫಿಲ್ ಮಾಡಿ ಕೊಟ್ವಿ. ನೆಕ್ಸ್ಟ್ ನನಗೆ ಒಂದು ಶಾಕಿಂಗ್ ಏನು ಅಂತಂದ್ರೆ, ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಆಗ, ಒಂದು ಸ್ಕೂಲಲ್ಲಿ ಟೀಚಿಂಗ್ ವರ್ಕ್ ಮಾಡ್ತಾ ಇದ್ದೆ. ಸಂಜೆ ಮನೆಗೆ ಹೋಗ್ತಿರ್ಬೇಕು, ನನಗೆ ಕಾಲ್ ಬಂತು, ನೀವು ಕಾಮಿಡಿ ಕಿಲಾಡಿಗಳು ಸೀಸನ್ 1ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ. ಒಂದ್ಸಲ ಶಾಕ್, ಗೊಂದಲ, ಇದು ಹೇಗೆ ಅಂತ. ಅವತ್ತು ಹೇಳಿದ್ರು ಕೂಡ, ಸೊ ನಿಮ್ದು ಅಪ್ಲಿಕೇಶನ್ ಕೊಟ್ಟೋಗಿರಿ, ನೀವು ಕೂಡ ಆಕ್ಟ್ ಮಾಡಿದಿರಲ್ಲ, ನೋಡೋಣ ಏನು ಅಂತ. ಸೊ ನಾವು 3 ಜನ ಹೋಗಿದ್ರಲ್ಲಿ ನಾನು ಹಿತೇಶ್ ಸೆಲೆಕ್ಟ್ ಆಗಿದ್ವಿ. ಸೊ ನಾನು ಗ್ರೂಪ್ ಅಲ್ಲಿ ಹೋಗಿ ಸೆಲೆಕ್ಟ್ ಆಗಿರೋದು, ಇಂಡಿವಿಜುವಲ್ ಆಗಿ ಏನು ಆಕ್ಟ್ ಮಾಡಿ ಅಂತಲ್ಲ. ಆಮೇಲೆ ನಾನು ಮತ್ತೆ ಕರೆದು, ಸೆಲೆಕ್ಟ್ ಆದ್ಮೇಲೆ ಮತ್ತೆ ಕರೆದು ನನಗೆ ಒಂದಷ್ಟು ಹೇಳ್ಕೊಟ್ಟು ಎಲ್ಲ ಆದ್ಮೇಲೆ ನಾನು ಸೆಲೆಕ್ಟ್ ಆಗಿ ಕಂಟಿನ್ಯೂ ಆದೆ. ಇದು ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ಅದೇ ನಾನು ಅನ್ಕೊಂಡೇ ಇರಲಿಲ್ಲ ಅಂತ. ಈಗ ನಾನು ಹೇಳಿದೆ ನೋಡಿ, ಆ ಮನೆಯ ಘಟನೆ ಅದಾದ ನಂತರ ನಾನೊಂದು ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ನನಗೊಂದು 20 ರೂಪಾಯಿ ಸಿಗ್ತಾ ಇತ್ತು. ಅವತ್ತು ನಾನು ಅನ್ಕೊಂಡಿರ್ಲಿಲ್ಲ ಕಾಮಿಡಿ ಕಿಲಾಡಿ ಆಗ್ತೀನಿ ಅಂತ. ಅದಾದ್ಮೇಲೆ ಒಂದು 8th ಅಂತ ಬಂದಾಗ ನನ್ನ ಅಪ್ಪನ ಜೊತೆ ಕಾರ್ಕಳದಾಚೆ ಅವರು ಮೇಸ್ತ್ರಿ ಕೆಲಸಕ್ಕೆಲ್ಲ ಹೋಗ್ತಿದ್ದು, ಅಡುಗೆ ಎಲ್ಲ ಮಾಡ್ತಿದ್ರು, ಮೇಸ್ತ್ರಿಗಳಿಗೆಲ್ಲ ಅಡುಗೆ ಮಾಡಿಕೊಡೋದು ಅವರು. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ದೆ, ಹೊಯ್ಗೆ ಹೊರೋದು, ನೆಕ್ಸ್ಟ್ ಸೆಂಟ್ರಿಂಗ್ ಅವ್ರ ಜೊತೆ ಎಲ್ಲ. ನೆಕ್ಸ್ಟ್ 10th ಬಂದಾಗ ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಂದ್ರೆ ಇದೆಲ್ಲ ಹೇಳ್ಬೇಕು ಅಂತ ಏನಿಲ್ಲ, ಕಷ್ಟಪಟ್ಟಿದ್ದೆ. ಹೌದು, ಎಲ್ಲರ ಲೈಫಲ್ಲಿ ಎಲ್ಲರೂ ಕಷ್ಟಪಟ್ಟಿರ್ತಾರೆ, ನಾನೊಬ್ಬನೇ ಅಲ್ಲ. ಸೊ ಒಂದೊಂದು ಕೆಲಸ ಮಾಡುವಾಗ ನಾನು ಅನ್ಕೊಂಡೇ ಇರಲಿಲ್ಲ ನಾನೊಬ್ಬ ಕಾಮಿಡಿ ಕಿಲಾಡಿ ಆಗ್ತೀನಿ, ನಾನು ಟಿವಿಯಲ್ಲಿ ಬರ್ತೀನಿ ಅಂತ. ಅದು ನನ್ಗೆ ಅದು ಏನಂತಂದ್ರೆ ಖುಷಿನೂ ಇದೆ. ಈಗ ನೀವು ಫಸ್ಟ್ ಅಲ್ಲಿ ಒಂದು ಮಾತಾಡಿದ್ರಿ, ಅನಿಶ್ ಇದಾರೋ ಇಲ್ವೋ ಅಂತ ಗೊತ್ತಾಗಲ್ಲ ಅಂತ. ಸೊ ನನ್ಗೆ ಅದು ಅನ್ಸ್ಲೇ ಇಲ್ಲ ಅಂತ ಇಷ್ಟ ತನಕ. ಯಾಕಂತಂದ್ರೆ ನನ್ನ ಜರ್ನಿ ಆಗಿದೆ, ನಾನು ಅನ್ಕೊಂಡಿರ್ಲಿಲ್ಲ ಅಂತ ನನಗೆ ಫೇಮ್ ಬರುತ್ತೆ. ಫೇಮ್ ಬಂದ್ಮೇಲೆ ಹೌದು ಮನೆಗೆ ಕೂತಿರ್ಬೇಕು ಅನ್ಸುತ್ತೆ, ಕೂತಿರ್ಬೇಕಾದ್ರೆ ಬೇರೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂತ. ಆದ್ರೂ ಮನ್ಸು ಬರಲ್ಲ. ಏನಂತಂದ್ರೆ ಈ ಫೀಲ್ಡ್ಗೆ ಇಳಿದಾಗಿದೆ. ಈಗ ಈ ಒಂದು ಫೀಲ್ಡ್ ಅಂತ ಇದೆ, ಯಾವುದು ಆರ್ಟಿಸ್ಟ್ ಅನ್ನೋ ಫೀಲ್ಡ್, ಕಲಾವಿದ ಅಂದ್ರೆ ಹಾಗೆ. ನೀವು ಫಸ್ಟ್ ಒಂದು ಮಾತು, ಎಲ್ಲ ಕಡೆ ನಾವು ಅದನ್ನೇ ಹೇಳ್ತೀವಿ, ಅವರ ಮುಖದಲ್ಲಿ ನಗು ಇರುತ್ತೆ ಬಟ್ ಒಳಗಡೆ ದುಃಖ ಇರುತ್ತೆ ಅಂತ. ಖಂಡಿತವಾಗ್ಲೂ ಹೌದು, ನಂದು ಅಂತಲ್ಲ, ಎಲ್ಲ ಕಲಾವಿದ್ರು. ಸೊ ಹಾಸ್ಯ ಮಾಡೋರಲ್ಲಿ ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ಅವರಲ್ಲಿ ಒಂದು ಏನಾದ್ರೂ ಒಂದು ಇರುತ್ತೆ, ಅಳುವಂತ ವಿಚಾರಗಳು ಎಲ್ಲರಲ್ಲೂ ಇರುತ್ತೆ. ನಾನು ಇಲ್ಲಿ ನಮ್ಮ ಮಂಗಳೂರಿನ ಒಂದಷ್ಟು ದಿಗ್ಗಜರು ನೋಡುವಾಗ್ಲೇ ಅವರ ಒಂದು ಹಿನ್ನೆಲೆಯನ್ನು ನೋಡುವಾಗ ನಿಜವಾಗ್ಲೂ ಅನ್ಸುತ್ತೆ ಗ್ರೇಟ್ ಅವರು ಅಂತ. ಆ ಹಿನ್ನೆಲೆ ನನಗನ್ಸಿತ್ತು, ನಾನು ಅದನ್ನೆಲ್ಲವನ್ನ ಮಾಡಿ ಬಂದಿದ್ದೀನಲ್ಲ ಕೆಲಸ ಮಾಡಿದಾಗ. ಅನ್ಸಿತ್ತೇನು ಅಂತಂದ್ರೆ, ಆಗ ಕಾಮಿಡಿ ಕಿಲಾಡಿ ಆಗ್ಬೇಕು ಅಂತಲ್ಲ, ನಾನು ಬೇಗ ಒಂದ್ಸಲ ದೊಡ್ಡವನಾಗ್ಬೇಕು ಅಂತ. ಈ ಕೆಲಸ ಎಲ್ಲ ಯಾರು ಮಾಡೋದು, ನನ್ನಿಂದ ಸಾಧ್ಯ ಇಲ್ಲ ಅಂತ. ಈ ಬಿಸಿಲೆಲ್ಲ ಇರುತ್ತಲ್ಲ, ಆಗ ನಮ್ಗೊಂಥರ ದುಃಖ ಆಗೋದು, ಅಯ್ಯೋ ಈ ಕೆಲಸ ಯಾರು ಮಾಡೋದು. ನನಗೆ ಈಗಲೂ ಆಕ್ಚುಲಿ ಬೇಜಾರಾಗುತ್ತೆ ನೆನ್ಸ್ಕೊಳ್ಳುವಾಗ. ಯಾಕಂದ್ರೆ ಈಗಲೂ ಕೆಲವರು ಹಾಗೆ ಕೆಲ್ಸಕ್ಕೆ ಹೋಗಿ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದಿದೆ. ನನಗನ್ಸೋದೇನಂದ್ರೆ, ಒಂದು ಹೊಯ್ಗೆ ಹೊರಬೇಕಾದ್ರೆ ಈ ಕಾಲೆಲ್ಲ ಇದಾಗೋದು, ಆಮೇಲೆ ಇಡೀ ದಿವಸ ನೋಡ್ತಾ ಇರ್ತಾರೆ, ರೈಟ್ರ್ ಇರ್ತಾರೆ, ಅದಕ್ಕೆ ಒಂದ್ ಸ್ವಲ್ಪ ನಿಂತರು ಕೂಡ ಏನೇನ್ ಮಾಡ್ತಿದ್ಯಾ ಅಂತ ಇನ್ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡೋದು, ನೀನು ಇದಕ್ಕೆ ಅಂತ ಹೋಗು, ಸ್ವಲ್ಪ ಹೊತ್ತು ಹೋಗಿ ಬಾ ಅಂತ. ನಾನು ಸುಮ್ಮನೆ ಹೋಗೋದು, ಅವರು ಸಪೋರ್ಟ್ ಮಾಡ್ತಾರೆ ಯಾರಾದ್ರು, ಸೀದಾ ಹೋಗೋದು, ಒಂದು 5 ನಿಮಿಷ ಅಲ್ಲೇ ನಿಂತು 10 ಬರೋದು, ಬೇಗ ನನ್ನ ದೊಡ್ಡವನ್ ಮಾಡು ದೇವ್ರೆ ಅಂತ ಆಳುದು. ಅಂದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮನೆ ಹತ್ರನೇ ಒಂದು ಬಾರ್ ಇತ್ತು, ಈಗ್ಲೂ ಇದೆ, ಅದು ನಮ್ಮ ವೇಣೂರಿನ ಪೇಟೆಯಲ್ಲಿ ಬಾರ್ ಇರೋದು. ನನಗೆ ಏನಂತಂದ್ರೆ, ಆಗ 8th ನಾನು, ಆಗ ಬಾರಲ್ಲಿ ಮೋರಿ ಇರುತ್ತೆ ನೋಡಿ, ಪಾತ್ರೆ ಎಲ್ಲ ತೊಳಿಯಕ್ಕೆ, ಅದಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ನಾನು.
ಆಗ ಒಂದು ಇಂಟ್ರೆಸ್ಟ್ ಏನು ಅಂತಂದ್ರೆ ಹೋಗೋಣ ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡೋಣ ಅಂತ. ಫಸ್ಟ್ ಡೇನೇ ಹೋಗಿದ್ದೀನಿ, ನನ್ನ ಮನೆ ಹತ್ರನೇ ಅದು ಬಾರ್. ಫಸ್ಟ್ ಡೇ ಹೋಗಿ ಅವ್ರು ಅಲ್ಲೇ ಸ್ಟೇ ಆಗ್ಬೇಕು, ಮನೆಗೆ ಹೋಗಂಗಿಲ್ಲ. ನಾನು ಅಳೋದು ರಾತ್ರಿ, ನಾನು ಮನೆಗೆ ಹೋಗ್ತೀನಿ, ನನಗೆ ಅಳು ಬರ್ತಾ ಇದೆ, ನನಗೆ ಆಗುದಿಲ್ಲ, ಅಮ್ಮಂದು ನೆನಪಾಗ್ತಿದೆ ಅಂತ. ಅಲ್ಲಿ ಒಬ್ರು ಹರೀಶ್ ಅಂತ ಇದ್ರು, ಈಗಲೂ ಇದ್ದಾರೆ ಅವರು. ಅವ್ರು ನನ್ನನ್ನ ಮನೆ ಕರ್ಕೊಂಡು ಹೋಗೋದು ಡೈಲಿ. ಅವರಿಗೆ ಇದು ಬೇಕು, ಏನು ಕರಿಬೇವು ಅಡುಗೆಗೆ. ಮನೆಗೆ ನನ್ನ ಕರ್ಕೊಂಡು ಹೋಗೋದು, ಅವರಿಗೆ ನಾನು ಕರಿಬೇವು ಕಿತ್ತು ಅವ್ರನ್ನ ಕಳಿಸೋದು. ನನಗೆ ಒಂದ್ಸಲ ಮನೆಗೆ ಹೋಗಿ ಮಲಗಬೇಕು ಅಂತ. ಬಟ್ ಏನು ಅಂತಂದ್ರೆ ಕೆಲಸ ಮಾಡಕ್ಕೆ ಇದು ತುಂಬಾ ಕೆಲಸ ಅಲ್ವಾ, ಅದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಏನೇನೋ ಯೋಚನೆ ಬರೋದು. ಸಾಯೋಣ, ಇನ್ನು ಬೇಡವೇ ಬೇಡ, ಈ ಕೆಲಸ ಎಲ್ಲ ಮಾಡೋದೇ ಬೇಡ ಅಂತ, ದುಡ್ಡು ಬೇಕು, ಅದೆಲ್ಲ ತಲೆಯಲ್ಲಿ ಬಂದಾಗ ಏನಿದೆ. ಸೊ ಜರ್ನಿ ಹೀಗೆ ಪಾಸ್ ಆಗಿ ಆಗಿ ನಾನು ಹೇಳಿದ್ದೇನೋ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ನಿಮ್ಗೆ, ಏನೋ ಮಾಡ್ಕೊಂಡ್ಬಂದೆ. ಅರ್ಧ ಎಪಿಸೋಡ್ ಕಂಪ್ಲೀಟ್ ಆಯ್ತು. ಸೊ ಇದು ಏನಂತಂದ್ರೆ ನನಗೆ ಯಾಕೆ ಹೇಳಿದ್ದಂತಂದ್ರೆ ಎಲ್ಲರ ಲೈಫಲ್ಲಿ ಇಂಥದ್ದು ಆಗಿರುತ್ತೆ, ತುಂಬಾ ಇರುತ್ತೆ. ನಾನೀಗ ಬ್ರೀಫ್ ಆಗಿ ಹೇಳಿದೆ, ಇದೇ ಉದ್ದ ಆಗಿದೆ ಹೇಳಿದ್ದು, ಬಟ್ ಇನ್ನೂ ಇದೆ ನಮ್ದು. ಯೋಚನೆ ಮಾಡಕ್ ಹೋದ್ರೆ ನೆನ್ಪು ಬರುತ್ತಾ ಹೋಗುತ್ತೆ ನೋಡಿ. ಅದು ಯಾವಾಗ ನಾವು ಕಷ್ಟಪಟ್ಟಿರ್ತೀವೋ ಆಗ ನಮ್ಗೊಂದೇನು ತೃಪ್ತಿ ಆಗುತ್ತೆ, ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ. ಇನ್ನು ನಾವೇನು ಸಕ್ಸಸ್ ಪಡಿತಾ ಇದೀವಿ ಅಷ್ಟೇ, ಇನ್ನು ಯಾವುದೋ ಒಂದು ಸಕ್ಸಸ್ ಪಡಿಲಿಕ್ಕೆ ಇರಬಹುದು. ಬಟ್ ಈಗ ಸಣ್ಣ ಪುಟ್ಟದೇನಾದ್ರು ಮಾಡಿದಾಗ, ಏನಾದ್ರು ಒಂದು ಸನ್ಮಾನ ಮಾಡಿದಾಗ್ಲೋ ಅಥವಾ ಯಾರಾದ್ರೂ ಪ್ರಶಸ್ತಿ ಕೊಟ್ಟಾಗ್ಲೋ ನಮ್ಗೆ ಅದೆಲ್ಲ ನೆನ್ಪು ಬಂದ್ಬಿಡುತ್ತೆ. ನಾನು ಪೇಂಟ್ ಕೊಡ್ತಾ ಇದ್ನಲ್ಲ, ನಾನು ಮೇಸ್ತ್ರಿ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ನಾನು ಹೂ ಮಾರ್ತಿದ್ನಲ್ಲ, ನಾನು ಅದ್ ಮಾಡ್ತಿದ್ನಲ್ಲ, ಇದ್ ಮಾಡ್ತಿದ್ನಲ್ಲ, ಅವರೆಲ್ಲರೂ ಕಣ್ಣು ಮುಂದೆ ಸಿಗ್ತಾರೆ ಅಂತ ನನಗೆ ಈಗಲೂ. ಬೈಕಲ್ಲಿ ಬರ್ಬೇಕಾದ್ರೆ ಹೂ ಮಾರ್ತಿದ್ದಂತಹ ಓನರು ಸಿಗ್ತಾರೆ, ದೆನ್ ಒಬ್ರು ಮೇಸ್ತ್ರಿ ಕೆಲಸ ಕೊಟ್ಟಂತಹ ಮೇಸ್ತ್ರಿನೂ ಸಿಗ್ತಾರೆ. ಅವರೆಲ್ಲರೂ ಪಾಪ ಅವ್ರದೇ ಆದಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ, ಬಟ್ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಅವ್ನು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಅವ್ನು ನನ್ನ ಬಾರಲ್ಲಿ ಕೆಲಸ ಮಾಡ್ತಿದ್ದ, ಈಗಲೂ ನನ್ನ ಜೊತೆ ಮಾತಾಡ್ತಾನೆ ಅಂತ, ಅದು ನನಗೆ ಖುಷಿ. ವೆರಿ ನೈಸ್. ಸೊ ಅನೀಶ್ ಅವರು ಕಾಮಿಡಿ ಕಿಲಾಡಿಯಾಗಿ ಎಲ್ರಿಗೂ ಪರಿಚಿತ. ಹಾಗೆ ಈಗ ಸ್ಟೋರಿ ಹೇಳಿದ್ರು, ಇಷ್ಟೆಲ್ಲ ಖಂಡಿತವಾಗ್ಲೂ ನಮ್ಗೆ ಗೊತ್ತಿರ್ಲಿಲ್ಲ. ಇದು ಆಕ್ಚುಲಿ ಎಕ್ಸ್ಕ್ಲೂಸಿವ್ ಅನ್ಕೊಳ್ತೇನೆ, ಇಷ್ಟೆಲ್ಲ ಲಿಸ್ಟ್ ಚಂದ ಹೇಳಿರ್ಲಿಲ್ಲ. ಇಂಟರ್ವ್ಯೂ ಹೋಗಿದ್ದೆ, ಬಟ್ ಕೆಲವೊಂದನ್ನು ನಾನು ಹೇಳಿರ್ಲಿಲ್ಲ. ಎಸ್, ಅನೀಶ್ ಅವರು ಬಾಲ್ಯದಲ್ಲಿ ಹೇಗಿದ್ರು ಅನ್ನೋದು ಕುತೂಹಲ. ಹಾಗೆ ಅವರ ಕುಟುಂಬದ ಬಗ್ಗೆ, ವೇಣೂರಲ್ಲಿ ಒಂದು ಕಡೆ ಹೋಗುವಾಗ ಸೀಸನ್ ಆ ಟೈಮ್ ಸೆಲೆಬ್ರಿಟಿ ನೀವು, ಆ ಟೈಮ್ ಅನೀಶ್ ಅವ್ರದ್ದು ಮನೆ ಇದೆ ಅಂತ ನಾವು ನೋಡ್ತಿದ್ದದ್ದು. ಮನೆಯ ಹಿಂದೆ ಇರುವಂಥದ್ದು, ಮನೆಯ ಒಳಗೆ ಇರುವಂಥದ್ದು, ಮನೆಯ ಮುಂದೆ ಇರುವಂಥ ಸ್ಟೋರಿಗಳು. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ? ನಾನು ಒಂಥರ ಏನಂತಂದ್ರೆ ಫ್ಯಾಮಿಲಿಗೆ ತುಂಬಾ ಅಟ್ಯಾಚ್ಡ್ ಆಗಿರೋನು. ಈಗ ನಾನು ಒಂದು ವೇಳೆ ಮನೆಗೆ ಬಂದ್ರೆ ಬೆಂಗಳೂರಿಂದ ನನಗೆ ಹೋಗಕ್ ಮನಸ್ಸೇ ಬರೋದಿಲ್ಲ. ಅಂದ್ರೆ ಇಲ್ಲಿ ಏನಂತ ಇರುತ್ತೆ ಅದೆಲ್ಲ ಮನೆಯಲ್ಲಿ ಇರುತ್ತೆ. ನಮ್ಮ ಮನೆಯಲ್ಲಿ ಪ್ರೀತಿನೂ ಇದೆ, ಜಗಳನೂ ಇದೆ, ಒಂದಷ್ಟು ಅವ್ರ ಜೊತೆನೇ ಇರ್ಬೇಕನ್ಸುತ್ತೆ ನನಗೆ. ನಾನು ಈಗ ಹೇಗೆ ಹೊರಗಡೆ ಬಂದು ನಾನು ತಮಾಷೆ ಮಾಡ್ತಿರ್ತೇನೋ, ಸೇಮ್ ಮನೆಯಲ್ಲೂ ಹಾಗೆ ಚೇಷ್ಟೆ ಮಾಡ್ತಾ ಇರ್ತೀನಿ, ಮನೆಯವರಿಗೆ ಕಿರುಕುಳ ಕೊಡ್ತಾ ಇರ್ತೀನಿ, ಅವ್ರನ್ನ ನಗಿಸ್ತಾ ಇರ್ತೀನಿ. ಏನಾದರೂ ಮನೆಯಲ್ಲಿ ಏನಾದರೂ ಆದಾಗ ಅದನ್ನು ಸರಿ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಸೊ ನಾವು ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಮತ್ತೆ ತಂಗಿ, ನಾವು ಒಟ್ಟು 4 ಜನ ಮಕ್ಕಳು. ಅವರಿಗೆ 3 ಜನರಿಗೆ ಮದುವೆ ಆಗಿದೆ, ಅಣ್ಣನಿಗೆ, ಅಕ್ಕನಿಗೆ ಮತ್ತೆ ತಂಗಿಗೆ. ಸೊ ಮತ್ತೆ ನಾವು ಇಷ್ಟು ಜನ ಇರೋದು, 6 ಜನ ಇದ್ವಿ. ಸೊ ಈಗ ಅತ್ತಿಗೆ ಬಂದಿದ್ದಾರೆ, ಅಣ್ಣನ ಹೆಂಡ್ತಿದ್ದಾರೆ, ಅಣ್ಣ ಮಗಳಿದ್ದಾಳೆ ದೇಶ್ನ ಅಂತ ಮಗಳು, ಅವಳು ಈಗ 4 ವರ್ಷದ ಮಗು. ನೆಕ್ಸ್ಟ್ ಈಗ ತಂಗಿಗೆ ಮಗು ಆಗಿದೆ, ಅಕ್ಕನಿಗೂ ಮಗು ಆಗಿದೆ. ಸೊ ಒಂದು ಕುಟುಂಬ ನಮ್ದು. ಹೇಗೆ ಅಂತಂದ್ರೆ ನಮ್ಗೆ ತುಂಬಾ ನಾವು ಅಟ್ಯಾಚ್ಡ್ ಆಗಿರೋದಕ್ಕೆ, ಅಂದ್ರೆ ಅಟ್ಯಾಚ್ಮೆಂಟ್ ಹೇಗೆ ಅಂತಂದ್ರೆ ನಮ್ಗೆ ಅಜ್ಜಿ, ಅಮ್ಮನ ಅಮ್ಮ, ಅವ್ರು ಮಂಗಳೂರು ಅವ್ರು ಆಕ್ಚುಲಿ. ಅವರ ಒಂದು ಸ್ಟ್ರಗಲ್ ಲೈಫಲ್ಲಿ ಅವ್ರು ಮಾಡ್ಕೊಂಬಂದಂತ ಸ್ಟ್ರಗಲ್, ನಾನು ಪ್ರೈಮರಿಯಿಂದಲೂ ಅವ್ರನ್ನೇ ನೋಡ್ಕೊಂಡಿದ್ದೀನಿ. ಸೊ ಒಂದು 5 ವರ್ಷದವರೆಗೂ ಅವ್ರ ಜೊತೆನೇ ಇದ್ದೆ. ಅದಾದ್ಮೇಲೆ ಮತ್ತೆ ವೇಣೂರಿಗೆ ಬಂದಿದ್ದೆ. ಆಕ್ಚುಲಿ ನಮ್ದು ಮಂಗಳೂರಲ್ಲಿ ಅಜ್ಜಿ ಮನೆ ಇರೋದು. ಸೊ ಅವರು ಸ್ಟ್ರಗಲ್ ಪಟ್ಟಿರೋದು ಹೇಗಂತಂದ್ರೆ, ಅವ್ರ ಗಂಡ ಅವರು ಕುಡಿತಾ ಇದ್ರು, ಅವ್ರು ಅಂದ್ರೆ ನಮ್ಮ ತಾತ ಅವ್ರಿಗೆ ಹೊಡಿತಾ ಇದ್ರು, ಜಗಳ ಮಾಡ್ತಾ ಇದ್ರು ಅನ್ನೋದು. ಅದಾದ್ಮೇಲೆ ಅವರು ಒಂದು ಕಾಲು ಮುರ್ಕೊಂಡ್ರು ನನ್ನ ತಾತ. ಅವ್ರನ್ನ 1 ವರ್ಷ ಹಾಸ್ಪಿಟಲಲ್ಲೇ ನೋಡ್ಕೊಂಡ್ರು ಅಜ್ಜಿ. ಅವ್ರು ಬೈತಾ ಇದ್ರು ಕೂಡ ಅದನ್ನ ಸಹಿಸ್ಕೊಂಡು ನೋಡ್ಕೊಳ್ತಾ ಇದ್ರು ಅಜ್ಜಿ. ಅದಾದ್ಮೇಲೆ ಅವ್ರಿಗೆ ಏನಂತಂದ್ರೆ ನನ್ನ ಅಕ್ಕ ನನ್ನ ನೋಡ್ಕೊಳ್ಳುವಂತ ಒಂದು ಇದು ಬರುತ್ತೆ ಸಿಚುವೇಶನ್. ಅಕ್ಕನಿಗೆ ಒಂದು ಪ್ರೈಮರಿಯಲ್ಲಿ ಇರ್ಬೇಕಾದ್ರೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ನಾವು ಅವಳೊಂದು 8th ಇರುವಾಗ ಅವಳಿಗೊಂದು ಆಪರೇಷನ್ ಆಗತ್ತೆ, ಹಾರ್ಟ್ ಆಪರೇಷನ್ ಆಗತ್ತೆ. ಆಗ ನಾನೊಂದು 6th ಏನೋ ಇದ್ದೆ. ಆಗ ಏನಾಗಿತ್ತಂದ್ರೆ ಆ ಸಿಚುವೇಶನ್ ಒಂದು ತುಂಬಾ ಗಂಭೀರ ಅನ್ಸ್ಬಿಟ್ಟಿತ್ತು. ಅವಳು ತುಂಬಾ ಚೆನ್ನಾಗಿದ್ಲು ನೋಡಕ್ಕೆ, ಸ್ಫುರದ್ರೂಪಿ ಕೂಡ, ಉದ್ದನೆಯ ಕೂದ್ಲು. ಅವಳು ಏನಂತಂದ್ರೆ ಆ ಒಂದು ಪ್ರಾಬ್ಲಮ್ ಇಂದಾಗಿ ತುಂಬಾ ಸಫರ್ ಆಗ್ತಾ ಇದ್ಲು. ಅವಳಿಗೆ ದಿನಾ ಟ್ಯಾಬ್ಲೆಟ್ ಬೇಕು. ಅವಳನ್ನ ಈಗ ನಮ್ಮ ಅಮ್ಮ ಇದ್ದಾರೆ, ಅವ್ರ ಅಮ್ಮ ಅಜ್ಜಿ, ಈಗ ನಮ್ಮ ಅಜ್ಜಿ ಅವ್ರು ನೋಡ್ಕೊಂಡಿದ್ದು. ಅವಳಿಗೆ ಅಮ್ಮ ಇಬ್ರು ಕೂಡ. ನಾನೊಂದು ಕತೆ ಕೂಡ ಬರ್ದಿದ್ದೆ ಒಂದು ಹೈಸ್ಕೂಲಲ್ಲಿ ಇರುವಾಗ, ಅಜ್ಜಿಮ್ಮ ಅಂತ. ಅಜ್ಜಿ ಮತ್ತೆ ಅಮ್ಮ ಅವಳಿಗಿಬ್ರು ಕೂಡ. ಅಜ್ಜಿಯನ್ನು ಬಿಟ್ಟಿರಕ್ಕೆ ಆಗ್ತಾ ಇರಲಿಲ್ಲ. ಒಂದು ವೇಳೆ ಅವಳು ಮನೆಗೆ ಬಂದ್ರೆ, ವೇಣೂರಿಗೆ ಬಂದ್ರೆ, ಅವಳಿಗೆ ನೆನಪಾಗೋದು ಇವಳ್ದು ಅಜ್ಜಿ ಬೇಕು ಅಂತ.
ಅಂದರೆ ಅಷ್ಟು ಅಟ್ಯಾಚ್ಡ್ ಆಗಿದ್ಲು ನನಗೆ. ಅದು ಏನಂತಾರೆ ನೋಡ್ಕೊಂಡು ಬೆಳೆದಿದ್ನಲ್ಲ ನಾನು, ಅವಳಿಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ನೆಕ್ಸ್ಟ್ ಹೇಗೂ ದೇವ್ರ ದಯೆಯಿಂದ ಹಾರ್ಟ್ ಎಲ್ಲ ಆಪ್ರೇಷನ್ ಆಗಿ ಈಗ ತುಂಬ ಚೆನ್ನಾಗಿದ್ದಾಳೆ. ಈಗಲೂ ನಮ್ಗೆ ಏನಂತಂದರೆ ಆರೋಗ್ಯವಾಗಿದ್ದಾಳೆ. ದೆನ್ ಅಜ್ಜಿ ಕೂಡ ಅಷ್ಟೇ, ಅದೇ ಒಂದು ಸಂತೋಷದಿಂದಿದ್ದಾರೆ. ಅವರು ತುಂಬ ಸ್ಟ್ರಗಲ್ ಪಟ್ಟಿದ್ರು. ತಾತ ಆದಮೇಲೆ ಮೊಮ್ಮಗಳು, ಅಂದರೆ ಅವ್ರನ್ನ ನೋಡ್ಕೊಳ್ಳೋದು. ಅವ್ರು ನನಗೆ ಅನ್ಸಿದ್ದು ಏನಂತಂದರೆ ನೋಡ್ಕೊಳ್ಳೋದೇ ಆಯ್ತಲ್ಲ ಅಂತ ಇವ್ರ ಲೈಫ್. ತುಂಬ ಜನ ಹೇಳ್ತಾರೆ ನೋಡಿ, ಈಗ ಅಮ್ಮ ಅಂದರೆ ಅವರಿಗೆ ಏನು ನೆಕ್ಸ್ಟ್ ರಿಟೈರ್ಮೆಂಟ್ ಇರೋದಿಲ್ಲ ಅಥವಾ ಅವ್ರಿಗೆ ಸಂಬಳ ಇರೋದಿಲ್ಲ. ಆ ಒಂದು ಹೆಣ್ಣು ಅನ್ನೋ ಕಾನ್ಸೆಪ್ಟಿಗೆ ಅವಳು ಮನೇಲಿ ತುಂಬ ಕೆಲಸ ಮಾಡ್ತಾಳೆ. ಎಲ್ಲ ಗಂಡ ಅಕ್ಕ ತಮ್ಮ ಹಾಗೆ ಹೀಗೆ ಎಲ್ಲ ಸಂಬಂಧಗಳು ಇರ್ತವೆ ಅವಳಿಗೆ. ಬಟ್ ಅವಳಿಗೆ ಸಂಬಳ ಇರೋದಿಲ್ಲ, ಕೆಲಸ ಇರುತ್ತೆ ಮನೆಯಲ್ಲಿ. ನೆಕ್ಸ್ಟ್ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ. ಹೆಂಡತಿ ಆಗಿರ್ತಾಳೆ, ಮಗಳಾಗಿರ್ತಾಳೆ, ಆಮೇಲೆ ತಾಯಿ ಆಗ್ತಾಳೆ, ನೆಕ್ಸ್ಟ್ ಮಕ್ಕಳಿಗೆ ತಾಯಿ ಆಗಿರ್ತಾಳೆ, ನೆಕ್ಸ್ಟ್ ಮೊಮ್ಮಕ್ಕಳಿಗೆ ಅಜ್ಜಿ ಆಗಿರ್ತಾಳೆ. ಹೀಗೆ ಅವಳ ಲೈಫ್. ನನಗೇನು ಅನ್ಸೋದು, ನಮ್ಮ ಅಜ್ಜನ ನೋಡುವಾಗ ಅವ್ರದ್ದು ಇಷ್ಟಕ್ಕೆ ಮುಗ್ದೋಯ್ತಲ್ಲ ಅಂತ. ಅವ್ರಿಗೆ ಬೇರೆ ಏನು ಸಿಕ್ಕಿರಲಿಲ್ಲ ಪ್ರಪಂಚ. ಸೊ ಆಗ ಅವ್ರು ನನ್ನನ್ನು ಟಿ ವಿಯಲ್ಲಿ ನೋಡಿ, ಅಂದರೆ ನನ್ನನ್ನು ಅಂತಲ್ಲ ಎಲ್ಲರನ್ನು ಪ್ರೀತಿಸ್ತಾರೆ ಅವರು. ನನ್ನ ಮೊಮ್ಮಗ ಟಿ ವಿಯಲ್ಲಿ ಬಂದಲ್ಲ ಅಂತ ಅವ್ರು ನೋಡುವಾಗ, ಪ್ರತಿ ಸಲ ಈ ತುಳು ಚಾನಲ್ಗಳೆಲ್ಲ ನೋಡುವಾಗ, ಕಾಮಿಡಿಯನ್ಸಲ್ಲಿ ನೋಡುವಾಗ, ನಿನಗೆ ಸಹ ಹೋಗ್ಬೋದಿತ್ತಲ್ಲ, ಏನಾದರೂ ಮಾಡ್ಬೋದಲ್ಲ ಅಂತ ಅವ್ರಿಗೆ ಒಂಥರ ಆಶ್ಚರ್ಯ. ನಾನು ಟಿ ವಿಗೆ ಹೋಗಿರೋದು ಇವತ್ತಿಗೆ ಹೇಳ್ತಾರೆ. ಈಗ ನೀವೊಂದು ಆಗ ಹೇಳಿದ್ರಿ, ನೀನು ಯಾಕೆ ಈಗ ಬರಲ್ಲ ಕೆಲವೊಂದು ಎಪಿಸೋಡ್ಗಳಲ್ಲಿ ಅಂತ. ತುಂಬ ಕಾರಣಗಳಿರ್ತವೆ, ಹೋಗೋದಕ್ಕಾಗಲ್ಲ. ಬಟ್ ಅವರು ತುಂಬ ಹರಸ್ತಾರೆ. ಸೊ ಫ್ಯಾಮಿಲಿ ಹೀಗೆ. ಅಪ್ಪನೂ ಅಷ್ಟೇ, ಅವರಿಂದ ನನಗೆ ಒಂದು ಬಳುವಳಿ ಅಂತ ಹೇಳ್ಬೋದು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವರು ಸ್ಟೇಜ್ಗೆ ಹತ್ತಿಲ್ಲ, ಬಟ್ ಅವ್ರು ರಿಯಲ್ ಲೈಫಲ್ಲಿ ತುಂಬ ಕಾಮಿಡಿಯನ್. ನನಗಿಂತಲೂ 1% ಹೆಚ್ಚೆ. ಅಂದರೆ ನನ್ನನ್ನು ಮಾತ್ರ ಟಿ ವಿಯಲ್ಲಿ ನೋಡಿರೋದ್ರಿಂದ ನಾನು ಕಾಮಿಡಿಯನ್ ಅಂತ ಅನ್ಸಿದೆ ಎಲ್ರಿಗೂ ಕೂಡ. ಒಂದು ವೇಳೆ ಅವ್ರು ಮಾಡೋ ಕಾಮಿಡಿಯನ್ ನೋಡಿದಾಗ ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ, ರಾಕೇಶ್ ಪ್ರವೀಣ್ ಎಲ್ಲ ಹೇಳ್ತಾರೆ, ನೀನು ಏನಕ್ಕಪ್ಪ ಬಂದಿದ್ದೆ ಕಾಮಿಡಿ ಕಿಲಾಡಿಗೆ, ಅವ್ರನ್ನ ಕರ್ಕೊಂಬರ್ಬೇಕು ಅಂತ. ಯಾಕೆಂದ್ರೆ ಅವ್ರು ಅಷ್ಟು ಒಂಥರ ಫುಲ್ ಹ್ಯೂಮರಸ್. ಹೋದಲ್ಲೆಲ್ಲರೂ ಏಜ್ ಗ್ರೂಪಿಂದೆಲ್ಲ ನೋಡಲ್ಲ, ಸಣ್ಣ ಹುಡುಗರ ಜೊತೆನೂ ಫ್ರೆಂಡ್ಸ್ ಥರ ಮಾತಾಡ್ತಿರ್ತಾರೆ, ತುಂಬ ಹ್ಯಾಪಿ ಆಗಿರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಮನೇಲಿ ಸ್ವಲ್ಪ ಅಪ್ಪನ ತೋರಿಸ್ತಾರೆ, ಅಪ್ಪನ ಕದರ್ ತೋರಿಸ್ತಾರೆ. ಬಟ್ ಸೊ ಅವರ ಒಂದು ಬಳುವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನನಗೆ ಸಿಕ್ಕಿರೋದು. ಸೊ ಇದು ಫ್ಯಾಮಿಲಿ ನಮ್ದು. ಸೊ ಖುಷಿಗೋಸ್ಕರ ಆಕ್ಟಿಂಗ್ ಮಾಡ್ತೀರಾ, ನಗಿಸ್ತೀರಾ, ದುಡ್ಡಿಗೋಸ್ಕರ ಏನ್ ಮಾಡ್ತೀರಾ? ಕರೆಕ್ಟ್, ಹೌದು. ಅದು ಯಾವಾಗ ಇತ್ತು ಅಂದರೆ ನನಗೆ ಮೆಂಟಾಲಿಟಿ ಖುಷಿಗೋಸ್ಕರ. ತುಂಬ ನಾನು ಸಹ ಹೇಳ್ತೀನಿ ಎಲ್ಲ ಕಡೆ, ನನಗೆ ನೀವು ಚಪ್ಪಾಳೆ ತಟ್ತೀರಿ ಅದು ಖುಷಿ ಇದೆ. ಈಗ ಆಡಿಯನ್ಸ್ಗೆ ಹೇಳ್ತೀವಿ ನಾವು, ನೀವು ಚಪ್ಪಾಳೆ ತಟ್ಟೋದೇ ನಮಗೆ ಸಂಬಳ ಸಿಕ್ಕದ ಹಾಗೆ ಅಂತ. ಬಟ್ ರಿಯಲ್ ಲೈಫಿಗೆ ಖಂಡಿತವಾಗ್ಲೂ ದುಡ್ಡು ಬೇಕು, ಅದು ನಾನು ಯಾವತ್ತಿಗೆ ಹೇಳ್ತೀನಿ. ಸೊ ನಾವು ಒಂದಷ್ಟು ಪ್ರೋಗ್ರಾಮ್ಸ್ಗೆ ಹೋಗ್ತೀವಿ, ತಿಂಗಳಲ್ಲಿ ಒಂದು 2-3 ಪ್ರೋಗ್ರಾಮ್ ಸಿಕ್ಕಿದ್ರು ಆಯಿತು. ಅಥವಾ ಏನಾದರೂ ನನಗೀಗ ಏನಂತಂದರೆ ಟೀಚಿಂಗ್ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟಿದ್ದೀನಿ. 2 ದೋಣಿಯ ಮೇಲೆ ಕಾಲಿಡೋದಕ್ಕಾಗೋದಿಲ್ಲ. ಇಡ್ಬೋದು ಒಂದು ವೇಳೆ ಅಂತ ಅವಕಾಶ ಸಿಕ್ಕಿದ್ರೆ, ಬಟ್ ನಮಗೆ ಆಗೋದಿಲ್ಲ, ಕಷ್ಟ. ಯಾಕಂತಂದ್ರೆ ಟೀಚಿಂಗ್ ಮಾಡ್ತಾ ಇರ್ತೀನಿ, ಸಡನ್ಲಿ ಯಾವುದೊಂದು ಶೂಟ್ ಇದೆ, ಸಿನಿಮಾ ಇದೆ ಬನ್ನಿ ಅಂತಂದಾಗ ನಾನು ರಜಾ ಹಾಕಿ ಹೋಗ್ಬೇಕು. ಹಾಗೆ ಇಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡೋದು ತಪ್ಪುತ್ತೆ ಅನ್ನೋದಕ್ಕಿಂತಲೂ ಅವ್ರದ್ದೇ ಭವಿಷ್ಯಕ್ಕೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೊರಗೆ ಹೋದಾಗತ್ತೆ. ಸೊ ನೀವು ಹೇಳಿದಾಗೆ ಖಂಡಿತವಾಗ್ಲೂ ಜೀವನಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಈಗ ನಾನು ಒಂದು ಸ್ಟೆಪ್ ಬೇರೆ ಯೋಚನೆ ಮಾಡಿದ್ದೀನಿ. ಸೊ ಇದಿರುತ್ತೆ, ಒಂದು ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ನಾನೀಗ. ಏನಂತಂದರೆ ನನ್ನ ಅಪ್ಪ ಆ್ಯಕ್ಚುಲಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಚಿಕನ್ ಮಸಾಲ ಪೌಡ್ರ್ ಎಲ್ಲ ಮನೆಯಲ್ಲೇ ಹೋಮ್ ಪ್ರಾಡಕ್ಟ್ ಮಾಡ್ತಾ ಇದ್ವಿ ನಾವು. ಅದನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋಣ, ಕೋಟೆಪ್ಪ ಮಸಾಲ ಅಂತ ಅದಕ್ಕೆ ಹೆಸರು. ಓಕೆ, ಅದು ಚಿಕನ್ ಪುಳಿ ಮುಂಚಿ ಸುಕ್ಕಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆ ಕಾರಣದಲ್ಲಿ ನಾನು ಯೋಚನೆ ಮಾಡಿದೆ, ಯಾಕೆ ಇದನ್ನು ದೊಡ್ಡದಾಗಿ ಮಾಡಬಾರ್ದು ಅಂತ. ಅದಕ್ಕೆ ಅದನ್ನೊಂದು ಫ್ಯಾಕ್ಟ್ರಿ ಥರ ಮಾಡೋಣ, ಒಂದು ಮಿಷನ್ ಎಲ್ಲ ಹಾಕೋಣ ಅಂತ ಯೋಚನೆ ಇದೆ ನಂದು. ಅದೀಗ ಮುಂದಿನ ಸ್ಟೆಪ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮಾಡಬೇಕು. ದೆನ್ ಸಿನಿಮಾ ಅಂತ ಬಂದಾಗ ನಾವು ಒಂದು ಕನಸು ಮಾರಾಟಕ್ಕಿದೆ ಅಂತ ಮಾಡಿದ್ವಿ. ನೆಕ್ಸ್ಟ್ ವನಜ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ವಿ. ಸೊ ಎಲ್ಲದರಲ್ಲೂ ದುಡ್ಡು ಬಂದಿದೆ ಅಂತ ಕೇಳಿದರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ನಮ್ಗೆ ಬಂದಿಲ್ಲ. ದೊಡ್ಡ ಮಟ್ಟದಲ್ಲಿ ಬಂದಿದೆ, ಸ್ವಲ್ಪ ಬಂದಿದೆ. ಏನು ಹೇಳ್ತಾರೆ, ಸಕ್ಸಸ್ಫುಲ್ ಅಂತ ಅಂದರೆ ಸಕ್ಸಸ್ಫುಲ್ ಆ್ಯಕ್ಟರ್ ಆಗಿದ್ದೀನಿ ಅಂತ ಕೇಳಿದರೆ ಇಲ್ಲ, ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಕೇಳಿದರೆ ಇಲ್ಲ. ಎಲ್ಲವೂ ಸಕ್ಸಸ್ಫುಲ್ ಅಂತ ಇಲ್ಲ, ಸಕ್ಸಸ್ಫುಲ್ ಆಗಬೇಕಷ್ಟೆ. ಸೊ ಈ ಒಂದು ನಿರ್ಧಾರ ಅಂತ ಹೇಳಿದ್ರೆ 2 ದೋಣಿಯ ಮೇಲೆ ಕಾಲಿಡಬಾರ್ದು ಅನ್ನೋಂಥ ನಿರ್ಧಾರ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿತ್ತು, ಎಷ್ಟು ಪೆಟ್ಟು ಕೊಟ್ಟಿತ್ತು ಅಂತ. ಯಾಕಂತ ಹೇಳಿದರೆ ಒಂದು ಗಂಡು ಮಗನಾಗಿ ಅದಷ್ಟು ಜವಾಬ್ದಾರಿಗಳಿರ್ತದೆ. ಈಗ ನಿಮ್ಮ ಸೀಸನನ್ನು ಕಂಪೇರ್ ಮಾಡಿದರೆ ಸರ್, ಮೊದಲ ಸೀಸನ್ ಯಾವಾಗಲೂ ಬೆಸ್ಟ್, ನೆಕ್ಸ್ಟ್ ಎಷ್ಟೇ ಸೀಸನ್ ಬಂದರು, ಬಟ್ ಅಲ್ಲಿದ್ದವ್ರಿಗೆಲ್ಲ ಎಂಥ ದೊಡ್ಡ ಭವಿಷ್ಯ ಸಿಕ್ಬಿಡ್ತು, ಸ್ಟಾರ್ಸ್ ಅವರೀಗ. ಸೊ ನಿಮ್ಮ ಜೊತೆ ಇದ್ದವರು ಹಿತೇಶ್ ಇರ್ಬೋದು, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು, ದುಡ್ಡು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮನ್ನು ನಂಬಿ ಒಂದು ಕುಟುಂಬ ಕೂಡ ಇದೆ. ಹಾಗಿರುವಾಗ ಸಿನಿಮಾ ಮಾಡ್ತೇನೆ ಅನ್ನುವಂಥ ಕನಸು ಓಕೆ, ಹಿಂದೆ ಬಂಡವಾಳ ಅಷ್ಟಿದ್ರೆ ಓಕೆ, ಮಧ್ಯಮ ವರ್ಗದ ಕುಟುಂಬ ನಿಮ್ಮದು.
ಈ ಡಿಸಿಷನ್ ನಿಮಗೆ ಎಷ್ಟು ಒಳ್ಳೇದು ಮಾಡ್ತು, ಎಷ್ಟು ಕೆಟ್ಟದ್ದು ಮಾಡ್ತು? ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತಲೂ ಕೂಡ ನೀವು ಹೇಳಿದ್ರಿ ನೋಡಿ, ಹೇಗೆ ಡಿಸಿಷನ್ ತಗೊಳ್ಳೋದ್ರಲ್ಲಿರೋದು ಕಷ್ಟ ಅನ್ಸುತ್ತೆ. ಬಟ್ ನನಗೆ ಹಿಂದಿನದನ್ನು ಕಂಪೇರ್ ಮಾಡಿದರೆ, ಹಿಂದಿನ ಲೈಫನ್ನು ಕಂಪೇರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಾನು ಟೀಚಿಂಗ್ ಮಾಡ್ತಿದ್ದೆ ಅಂತ ಹೇಳಿದೆ, ನನಗೆ ಪೋಸ್ಟ್ ಏನು ಹೇಳಿ, HM ಅಂದರೆ ಹೆಡ್ ಮಾಸ್ಟರ್ ಅಂತ, 21 ಟೀಚರ್ಸ್ಗೆ ನಾನು ಹೆಡ್ ಅನ್ನೋದು. ಬಟ್ ನನಗೆ ಸ್ಯಾಲ್ರಿ ಎಷ್ಟು ಹೇಳಿ, ಈಗ ನಾನು ಎಕ್ಸ್ಕ್ಲೂಸಿವ್ ಆಗಿ ಹೇಳೋದಾದ್ರೆ ಎಷ್ಟಿರ್ಬೋದು? HM ಅಂತ ಬಂದಾಗ ಪ್ರೈವೇಟಲ್ಲಿ ಅಂದರೆ ಈಗಿನ ಸಿಚುವೇಶನ್ಗೆ ಕೊಡ್ಬೋದು ಎಲ್ಲಾದರೂ, ಬಟ್ ಪ್ರೈವೇಟ್ ಅಂತ ಬಂದಾಗ ನಮ್ಗೆ ಅಷ್ಟೊಂದು ಸ್ಯಾಲ್ರಿ ಸಿಗಲ್ಲ. ಗೌರ್ಮೆಂಟ್ ಸ್ಯಾಲ್ರಿ ಬೇರೆನೆ. ಬಟ್ ಪ್ರೈವೇಟ್ ಸ್ಕೂಲ್ಗೆ ನಾವು HM ಆಗಿದ್ದಾಗ ನಾನು 2016 ಅದು ನಂದು 15ನಲ್ಲಿ MA ಇನ್ ಕನ್ನಡ ಮುಗ್ದು ನಾನು ಹೊರಗೆ ಬಂದಿರೋದು. ನನಗೆ ಸಿಕ್ಕಿದ್ದದ್ದು ಜವಾಬ್ದಾರಿ ಅಷ್ಟೇ, ಒಂದು 30-40 ಸಾವಿರ ಇರ್ಲಿಕ್ಕಿಲ್ವಾ? ಇರ್ಲಿಕ್ಕಿಲ್ವಾ ಅನ್ನೋದು ಬರುತ್ತೆ. ಬಟ್ ನನಗಿದ್ದದ್ದು 12,000. ಅದು ಕರೆಕ್ಟಾಗಿ ತಿಂಗಳಿಗೂ ಸಿಗ್ತಾ ಇರಲಿಲ್ಲ ನನಗೆ, ಆಯ್ತಾ. ಅಂದ್ರೆ ನೋಡೋರಿಗೆ ಅವನು HM ಅಂದ್ರೆ ತುಂಬಾ ಒಳ್ಳೆ ಪೋಸ್ಟ್ ಅದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ ನಿಮ್ಮ ಡಿಸಿಷನ್ ನೋಡಿ ಮನೆಯಲ್ಲಿ ಕೆಲವರು ಮಾತಾಡ್ತಾ ಇದ್ರು, HM ಬಿಟ್ಟು ಇಲ್ಲಿಗೆ ಬಂದನಲ್ಲಿ ಇವನಿಗೆ ತಲೆ ಸರಿ. ನನ್ನ ಮನೆಯಲ್ಲೇ ಬೈದಿದ್ದಾರೆ, ಅಮ್ಮನೇ ಬೈದಿದ್ರು. ಅಂದ್ರೆ ಫಸ್ಟ್ ಈ ಬುಡಿ ಅಣ್ಣ ಎಂಚ ಮಾರ ನನ್ನ ನೆಕ್ಸ್ಟ್ ಬಂಗ ಅಂದ್ರೆ ಮನೆಯಲ್ಲಿ ಒಂದು ಆತಂಕ ಇರುತ್ತೆ. ಖಂಡಿತವಾಗ್ಲು ಸಪೋರ್ಟ್ ಮಾಡ್ತಾ ಇದ್ರು ನನಗೆ, ಯಾವಾಗ್ಲೂ ಸ್ಟೇಜ್ಗೆ ಹೋದಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ನಾಟಕ ಮಾಡಿ ಒಂದೊಂದ್ಸಲ ಅಂದ್ರೆ 300 ರೂಪಾಯಿ ಸಿಗ್ತಾ ಇತ್ತು, ಒಂದು ಕವರಲ್ಲಿ ಹಾಕೊಡ್ತಾ ಇದ್ರು. ಅವ್ರು ತಪ್ಪು ಅಂತ ಹೇಳಲ್ಲ, ಅವ್ರಿಗೆ ಸಿಗೋದ್ರಲ್ಲಿ ಒಂದು ಶೇರ್ ಮಾಡಿ ಕೊಡ್ತಾ ಇದ್ರು. ನಾಟಕ ಎಲ್ಲ ಮುಗಿಸ್ ಮನೆಗೆ ಬರ್ಬೇಕಾದ್ರೆ 2-3 ಗಂಟೆ ಅಲ್ಲ ಬೈಗಳೇ ನಮ್ಗೆ ದಿನ. ಯಾಕಂದ್ರೆ ಅವ್ರಿಗೊಂದು ಆತಂಕ ಇರುತ್ತೆ, ಏನಾದ್ರು ಆಗುತ್ತೆ ಏನೋ ಹೊರಗಡೆ ಹೋದಾಗ ಅಂತ. ಸೊ ಅದಾದ್ಮೇಲೂ ಅಷ್ಟೇ, ಯಾವುದು ಟೀಚಿಂಗ್ ಮಾಡ್ತಿರ್ಬೇಕಾದ್ರು ನನಗೆ ತಿಂಗಳಲ್ಲಿ ಸಿಗ್ತಾ ಇದ್ದದ್ದು 12,000. ಬಟ್ ಅದು ತಿಂಗಳು ಸಿಗ್ತಾ ಇರಲಿಲ್ಲ, ಯಾವಾಗಲೂ ಸಿಗೋದು 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಕೇಳಿ ಸಿಗೋದು. ಅಂದ್ರೆ ಅವ್ರದ್ದು ಮ್ಯಾನೇಜ್ಮೆಂಟ್ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ಇಂಥದ್ದೆಲ್ಲವನ್ನು ದಾಟಿದಾಗ ನನಗನ್ಸಿದ್ದು ಡಿಸಿಷನ್ ನೋಡಿ, ಕಲಾ ಪಯಣ ಅಂದರೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದೆ ನಾನು. ನನಗೆ ಕಾಮಿಡಿ ಕಿಲಾಡಿಗೆ ಹೋಗ್ತೀನಿ, ಕಾಮಿಡಿ ಕಿಲಾಡಿ ಹೋಗಿ ಸೀಸನ್ 1 ಎನ್ನುವಂಥದ್ದು ಇವತ್ತಿಗೂ ನೆನಪಿದೆ ಅನ್ನೋ ಕಾರಣಕ್ಕೆ ನನಗೆ ಖುಷಿ. ಅದೇನ ನಾನು ಬದುಕಿಸಿದ್ದು ಇಷ್ಟರ ತನಕ. ಸೀಸನ್ 1 ಆಗಿ ಈಗ 7ನೇ ವರ್ಷ, 6 ವರ್ಷ ಕಳೆದು 7ನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ವಿ. ಬಟ್ ಅನೀಶ್ ಅನ್ನುವಂಥ ಕ್ಯಾರೆಕ್ಟರ್ ಈಗಲೂ ಎಲ್ಲಾದರೂ ಹೋಗಿ ನಿಂತಾಗ ಕೆಲವರಿಗೆ ಖಂಡಿತವಾಗ್ಲೂ ಪರಿಚಯ ಸಿಗಲ್ಲ ನಂದು, ಅಂದರೆ ಗಡ್ಡೆ ಎಲ್ಲ ಬಿಟ್ಟಿರ್ತೀನಿ. ಬಟ್ ಎಲ್ಲಾದರೂ ಒಂದು ಕಡೆ ಕರೆಕ್ಟಾಗಿ ಸೀಸನ್ 1 ಫುಲ್ಲು ನೋಡಿದವರಿಗೆ ನಾನು ಯಾವ ಅವತಾರದಲ್ಲಿದ್ದರೂ ಕಾಣ್ತೀನಿ. ನನಗೆ ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಅನ್ಕೊಳ್ಳೋದು ನನ್ನನ್ನು ಗುರುತಿಡಿಲಿಕ್ಕೆ ತುಂಬ ಸಲ ನೋಡ್ತಾರೆ, ಎಲ್ಲೋ ನೋಡಿದ್ದೀನಲ್ಲ ಅನ್ನೋ ಥರ ಬಸ್ ಸ್ಟ್ಯಾಂಡಲ್ಲೆಲ್ಲ ನಿಂತಾಗ. ಸೊ ಬಂದು ಮಾತಾಡಿಸ್ತಾರೆ. ಆಗ ನನಗೆ ಅನಿಸಿದ್ದು ನನ್ನನ್ನು ಅದೇ ಕರ್ಕೊಂಡ್ಬಂದಿದೆ. ನೀವು ಹೇಳಿದ್ರು ನೋಡಿ, ಫಸ್ಟ್ ಸೀಸನ್ ಇಸ್ ಬೆಸ್ಟ್ ಅಂತ. ಆ ಬೆಸ್ಟ್ ಇದೆಯಲ್ಲ, ನಮಗೆ ಅದು ಫಸ್ಟ್ ಸೀಸನ್ ಸಿಕ್ಕಿದೆ ನಮ್ಮ ಪುಣ್ಯ. ಅದು ಫಸ್ಟ್ ಕೆಲವೊಂದ್ಸಲ ಕ್ಲಿಕ್ ಆಗಿರುತ್ತೆ. ಆ ಒಂದು ಕ್ಲಿಕ್ಕಿಂದಾಗಿ ನಾನು ಇಲ್ಲಿವರೆಗೂ ಜೀವನ ಮಾಡ್ಕೊಂಡ್ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಒಂದಷ್ಟು ಮದುವೆ ಆಯಿತು, ಅದಕ್ಕೂ ಖರ್ಚಿಗೆ ನನಗೆ ಸಿಕ್ಕಿದ್ದು ಪ್ರೋಗ್ರಾಮ್ಸ್. ಸೊ ನಾವು ಸೀಸನ್ 1 ಹೊರಗೆ ಬಂದ ಕೂಡಲೇ ನಮಗೆ ಪ್ರೋಗ್ರಾಮ್ಸ್, ನನಗೆ ಹಿತೇಶ್ಗೆ ಎಲ್ರಿಗೂ ಒಂದು 10 ಜನ ಫೈನಲಿಸ್ಟ್ ಆಗಿದ್ವಿ ನಾವು ಟೋಟಲ್. ಅದರಲ್ಲಿ ಶಿವಣ್ಣ ಮತ್ತು ನಯನ ಮತ್ತು ಜಿಗೆ ಪ್ರೈಸ್ ಸಿಕ್ತು. ಅದಾದ್ಮೇಲೆ ನಮ್ದೇನು ಅಂತ ಕೇಳಿದರೆ, ಹೊರಗೆ ಬಂದ ಕೂಡಲೇ ಪ್ರೋಗ್ರಾಮ್ಸ್ ಎಲ್ಲ ಕಡೆ. ಉತ್ತರ ಕರ್ನಾಟಕದಲ್ಲೆಲ್ಲ ಕಾಮಿಡಿ ಕಿಲಾಡಿ ಶೋ ಅಂತ ಹೋದ್ವಿ. ತುಂಬ ಚೆನ್ನಾಗಿ ದುಡ್ಡು ಸಿಕ್ಕಿತ್ತು ನಮಗೆ ಆ ಒಂದು ವರ್ಷದಲ್ಲಿ. ಅದಾದ ನಂತರ ನಿಮಗೆ ಗೊತ್ತಿದೆ, ನೆಕ್ಸ್ಟ್ ಬೇರೆ ಏನೋ ಶೋ ಬರುತ್ತೆ, ಅದಾದ್ಮೇಲೆ ಅವರು ಬೇಕಾಗುತ್ತೆ. ಇವತ್ತಿಗೂ ಅದೇ ಶೋನ ಹೆಸರು, ಈಗ ನಮ್ದು ಸೀಸನ್ 1 ಇದೆಯಲ್ಲ, ಅದರಿಂದಲೇ ನಾನು ಒಂದೊಂದು ಪ್ರೋಗ್ರಾಮ್ ಹೋಗ್ತಾ ಇರ್ತೀನಿ. ತಿಂಗಳಲ್ಲಿ ಒಂದು 3-4 ಪ್ರೋಗ್ರಾಮ್ ಹೋದ್ರೆ ಹೋಗ್ತೀನಿ. ಅದನ್ನ ನಾನು ಬದುಕಿಸುತ್ತೆ ಲೈಟಾಗಿ, ಅಂದರೆ ನನ್ನ ಖರ್ಚಿಗೆ ನಮ್ಮ ಮನೆಯಲ್ಲಿ ಕೊಡೋದಕ್ಕೆ. ಬಟ್ ಕೆಲವೊಂದ್ಸಲ ನೀವು ಹೇಳಿದಾಗ ನನಗೆ ತುಂಬ ಕಾಡುತ್ತೆ ಮನೆಯಲ್ಲಿರ್ಬೇಕಾದ್ರೆ, ಇನ್ನೇನು ಮಾಡೋದು. ಯಾಕೆಂದರೆ ಹೇಳೋದಕ್ಕೆ ಆಗೋದಿಲ್ಲ ಈ ಒಂದು ಸಿಚುವೇಶನಲ್ಲಿ. ಪ್ರೋಗ್ರಾಮ್ ನಾಳೆ ಸಿಗದೇ ಇರಬಹುದು, ಸಂಪೂರ್ಣವಾಗಿ ನನ್ನನ್ನು ಮರ್ತೇ ಬಿಡ್ಬೋದು ಜನ, ನಾನು ಯಾರು ಅಂತಲೇ ಗೊತ್ತಾಗ್ದೇ ಇರಬಹುದು. ಅದಕ್ಕಿಂತ ಮುಂಚೆ ನಾನೇನಾದರೂ ಮಾಡಬೇಕು ಅಂತ. ಆಗ ನನಗನ್ಸಿದ್ದೆ ಏನಂತಂದರೆ, ಏನಾದರೂ ಒಂದು ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದೆ ಅಂತ. ದೇವರನ್ನು ಪ್ರತಿ ಸಲ ಪ್ರಾರ್ಥನೆ ಮಾಡೋದೇನೆಂದರೆ, ಒಂದೊಂದ್ಸಲ ಬ್ಯಾಂಕ್ ಬ್ಯಾಲೆನ್ಸ್ ನಂದು 0ಗೆ ಬಂದು ನಿಂತಿರುತ್ತೆ, ಎಲ್ಲ ಖಾಲಿಯಾಗಿ. ಆಗ ನಾನು ಅಂದ್ಕೊಳ್ಳೋದೇನಾದ್ರು, ನನ್ನೊಂದು ಬಂಡ ಧೈರ್ಯ, ನಾಳೆ ದೇವರು ಒಂದಲ್ಲ ಏನಾದರೂ ಕೊಡ್ಬೋದು, ನಾಳೆದು ಖರ್ಚಿಗೆ ಏನಾದರೂ ಕೊಡ್ಬೋದು ಅಂತ. ಹಾಗೆ ಇಷ್ಟು ತನಕ ಗೊತ್ತಿಲ್ಲ, ದೇವರ ದಯೆಯಿಂದ ಏನೋ ಗೊತ್ತಿಲ್ಲ, ಕೊಡ್ತಾರೆ ಏನಾದರೂ ಒಂದು ಖರ್ಚಿಗೆ ಅಂತ ಕೊಡ್ತಾ ಇರ್ತಾರೆ. ಬಟ್ ಅದೇ ಅಲ್ಲ ಶಾಶ್ವತ. ನನಗೆ ಅದು ಪ್ರತಿ ಸಲ ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ಈ ಡಿಸಿಷನ್ಗೆ ಹೋಗ್ತಿರೋದು. ಸಿನಿಮಾನು ಮಾಡ್ತೀನಿ, ಬಟ್ ಅದು ಯಾವುದು ಪಾರ್ಟ್ ಟೈಮ್ ಆಗುತ್ತೆ ಗೊತ್ತಿಲ್ಲ ನನಗೆ. ಒಂದು ಸಿನಿಮಾ ಪಾರ್ಟ್ ಟೈಮ್ ಆಗ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ ಟೈಮ್ ಆಗ್ಬೋದು. ಬಟ್ ಎರಡನ್ನೂ ತುಂಬ ಚೆನ್ನಾಗಿ ಗೌರವಿಸ್ತೀನಿ. ಬಿಕಾಸ್ ನಾನು ಇಲ್ಲಿವರೆಗೆ, ಈಗ ನಾನು ಇಂಟರ್ವ್ಯೂ ಕೂತಿರ್ಬೇಕಾದ್ರೆ ಅದಕ್ಕೆ ಕಾರಣನೇ ಕಾಮಿಡಿ ಕಿಲಾಡಿಗಳು ವೇದಿಕೆ, ಅಥವಾ ಆರ್ಟಿಸ್ಟ್ ಅನ್ನೋ ಗೌರವದಿಂದ, ಅಥವಾ ಒಬ್ಬ ಹೇಳಕ್ಕಾಗಲ್ಲ ನಾನು ಏನೋ ಬೇರೆ ಆಗಿ ಬಂದು ಕೂತಿರ್ಬಹುದು, ಅಥವಾ ಕೊಲೆ ಮಾಡಿ ಬಂದು, ಇಲ್ಲ ಅದೆಲ್ಲ ಇಲ್ಲ ಅಂತರಾಳದಿಲ್ಲ, ಅದು ಬಹಿರಂಗದಲ್ಲಿ ಇರ್ಬೋದಲ್ಲ. ಸೊ ಸುಮ್ಮನೆ ತಮಾಷೆಗೆ ಹೇಳಿದೆ, ಬಂದು ಕೂತಿರೋದಕ್ಕೆ ಕಾರಣ ಅದೇ. ಹಾಗಾಗಿ ನನಗೆ ಇನ್ನೂ ನೀವು ಹೇಳಿದಾಗ ಮತ್ತೆ ಕಾಡ್ತಾ ಇದೆ ಏನಂತಂದರೆ, ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಆದಮೇಲೆ
ಹೇಗೆ ಕೊಂಡು ಹೋಗೋದು, ಹೇಗೆ ನೀ ಅದು ರೀಚ್ ಮಾಡೋದು ಹೇಗೆ, ಬಿಸ್ನೆಸ್ ಸ್ಟಾರ್ಟ್ ಆಗಿ ಅಲ್ಲಿಂದ ಬಂದ ಪ್ರಾಫಿಟ್ ಅನ್ನ ನೀವು ನಿಮ್ಮ ಸಿನಿಮಾ ಅಂತ ಖರ್ಚು ಮಾಡಿ ಬಿಸ್ನೆಸ್ ಅನ್ನ ಮುಳುಗಿಸೋದು. ಬಿಸ್ನೆಸ್ ಮತ್ತೆ ಸಿನಿಮಾಕ್ಕೆ ನಾನು ಟಚ್ ಮಾಡಕ್ಕೆ ಹೋಗೋದಿಲ್ಲ. ಸೊ ನಾನ್ ಮತ್ತೆ ಏನು ಅಂತಂದ್ರೆ, ನಾನು ಆಕ್ಚುಲಿ ಕೈಯಿಂದ ಹಾಕಿ ಯಾವ್ದನ್ನು ಮಾಡಿಲ್ಲ ಇಷ್ಟ ತನಕ. ಅಂದ್ರೆ ಕೈಯಿಂದ ಹಾಕಕ್ ನನ್ನ ಹತ್ರ ಇರಲ್ಲ, ಅದು ವಿಷಯ ಬೇರೆ. ಬಟ್ ಬೇರೆಯವ್ರು ಹಾಕ್ದಾಗ ನಮ್ಗೆ ಕಾಡೋದೇನಂತಂದ್ರೆ, ಅವರಿಗೆ ನಾವು ಕೊಡ್ಬೇಕು ವಾಪಸ್ ಅದನ್ನ ಅಂತ. ಅದಕ್ಕೆ ನಾವು ಈಗ ನೀವು ಹೇಳಿದಾಗೆ ತುಂಬಾ ಸಿನಿಮಾ ಯಾಕೆ ಮಾಡಿಲ್ಲ, ಅಥವಾ ತುಂಬಾ ಸಿನಿಮಾವನ್ನ ಯಾಕೆ ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡಿಲ್ಲ ಅನ್ನೋದಕ್ಕೆ ಅದೇ ಕಾರಣ. ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ಬನ್ನಿ ಮಾಡೋಣ ಅಂತ. ಆಗ ನಮ್ಗೆ ಏನಂದ್ರೆ, ದೊಡ್ಡ ಬಜೆಟ್ ಹಾಕ್ತೀವಿ ಅಂದಾಗ ಅವರಿಗೆ ಅದನ್ನ ರಿಟರ್ನ್ ಕೊಡೋದು ಹೇಗೆ, ರಿಟರ್ನ್ಸ್ ಪ್ಲಾನ್ ಮಾಡೋದು ಹೇಗೆ, ಆ ಪ್ಲಾನಿಗೋಸ್ಕರ ತುಂಬಾ ಟೈಮ್ ಹಿಡಿಯುತ್ತೆ. ಅಂದ್ರೆ ಅದು ಮಾಡದೇ ಇದ್ದಾಗ ಏನಾಗುತ್ತೆ ಅಂದ್ರೆ, ನಮ್ಮನ್ನ ನಂಬಿ ದುಡ್ಡು ಹಾಕಿರ್ತಾರಲ್ಲ ಅವರಿಗೆ ದೊಡ್ಡ ಮೋಸ ಮಾಡಿದಾಗ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಅದು ಸಕ್ಸಸ್ ಆಗ್ಬೇಕು. ವನಜ ಅಂತ ನಾವು ಒಂದು ವೆಬ್ ಸೀರೀಸ್ ಹೇಳಿದ್ವಿ, ಅದು ತುಂಬಾ ಖುಷಿ ನನಗೆ ಕೊಟ್ಟಿದೆ. ಅದು ಯಾಕೆ ಖುಷಿ ಕೊಟ್ಟಿದೆ ಅಂದ್ರೆ, ನಾವು ದುಡ್ಡು ಒಬ್ರು ಹಾಕಿದ್ರು ಅದಕ್ಕೆ, ಅದನ್ನ ನಾವು ಟಾಕೀಸ್ ಅನ್ನೋ ಆಪ್ ಅವರಿಗೆ ಕೊಟ್ವಿ, ಅವ್ರು ನಮಗೆ ಅದಕ್ಕೆ ಒಂದು ವಾಪಸ್ ದುಡ್ಡು ಕೊಟ್ಟರು, ಅದನ್ನ ಹಾಕಿದ್ರು. ಸೊ ಅದ್ರಲ್ಲಿ ಬಂದಿರುವಂತ ಸ್ಮಾಲ್ ಅಮೌಂಟೇ, ಬಟ್ ನಾವು ಏನ್ ಕೆಲಸ ಮಾಡಿದೀವೋ ಎಲ್ರಿಗೊಂದು ಸಂಬಳ ಕೊಡಕ್ಕೆ ಸಿಕ್ತು. ನಾನು ಸಂಬಳ ತಗೊಂಡೆ, ನೆಕ್ಸ್ಟ್ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರೋದ್ರ ಅವ್ರಿಗೆ ವಾಪಸ್ ಕೊಟ್ವಿ. ಅದು ತುಂಬಾ ಸಣ್ಣ ಅಮೌಂಟೇ, ಬಟ್ ನಮ್ಗೊಂದು ತೃಪ್ತಿ ಯಾಕೆಂತಂದ್ರೆ, ಸಣ್ಣದು ದೊಡ್ಡದಕ್ಕಿಂತಲೂ ಎಲ್ರಿಗೂ ಹಂಚಿದ್ವಿ ಅಲ್ವಾ ಅಂತ. ಸೊ ಅದೇ ಕನಸು ಮಾರಾಟಕ್ಕಿದೆ ಅನ್ನೋ ಒಂದು ಮೂವಿ ಮಾಡಿದ್ವಿ ನಾವು. ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ, ಅದೊಂದು ದೊಡ್ಡ ಎಪಿಸೋಡ್ ಇದೆ ಮಾತಾಡ್ಲಿಕ್ಕೆ. ಎಸ್, ನೀವು ಹೇಳಿದ್ರಲ್ಲ ಕನಸು ಮಾರಾಟಕ್ಕಿದೆ ಅಂತ, ಒಂದು ಒಳ್ಳೆ ಸಿನಿಮಾ ಸರ್. ಒಂದು ಕರಾವಳಿ ಭಾಗದಲ್ಲಿ ಈ ಸಿನಿಮಾ ಒಂದು ಹಿಟ್ ಆಗುತ್ತೆ, ಏನೋ ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು. ಅದರಲ್ಲೂ ಅನೀಶ್ ಅವರು ಇದ್ದಾರೆ ಅಂತ ಹೇಳಿದ ತಕ್ಷಣ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟಿತ್ತು, ಇಷ್ಟು ದಿನ ಕಾದೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಇರಬೇಕು ಅಂತ. ಕನಸು ಮಾರಾಟಕ್ಕಿದೆಯಲ್ಲಿ ಸಿನಿಮಾ ಮಾರಾಟ ಆಗದೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್, ನಿಮ್ಮ ಶ್ರಮ, ಅದಕ್ಕಿಂತ ಹೆಚ್ಚಾಗಿ ನೀವು ಬರೆದಂತಹ ಸ್ಕ್ರಿಪ್ಟ್, ನೀವು ಮಾಡಿದಂತಹ ಒಂದು ಆ ಕ್ರಿಯೇಟಿವಿಟಿ, ಆ ಸಿನಿಮಾಕ್ಕೆ ಕೊಟ್ಟಂಥ ಪ್ರೀತಿ ಎಲ್ಲ ಮಾರಾಟ ಆಯಿತು, ಕೊಚ್ಚಿ ಹೋಯ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕನಸು ಮಾರಾಟಕ್ಕಿದೆ, ನಿಮ್ಮ ಕನಸನ್ನು ನುಚ್ಚು ನೂರು ಮಾಡಿದಂಥ ಸಿನಿಮಾ. ಆದರೂ ನಿಮ್ಗೆ ಆ ಸಿನಿಮಾದ ಮೇಲೆ ಪ್ರೀತಿ ಇರುತ್ತೆ. ಪ್ರೀತಿ ಬಿಟ್ಟು ನಿಮಗೆ ಗಾಯ ಏನಾಗಿದೆ ಅದನ್ನು ಹೇಳಿ ಸರ್. ಸೊ ನುಚ್ಚುನೂರು ಅಂತ ಅಂದ್ರೆ ನೋಡೋರ್ಗೆ ಅನ್ಸ್ಬೋದು, ಬಟ್ ನಾವು ಅದನ್ನ ಹೇಳಕ್ ಹೋಗೋದಿಲ್ಲ. ಬಿಕಾಸ್ ನಮ್ಗೆ ಅದು ತುಂಬಾ ಅನುಭವಗಳನ್ನು ಕೊಟ್ಟಿದೆ. ನಾವು ಪ್ರತಿ ಸಲ ಹೇಳ್ತೀವಿ, ಕನಸು ಮಾರಾಟಕ್ಕಿದೆ ಅನುಭವಗಳ ಸಾಗರ ಅಂತ. ತುಂಬಾನೇ ನೋವು ಕೊಟ್ಟಿದೆ ನಮ್ಗೆ. ಯಾವ್ದಂತಂದ್ರೆ, ಅದರ ಹೊರಗಿನ ಪ್ರಪಂಚ, ಸಿನಿಮಾದ ಹೊರಗಿನ ಪ್ರಪಂಚ ಇದೆ. ಅಂದ್ರೆ ಸಿನಿಮಾ ಒಂದು ನೀವು ಹೇಳಿದ್ರಿ, ಎಲ್ಲ ಆಯ್ತು, ಎಲ್ಲವನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ಅದಾಯ್ತು ಇದಾಯ್ತು, ನಿಮ್ಮ ಹಾರ್ಡ್ ವರ್ಕ್ ಎಲ್ಲವೂ ಕರೆಕ್ಟ್. ಬಟ್ ಅದು ನಮ್ಗೆ ಗೊತ್ತೇ ಇಲ್ಲ, ಹೇಗೆ ಸಿನಿಮಾವನ್ನ ರಿಲೀಸ್ ಮಾಡಿದಾಗ ಇಷ್ಟೆಲ್ಲ ಅನುಭವಿಸ್ತೀವಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಸೊ 2020ಗೆ ದೊಡ್ಡ ಮಹಾಮಾರಿ ಕೊರೋನಾ ಅನ್ನೋಂಥದ್ದು ಬಂತು. ಅದಾದ್ಮೇಲೆ ನಮ್ಮ ಡಿಸಿಷನ್ ಹೇಗೆ ಅಂತ, ನಾವು ಹೇಗೆ ಇದನ್ನ ರಿಲೀಸ್ ಮಾಡೋದು ಅಂತೆಲ್ಲ ಕನ್ಫ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಆಯ್ತು ನಮಗೆ. ಸೊ OTTಯಲ್ಲಿ ಒಂದು ಪ್ರೀಮಿಯರ್ ಶೋ ಥರ ಮಾಡಿ ಟಿಕೆಟ್ ಸೇಲ್ ಮಾಡೋಣ ಅಂತ. ಅದು ಇಷ್ಟು ಸೇಲ್ ಆದರೆ ಇಷ್ಟು ಲಕ್ಷ ಬರುತ್ತೆ ನಮಗೆ ಅಂತ ನೀವು ಹೇಳಿದ್ರಿ ನೋಡಿ, ಅದು ಹಿಟ್ ಆಗೋ ಥರ. ಆ್ಯಕ್ಚುಲಿ ನಾವು ಅಷ್ಟೇ ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿದ್ವಿ. 30 ದಿನಗಳ ಸ್ಕೆಡ್ಯೂಲ್ ಹಾಕಿ 70 ದಿನ ಶೂಟ್ ಮಾಡಿದ್ದೀವಿ. 72 ದಿನ, ಬಿಕಾಸ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಅದು ಹೇಗೆ ಅನ್ನೋದಕ್ಕೆ ಅಂತ ಕ್ಯಾಮರಾಮ್ಯಾನ್ಗೊಂದು ಕನಸಿರುತ್ತೆ, ನನ್ನ ಫಸ್ಟ್ ಮೂವಿ ಇದು, ನನ್ನ ತುಂಬ ಚೆನ್ನಾಗಿ ವಿಜುವಲ್ಸ್ ತೆಗಿಬೇಕು ಅಂತ. ಆ್ಯಕ್ಟ್ ಮಾಡ್ತಿರುವಂಥ ಹೀರೋಗೂ ಅನಿಸಿರುತ್ತೆ, ನನ್ನ ಫಸ್ಟ್ ಮೂವಿ ಇದು, ಹೀರೋಯಿನ್ಗೆ ಅನಿಸಿರುತ್ತೆ, ಎಲ್ರಿಗೂ ಅನಿಸಿದೆ ಚೆನ್ನಾಗಾಗಬೇಕು. ನಾನು ಅದರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಅಂದರೆ ಮಾಡೋಣ ಅಂತ ಟ್ರೈ ಮಾಡಿದೆ. ತಲೆ ಎಲ್ಲ ಬೋಳಿಸಿದೆ, ಇಲ್ಲಿ ಅರ್ಧ ಚೆನ್ನಾಗಾಗಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ತಲೆ ಬೋಳಿಸಿದೆ, ಅರ್ಧ ಬೋಳಿಸಿ ಟೊಪ್ಪಿ ಹಾಕೊಂಡು ತಿರುಗಾಡ್ತಾ ಇದ್ದೆ ಒಂದು 3 ತಿಂಗಳು. ತೆಗಿಯುವಂಗಿಲ್ಲ, ತೆಗೆದ್ರೆ ಎಲ್ಲರೂ ನಗ್ತಾರೆ, ನೋಡ್ತಾರೆ ಅನ್ನೋ ಕಾರಣ. ಕೆಲವೊಂದ್ಸಲ ಮರ್ತು ಬಿಟ್ಟು ತೆಗೆದು ಹೋಗ್ತಾ ಇದ್ದೆ ನಡ್ಕೊಂಡೆಲ್ಲ. ಹೀಗೆ ನೋಡ್ತಾ ಇದ್ರು, ಯಾರು ಇವನು ಯಾವ ಅಂತ ಅರ್ಧಂಬರ್ಧ ತಲೆ ಬೋಳಿಸಿದಾನಲ್ಲ ಅಂತ. ಸೊ ನಮಗೆ ಆವಾಗೆಲ್ಲ ದುಃಖನೇ ಆಗ್ತಿರ್ಲಿಲ್ಲ, ಯಾಕೆಂದರೆ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್. ಸೊ ನಾನು ಕಾಮಿಡಿಯನ್ ಆಗಿದ್ದವನು, ನೆಕ್ಸ್ಟ್ ಏನಾಗ್ತೀನಿ ಅನ್ನೋದೆಲ್ಲ ಇರುತ್ತೆ. ಎಲ್ಲ ಆಯಿತು. ಎಲ್ಲ ಆದಮೇಲೆ ನಮಗೆ ಅದೇ ಟಿಕೆಟ್ ಸೇಲ್ ಅಂತ ಬಂದಾಗ 150 ರೂಪೀಸ್ಗೆ ನಾವು ಟಿಕೆಟ್ನ ಪ್ಲ್ಯಾನ್ ಮಾಡಿದ್ವಿ, ಆಯಿತಾ. ಹೊರಗಡೆ ಎಲ್ಲ ಹುಡುಗರು, ಒಂದು 15 ಜನ ನಮ್ಮದು ಹುಡುಗರು ಇದ್ವಿ ನಾವು. ಟೋಟಲ್ ಒಂದು ಟೀಮಲ್ಲಿ ಒಂದು 15-20 ಜನ ನಾವೇ ಸೇಲ್ ಮಾಡಿ ತುಂಬ ರೀಚ್ ಮಾಡೋಣ ಇದನ್ನು ಅಂತ ಸೇಲ್ ಮಾಡೋಕೆ ಹೋದಾಗ ಒಂದೊಂದು ಒಪಿನಿಯನ್ಗಳು ಸಿಗ್ತವೆ ನಮ್ಗೆ ಗೊತ್ತೇ ಇರಲಿಲ್ಲ ಹಾಗೆಲ್ಲ ಮಾತಾಡ್ತಾರೆ ಜನ ಅಂತ. 150 ರೂಪೀಸ್ ತುಂಬ ಸಣ್ಣದು ಅಂದ್ಕೊಂಡಿದ್ವಿ ನಾವು, ಕೆಲವರಿಗೆ ತುಂಬ ದೊಡ್ಡದು ಆ್ಯಕ್ಚುಲಿ. ಕೆಲವರಿಗೆ ಅನ್ಸುತ್ತೆ ಏನಂದ್ರೆ 150 ರೂಪಾಯಿ ಅಲ್ವಾ, ಕೊಟ್ಟು ಬಿಡ್ತಾರೆ ಏನೋ ಅಂತ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಯಾರಾದರೂ ಸಿನಿಮಾ ಮಾಡೋಕ್ಕೆ ಹೇಳಿದಾರಾ ಅಂತ ಒಂದು, ಆಯಿತಾ. ಇನ್ನೊಂದು ಹೇಳ್ತಾರೆ, ತುಂಬ ಚೆನ್ನಾಗಿದೆ, ವೆರಿ ಗುಡ್, ಒಳ್ಳೆ ಪ್ಲ್ಯಾನ್ ಇದು, ಕೊಡಿ ನನಗೊಂದು 2 ಕೊಡಿ ಅಂತ ತಗೋತಾರೆ. ಕೆಲವರು, ನಿಮಗೆ ಭಿಕ್ಷೆ ಬೇಡಕ್ಕೆ ಬೇರೇನು ಕೆಲಸ ಇಲ್ವಾ,
ನಮ್ಗೆ ಇಲ್ಲಿ ವ್ಯಾಪಾರ ಆಗಿಲ್ಲ ಕರೆಕ್ಟಾಗಿ, ಭಿಕ್ಷೆ ಬೇಡಕ್ಕೆ ಬಂದಿದ್ದೀರಲ್ಲ ನೀವು ಅಂತ. ಕೆಲವರು ಏನಂತಂದ್ರೆ ಹೊರಗೆ ಹೋದಾಗ ಏನಪ್ಪ ನನಗೇ ಇಲ್ಲ ಇಲ್ಲಿ ತಿನ್ನಕ್ಕೆ, ನೀವು ಟಿಕೆಟ್ ಮಾಡ್ಕೊಂಡು ಬಂದರೆ ಹೇಗೆ ಅಂತ. ನಾನು ಅದನ್ನು ಅನುಭವಿಸಿದ್ದು ತುಂಬ ಕಡಿಮೆ. ಇದೀಗ ಹೇಳಿದ್ನಲ್ಲ ಮಾತೆಲ್ಲ, ನಮ್ಮ ಹುಡುಗರು ಪಾಪ ತುಂಬ ಅನುಭವಿಸಿದ್ರು. ಒಂದು ದಿವಸ ನಾನು ಹೋದೆ ಹುಡುಗರ ಜೊತೆ ಬೆಂಗಳೂರಲ್ಲಿ, ಆಯಿತಾ. ಅದಕ್ಕೆ ನಾವು ಇದನ್ನು ಒಂದು ಪ್ಲ್ಯಾನ್ ಮಾಡಿದ್ವಿ, ಏನಂದರೆ ಅದರಲ್ಲಿ ಬಂದ ಪ್ರಾಫಿಟನ್ನು ಒಂದು ಅನಾಥಾಶ್ರಮಕ್ಕೆ ಶೇರ್ ಮಾಡೋಣ ಅಂತ. ಅದು ಜನಸ್ನೇಹಿ ಯೋಗಿ ಅಂತ ಇದ್ದಾರೆ, ಅವರ ಜೊತೆ ಮಾತಾಡ್ಕೊಂಡು ಮಾಡಿದ್ವಿ. ಅವ್ರಿಗೂ ತುಂಬ ಖುಷಿಯಾಗಿತ್ತು, ಅವರು ಸಪೋರ್ಟ್ ಮಾಡಿದರು, ಅವರು ನಮ್ಮ ಜೊತೆ ಬಂದರು. ಆ ದಿವಸ ಒಂದು ಸಲ ನಾನು ಕೂಡ ಅವ್ರ ಜೊತೆ ಹೋದೆ. ನನಗೆ ಆವಾಗ ಅನಿಸಿದ್ದು ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮ ಜೊತೆ ಇದ್ದ ಹುಡುಗರು ಅಂತ. ನಾನು ಹೇಳಿದೆ ನನಗೆ ಸಾಧ್ಯ ಇಲ್ಲ ಇದು, ಅಂದರೆ ನನಗೆ ಒಂದು ಇಬ್ಬರು ಮಾತಾಡುವಾಗಲೇ ಬೇಜಾರಾಗೋಯ್ತು. ನಾನು ಒಬ್ಬ ವೇಣು ಅಂತ ಇದ್ದಾನೆ, ಒಬ್ಬ ಸಣ್ಣ ಹುಡುಗ, ಅವನು ಈಗ ಡಿಗ್ರಿ ಮುಗ್ದಿದ್ದಷ್ಟೇ. ಅಂತೇಳಿ ವೇಣು ನಾನು ಬರಲ್ಲ ಕಣೋ, ಇದೆಲ್ಲ ಆಗೋದಲ್ಲ, ಅವ್ರೇನೋ ಹಂಗೆ ಮಾತಾಡ್ತಾರೆ ಬೈತಾರಲ್ಲೋ ಅಂತ. ಅದಕ್ಕೆ ಅಣ್ಣ ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ಬೇಜಾರು ಮಾಡ್ಕೋಬೇಡಿ ಅಣ್ಣ, ಇದೆಲ್ಲ ಇದ್ದಿದ್ದೆ. ಈ 1-2 ಅಂಗಡಿ ಹೋದಾಗ ಸರಿ ಆಗುತ್ತೆ, ನೀವೇನು ಬೇಜಾರು ಮಾಡ್ಕೊಳ್ಬೇಕು, ಒಳಗೆ ತಗೊಳಕ್ಕೆ ಹೋಗ್ಬೇಡಿ, ಯಾರಾದ್ರೂ ಬೈಲಿ, ನಮ್ಮ ಟಿಕೆಟ್ ಸೇಲ್ ಆದರೆ ಆಯಿತು ಅಂತ. ಅವನು ಅಷ್ಟು ಮನಸ್ಥಿತಿಗೆ ಬಂದಿದ್ದ. ಯಾಕೆಂದ್ರೆ ನನಗೆ ಅನಿಸ್ತು ಆಗ ಅವನು ಎಷ್ಟು ಬೈಗಳು ತಿಂದಿರ್ಬೋದು ಹೋದಲ್ಲೆಲ್ಲ, ಎಷ್ಟು ಇದಾಗಿರ್ಬೋದು ಅಂತ, ಆಯಿತಾ. ನೆಕ್ಸ್ಟ್ ಅದೇ ಒಂದು ಸಕ್ಸಸ್, ಓಕೆ ಅದೆಲ್ಲ ಆಯಿತು, ಎಷ್ಟೊಂದು ಸೇಲ್ ಆಯಿತು. ಅಂದರೆ ನಾವು ಅಂದ್ಕೊಂಡ ಮಟ್ಟಕ್ಕೆ ದೇವರಣೆ ಆಗಿಲ್ಲ, ರೀಚ್ ಆಗಲಿಲ್ಲ. ನನಗೆ ಅನಿಸ್ತು ಆಗ ಮ್ಯಾನ್ ಪವರ್ ಬೇಕು, 100-150 ಜನ ಬೇಕೇನೋ ಅದನ್ನು ಸೇಲ್ ಮಾಡೋಕ್ಕೆ ಅಂತ. ನಾವು ಅಂದ್ಕೊಂಡಿದ್ದೇನೆ 150 ರೂಪಾಯಿ ತಗೋತಾರೆ ಅಂತ. ಬಟ್ ಅದು ನಮ್ಮ ಪ್ಲ್ಯಾನ್, ಅಲ್ಲಿ ಒಂದು ಡಿಸಿಷನ್ ರಾಂಗ್ ಆಯಿತು ನಮ್ಮದು. ಎಲ್ಲ ಆಯಿತು, ಮುಗೀತು, ರಿಲೀಸ್ ಆಯಿತು. 7 ದಿನ ಪ್ರೀಮಿಯರ್ ಶೋ ಆಯಿತು ಟಾಕೀಸ್ ಆ್ಯಪಲ್ಲಿ. ಎಲ್ಲರೂ ನೋಡಿದರು, ಒಳ್ಳೊಳ್ಳೆ ರಿವ್ಯೂ ಬರ್ದು ಹಾಕಿದ್ರು, ಫೇಸ್ಬುಕ್ಕಲ್ಲಿ ಹಾಕಿದ್ರು. ತುಂಬ ಖುಷಿ ನಮಗೆ. ದುಡ್ಡು ಬಂದಿಲ್ಲ, ಬಟ್ ಸೂಪರ್ ಆಗಿದೆ. ಕೆಲವರು ಹೇಳಿದರು ಸ್ವಲ್ಪ ಮಿಸ್ಟೇಕ್ಸ್ ಇದೆ, ಆಗಿದೆ ಹೀಗಿದೆ. ಅಂದರೆ ಆಬ್ವಿಯಸ್ಲಿ ಕೆಲವರು ಟೆಕ್ನಿಕಲ್ ಆಗಿ ನೋಡಿದಾಗ ಫಸ್ಟ್ ಮೂವಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಹೇಳ್ತಾರೆ. ಕೆಲವರು ಹೇಳ್ತಾರೆ ಸಕ್ಕತ್ತಾಗಿ ಮಾಡಿದ್ರಿ ಮೂವಿ, ಯಾರು ನೀವು ಮ್ಯೂಸಿಕ್ ಮಾಡಿರೋದು ಸೂಪರ್ ಆಗಿದೆ, ಯಾರು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ, ಯಾರು ಡೈರೆಕ್ಷನ್ ಸೂಪರ್ ಆಗಿದೆ. ಕೆಲವರು ಅಷ್ಟಕ್ಕಷ್ಟೇ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಂದವರು ಇದ್ದಾರೆ. ಕೆಲವರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂದವರಿದ್ದಾರೆ. ಕೆಲವರು ಸೂಪರ್ ಆಗಿದೆ ಸಖತ್ತಾಗಿದೆ ಅಂದವರಿದ್ದಾರೆ. ಎಲ್ಲದರ ಮಧ್ಯೆ ಮೂವಿ ಖಂಡಿತವಾಗ್ಲೂ ನೋಡಿದರು. ಬಟ್ ನಮ್ಮ ಕನಸುಗಳೇ ಮಾರಾಟ ಆಗ್ತಾ ಬಂತು ಲೈಟಾಗಿ. ಏಕಂತಂದರೆ ನಮಗೆ ಸಿನಿಮಾ ಶೂಟಿಂಗಲ್ಲಿ ಒಂದಷ್ಟು ಮೋಸ ಆಯಿತು. ಯಾರು ಅಂತ ಹೇಳಕ್ಕೆ ಹೋಗಲ್ಲ ನಾನು. ನಮಗೆ ಎಷ್ಟೋ ಆಗಬೇಕಾದ ಬಜೆಟ್ ಎಷ್ಟೋ ಆಗೋಯ್ತು. ನಿಮ್ಗೆ ಗೊತ್ತಿರ್ಬೋದು, ಟೆಕ್ನಿಕಲಿ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ, ಯಾರು ಹೊರಗಿಂದ ಬಂದವರು ನಮ್ಮನ್ನು ಮೋಸ ಮಾಡ್ಬೋದು. ಸೊ ಅದಾಯಿತು. ಅದಾದಮೇಲೆ ನಾವು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಆಯಿತು. ಈ ರಿವ್ಯೂವನ್ನು ನೋಡಿ OTTಯಲ್ಲಿ ರಿವ್ಯೂ ಬಂತಲ್ಲ, ತುಂಬ ಚೆನ್ನಾಗಿದೆ, ಎಲ್ಲ ಬರ್ದು ಹಾಕಿದ್ರು. ಆ್ಯಕ್ಚುಲಿ ಅದರಲ್ಲೊಂದು ನಮಗೆ ಸಕ್ಸಸ್ ಅಲ್ಲೊಂದು ಸಣ್ಣದಾಗಿ ಸಿಕ್ತು ಅಂತ ಅಂದ್ಕೊಂಡಿವಿ ನಾವು. ಆಗ ಪ್ರೊಡ್ಯೂಸರ್ ನಮಗೆ ಹೇಳಿದರು, ಇಷ್ಟೆಲ್ಲ ರೀಚ್ ಆಗಿದೆ, ಎಲ್ಲರೂ ನೋಡ್ತಾ ಇದ್ದಾರಲ್ಲ, ನಾವು ಥಿಯೇಟ್ರಿಗೆ ಬರೋಣ, ಆ ಒಂದು ರಿವ್ಯೂವಿಂದ ಎಲ್ಲರೂ ನೋಡ್ಬೋದು, ಯಾರೆಲ್ಲ OTTಯಲ್ಲಿ ನೋಡಿಲ್ವೋ ಅವ್ರು ನೋಡ್ಬೋದು ಅಂತ. ಆಗ ಪ್ಲ್ಯಾನ್ ಆಯಿತು. ಯಾರಿಗೊಬ್ಬರಿಗೆ ಮಾತಾಡಿದ್ವಿ ನಾವು, ಹೀಗೆ ನಾವು ರಿಲೀಸ್ ಮಾಡಬೇಕು ಅಂತಿದ್ದೀವಿ ಅಂತ. ಆಗ ನಮಗೆ ಇನ್ನೊಂದು ಪ್ರಪಂಚ ಕಾಣಿಸ್ತು. ಸಿನಿಮಾವನ್ನು ರಿಲೀಸ್ ಮಾಡೋಕೆ ಹೊರಟವಲ್ಲ ನಾವು ಥಿಯೇಟ್ರಿಗೆ, ಆಗ ಇನ್ನೊಂದು ಪ್ರಪಂಚ ಕಾಣಿಸ್ತು. ಏನು ಅಂತಂದರೆ ಪಟಾಕಿ ಹೊಡಿಯೋರೇ ಒಂದು ಟೀಮ್ ಇದೆ ಅಲ್ಲಿ. ಪಟಾಕಿ ಹೊಡಿಲಿಕ್ಕಿದೆ ನೋಡಿ ನಮಗೆ ಶೋ ಸ್ಟಾರ್ಟ್ ಆಗೋದು, ಅದಕ್ಕೆ ಅವರೇ ಹೊಡಿಬೇಕದು, ಅವರಿಗೇ ನಾವು ಕೊಡಬೇಕು. ನಾವೇ ಸುಮ್ಮನೆ ತಂದು ಹೊಡಿತೀವಿ ಅಂದರೆ ಆಗಲ್ಲ. ಬ್ಯಾನರ್ ಹಾಕೋಕ್ಕೆ ಒಂದು ಟೀಮ್ ಇದೆ ಗಾಂಧಿನಗರದಲ್ಲಿ, ಬೆಂಗಳೂರಲ್ಲಿ ಬ್ಯಾನರ್ ಹಾಕೋಕ್ಕೆ ಒಂದು ಟೀಮ್ ಇದೆ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಕೆಲಸ ಇದೆ, ಪೋಸ್ಟರ್ಸ್ಗಳೆಲ್ಲ ಅಂಟಿಸೋದಿದೆಯಲ್ಲ, ಅದಕ್ಕೆ ಒಂದು ಟೀಮ್ ಇದೆ. ಇಲ್ಲ ನಾವೇ ಒಂದು 15 ಜನ ಇದ್ವಿ, ನಾವೇ ಅಂಟಿಸ್ತೀವಿ ಅಂದರೆ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ, ಮತ್ತು ಅವರು ಜಗಳ ಆಡಕ್ಕೆ ಬರ್ತಾರೆ, ಯಾರು ಅಂಟಿಸ್ತಾರೆ ಅವ್ರು ಬರ್ತಾರೆ ಅನ್ನೋದೆಲ್ಲ ಕೇಳಿಸ್ತೆ ನಮಗೆ. ನಾವು ಹೊಸಬರಾಗಿರೋದ್ರಿಂದ ನಮ್ಗೆ ಅಲ್ಲೆಲ್ಲ ಒಂಥರ ಶಾಕಿಂಗ್ ನ್ಯೂಸ್ಗಳಿದೆ. ಇದೆಲ್ಲ ಅಲ್ಲೂ ಆಯಿತು, ಎಷ್ಟೋ ಖರ್ಚು ಮಾಡಿ ರಿಲೀಸ್ ಮಾಡೋಕ್ಕೆ ಅಂತ ಹೊರಟ್ವಿ. ಆಗ ಒಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿ ಬಂತು ನಮಗೆ. ಮತ್ತೆ ನಮ್ಗೆ ಗೊತ್ತಿಲ್ಲ, ಫಸ್ಟ್ ನಾವೇ ಟಿಕೆಟ್ ಅವರಿಗೆ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ, ಅದೆಲ್ಲ ಗೊತ್ತಿಲ್ಲ ನಮಗೆ ಏನು ಕೂಡ. ದುಡ್ಡು ಕೊಟ್ಟು ಟಿಕೆಟ್ನ ಫಸ್ಟ್ ತಗೋಬೇಕು ಒಂದಷ್ಟು ಜನರಿಗೆ ಕೊಡೋಕ್ಕೆ, ಅದು ನಮ್ಗೆ ಗೊತ್ತೇ ಇಲ್ಲ ವಿಷಯನೇ. ನಮ್ಮ ಹತ್ರ ಯಾರ ಹತ್ರ ದುಡ್ಡಿಲ್ಲ, ಬೇಕಾಗಿರೋದು 30,000, ಬಟ್ ನಮ್ಮ ಹತ್ರ ಒಬ್ಬರ ಹತ್ರನೂ ದುಡ್ಡಿಲ್ಲ, ಇಡೀ ಟೀಮಲ್ಲಿ ದುಡ್ಡಿಲ್ಲ. ಪ್ರೊಡ್ಯೂಸರ್ ಸರ್ ಬೇರೆ ಯಾವುದೋ ಒಂದು ವರ್ಕಲ್ಲಿದ್ದರು, ಹೊರಗಡೆ ಇದ್ದರು, ಅವ್ರ ಹತ್ರ ಕೇಳೋದಂದ್ರೆ ಅವರೂ ಇಲ್ಲ. ಅಲ್ಲಿ ನಮಗೆ ಕ್ಯಾಶ್ ಕೊಡಬೇಕೀಗ. ಏನು ಮಾಡೋದು ಅಂದರೆ ನಮಗೆ ಕೈಕಾಲ ಆಡ್ತಾ ಇಲ್ಲ. ಆಗ ನಮ್ಮ ಕೊಲ್ಲಿಗ್ ನೀವು ಹೇಳಿದ್ರಲ್ಲ ಕಾಮಿಡಿ ಕಿಲಾಡಿಗಳು ಸೀಸನ್ 1 ನಯನ, ಅವಳು ಆಗ ಒಂದು ಸೇವ್ ಮಾಡಿದ್ಲು ನನ್ನ. ಏನಾಯಿತು ಹೀಗೆ ಗಣೆ ದುಡ್ಡಿಲ್ಲ, ನಾನು ಈಗ ಕೊಡ್ತೀನಿ ಆಮೇಲೆ ನಾನು ಕೊಡು ಅಂತ ಒಂದೇ ಮಾತಿಗೆ ಪಾಪ ಕೊಟ್ಲು ಅವಳು. ಆಗ ಅವಳು ನಮ್ಮನ್ನು ಸೇವ್ ಮಾಡಿದ್ಲು ಆ ಮೂಮೆಂಟಲ್ಲಿ. ಮೂವಿ ಎಲ್ಲ ನೋಡಿದ್ರು, ಅಲ್ಲೂ ಕೂಡ ಒಳ್ಳೆ ರಿವ್ಯೂ ಬಂತು. ನರ್ತಕಿ ಥಿಯೇಟ್ರಲ್ಲಿ ನಮ್ದು ರಿಲೀಸ್ ಆಗಿರೋದು. ಎಲ್ಲರೂ ಹೇಳ್ತಾ ಇದ್ರು ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿ ರಿಲೀಸ್ ಆಗಿರುವಂಥ ಥಿಯೇಟರ್. ಸೊ ಆಗ ನಮ್ಗೊಂದು ಸಲ ಹೆಮ್ಮೆ. ಸೊ ಅವ್ರ ಮೂವಿ ಬಂದಿದೆ, ಅದಕ್ಕೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತಂತೆ ಆ ಥಿಯೇಟ್ರಿಗೆ. ನಿಮ್ಗೆ ಸಿಕ್ಕಿರೋದೇ ಗ್ರೇಟ್ ಕಣ್ರಿ ಅಂತ ತುಂಬ ಜನ ಹೇಳ್ತಾ ಇದ್ರು. ನೀವು ರಿಲೀಸ್ ಮಾಡ್ತಿರೋದೇ ಗ್ರೇಟ್. ಆ್ಯಕ್ಚುಲಿ ಕೆಲವೊಂದು ಮೂವಿಗಳು ಸ್ಟಾರ್ಟ್ ಆಗಿ ನಿಂತು ಹೋಗುತ್ತೆ, ಮುಹೂರ್ತ ಆಗಿ ನಿಂತು ಹೋಗುತ್ತೆ, ಕೆಲವೊಂದು ಶೂಟಿಂಗ್ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತೆ, ಕೆಲವೊಂದು ಸಲ ಪ್ರಮೋಷನ್ ಇಲ್ಲದೆ ನಿಂತು ಹೋಗುತ್ತೆ, ಕೆಲವೊಂದು ಸಲ ರಿಲೀಸ್ ಆಗದೆ ನಿಂತು ಹೋಗುತ್ತೆ. ಬಟ್ ನಿಮ್ಮದು ಹೇಗೋ
ರಿಲೀಸ್ ವರೆಗೆ ಬಂದ್ರಿ, ರಿಲೀಸ್ ಆಯಿತು ನೋಡಿದ್ರು ಅಂತ ಒಂದು 30 ದಿನ ಏನೋ ಥಿಯೇಟ್ರಲ್ಲಿ ನಮಗೆ ಒಂದಷ್ಟು ಇದಾಯಿತು. ಅದರಲ್ಲೂ ಕೂಡ ಅಷ್ಟೇ ಅನ್ಕೊಂಡ ಮಟ್ಟಿಗೆ ದುಡ್ಡು ಸಿಗಲಿಲ್ಲ ನಮಗೆ. ಸೊ OTT ಅಂತ ನಾನು ಹೇಳಿದೆ ನೋಡಿ, ಅಲ್ಲೂ ಕೂಡ ನಮಗೊಂದು ಪ್ರಾಬ್ಲಮ್ ಆಗಿತ್ತು. ಅದಕ್ಕೂ ಎಷ್ಟೋ ಕೊಡ್ಲಿಕ್ಕಿತ್ತು ನಮಗೆ, ಅಂದರೆ ಅದು ಪ್ರೀಮಿಯರ್ ಶೋ ಮಾಡೋದ್ರಿಂದಾಗಿ ಒಂದು ವಿವಿಗೆ ಇಷ್ಟು ಅಂತ ನಾವು ಕೊಡಬೇಕು ಇದಕ್ಕೆ ಕಂಪ್ನಿಗೆ. ಆಗ ನಮಗೆ ಅಲ್ಲೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿ, ದುಡ್ಡು ಆಗಬೇಕು ಈಗ ಅಂತ. ಅಂದರೆ ಎಲ್ಲದಕ್ಕೂ ಎಂಡ್ ಬರೋದು ಯಾವುದು ಅಂದರೆ ದುಡ್ಡು ಅಂತ. ಅಂದರೆ ಅದು ಬೇಕೇ ಬೇಕು ಆ ಮೂಮೆಂಟ್, ನಾವು ಕೊಡಲ್ಲ ಹಾಕಿ ಅಂತ ಹೇಳೋಕ್ಕೂ ಆಗಲ್ಲ. ಈ ಡೇಟಿಗೆ ರಿಲೀಸ್ ಆಗಬೇಕಾದ್ರೆ ಅದಕ್ಕೆ ಹಾಕಬೇಕು. ಸೊ ಏನು ಮಾಡೋದು ಅಂದಾಗ ನಮಗೆ ಯಾವುದೇ ಆಪ್ಷನ್ಗಳೇ ಇಲ್ಲ. ಯಾಕೆಂದರೆ ಆ ಮೂಮೆಂಟಲ್ಲಿ ನಮ್ಮ ಡೈರೆಕ್ಟರ್ ಸ್ಮಿತೇಶ್ ಅಂತ, ಅವ್ರನ್ನ ಎಷ್ಟು ನಾನು ಗ್ರೇಟ್ ಅಂತೀನಿ ಅಂದರೆ, ಇವತ್ತಿಗೂ ನಾವು ಜೊತೆಗೆ ಇದ್ದೀವಿ. ಅವ್ರು ತುಂಬ ಅವರ ಒಳಗೆ ಅಂದರೆ ನೋಡಿ, ಅವರು ಡೈರೆಕ್ಷನ್ ಮಾಡಿದ್ದಾರೆ ಮೂವಿ. ಅವರು ಒಂದು ತಲೆಯಲ್ಲಿ ಇತ್ತು ಏನಂದರೆ, ನಾನು ಮೂವಿ ರಿಲೀಸ್ ಆಗಲೇಬೇಕು ಅನ್ನೋದು ಒಂದು ಧ್ಯೇಯ ಇತ್ತು, ಇಚ್ಛಾಶಕ್ತಿ ಹೇಳ್ತಾರೆ ನೋಡಿ, ಅದಿತ್ತು. ಅವ್ರು ಏನು ಮಾಡಿದ್ರು ಅಂದರೆ, ಪಾಪ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದರು ಅವರಿಗೆ. ಫ್ಯಾಮಿಲಿಯವರು ಕೊಟ್ಟು ಅವರು ಇದಕ್ಕೆ ಹಾಕಿದರು. ದೆನ್ ದೀಕ್ಷಿತ್ ಅಂತ ಮ್ಯಾನೇಜರ್ ನಮ್ಮ ಮೂವಿಗೆ, ಅವನು ಆ್ಯಕ್ಟ್ ಕೂಡ ಮಾಡಿದ್ದಾನೆ, ಕಾಮಿಡಿ ರೋಲ್ ಮಾಡಿದ್ದಾನೆ. ಅವನು ಫ್ಯಾಮಿಲಿಯಿಂದ ಏನೋ ನೆಕ್ಸ್ಟ್ ನಮ್ಮ ಎಲ್ಲರೂ ಒಂಥರ ಇದಾಗಿತ್ತು ನಮಗೆ. ಈಗಲೂ ಅಷ್ಟೇ ಸಫರ್ ಮಾಡ್ತಾ ಇದ್ವಿ ನಾವು. ಕನಸು ಮಾರಾಟಕ್ಕಿದೆ ಮೂವಿಯಿಂದ ಇದೆಯಲ್ಲ, ಅಂದರೆ ಮೂವಿ ನಮ್ಗೆ ಏನು ತಪ್ಪು ಮಾಡಿಲ್ಲ, ನಾವೇ ಮಾಡಿರುವಂಥ ಒಂದಷ್ಟು ಇದರಿಂದಾಗಿ, ನಾವು ಅಂದ್ಕೊಂಡಂತಹ ಒಂದಷ್ಟು ಯೋಚನೆಗಳಿಂದಾಗಿ ನಾವು ಇವತ್ತಿಗೂ ಸಫರ್ ಆಗ್ತಾ ಇದ್ವಿ. ಇದು ಆ್ಯಕ್ಚುಲಿ ನಾನು ಎಲ್ಲೂ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಲ್ಲ, ಈ ಘಟನೆಯನ್ನು ನಾವು ಹೇಳಲ್ಲ. ಯಾಕೆಂತಂದರೆ ಎಲ್ಲರೂ ಖುಷಿಯಲ್ಲೇ ಇರಲಿ ಅಂತ, ಅವ್ರು ಖುಷಿ ಪಟ್ಟಿದ್ದಾರೆ ಸಿನಿಮಾ ರಿಲೀಸ್ ಆಗಿ ಅಂತ. ಖಂಡಿತ ಇಲ್ಲ. ಅದಾದಮೇಲೆ ನಮಗೆ ಶಾಸಕರು ನಮ್ಮ ಹರೀಶ್ ಪೂಂಜಾ ಅಂತ, ನಮ್ಮ ಇಡೀ ಮೂವಿ ಇವತ್ತು ಕನಸು ಮಾರಾಟಕ್ಕಿದೆ ಅನ್ನುವಂಥದ್ದು ಇಡೀ ಕರ್ನಾಟಕದಲ್ಲಿ ಕೇಳ್ತಾ ಇದೆ ಅನ್ನೋದಾದರೆ ಒಂದು ಕಾರಣ ಅವರು ಕೂಡ. ಸೊ ನಮ್ಮ OTT ರಿಲೀಸ್ ಆಗುವಾಗಲೂ ಸಪೋರ್ಟ್ ಮಾಡಿದರು. ನೆಕ್ಸ್ಟ್ ಪ್ರೀಮಿಯರ್ ಶೋ ಆಗುವಾಗ ಬೆಂಗಳೂರಿಗೆ ಬಂದರು, ಅವರೇ ಒಂದು ಶೋ ಕೂಡ ಬುಕ್ ಮಾಡಿ ಎಲ್ರಿಗೂ ತೋರಿಸಿದ್ರು ಕೂಡ. ಸೊ ಅವರಿಂದಾಗಿ ನಮ್ಮ ಕನಸು ಮಾರಾಟಕ್ಕಿದೆ ಬಂತು ಅಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೀವಿ ಕೂತಿರ್ಬೇಕಾದ್ರೆ. ಅವರ ಋಣವನ್ನು ನಾವು ಯಾವತ್ತಿಗೂ ತೀರಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಕಲಾವಿದರನ್ನು ಅಷ್ಟು ಪ್ರೀತಿಸ್ತಾರೆ ಅವರು. ನಾವು ಪರ್ಸ್ನಲಿ, ನಾನು ಹಿತೇಶ್ ಎಲ್ಲ ಕಾಮಿಡಿ ಕ್ಲಾಡಿಗೆ ಹೋಗ್ಬೇಕಾದ್ರು ಅಷ್ಟೇ, ಅಂದರೆ ಅವರೊಬ್ಬ ಅಂದರೆ ಅಣ್ಣಂತರ ಒಂಥರ ಫೀಲ್. ನಾವೆಲ್ಲ ಸಿಕ್ಕಿದಾಗ ಅಷ್ಟೇ ಅವ್ರೇನು ಅಂತಂದರೆ, ಶಾಸಕರು ನಾವು ಹೀಗಿದೆ ಸರ್, ನಮ್ಮ ಸಿನಿಮಾ ಹೀಗೆ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿ, ನೀಟಾಗಿ ಮಾಡಿ, ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಸಲ ಸಪೋರ್ಟ್ ಮಾಡ್ತಾಯಿದ್ರು. ಕೊನೆಗೆ ನಾವು ಏನು ಆಗದೆ ಇದ್ದಾಗ ಅವ್ರ ಹತ್ರ ಹೋದ್ವಿ, ಹೀಗೆ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಸ್, ನಾನಿದ್ದೀನಿ ನಿಮ್ಮ ಜೊತೆ, ಆ ಒಂದು ಮಾತಿಂದಲೇ ನಾವು ಇಲ್ಲಿವರೆಗೂ ಬಂದ್ವಿ. ಅದಾದ್ಮೇಲೆ ಒಂದು 7-8 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂತು, ಮ್ಯೂಸಿಕ್ಗೆ, DOPಗೆ, ದೆನ್ ಮೂವಿಗೆ ಸ್ಪೆಷಲ್ ಜೂರಿಯಾಗಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಇದರಿಂದ ಫೆಸ್ಟಿವಲ್ಗಳಿಂದ ಅವಾರ್ಡ್ಗಳು ಬಂತು. ದೆನ್ ಒಂದಷ್ಟು ಪ್ರಶಂಸೆಗಳು ಬಂತು, ಎಲ್ಲವೂ ಬಂತು. ಬಟ್ ದುಡ್ಡು ಬರಲಿಲ್ಲ. ಇಷ್ಟೇ ಕನಸು ಮಾರಾಟಕ್ಕೆ ಸಾರಾಂಶ. ನಿಜ, ನಮ್ಗೆ ಹೇಳದಷ್ಟು ಮುಗಿಯೋದಿಲ್ಲ ಕನಸು ಮಾರಾಟಕ್ಕಿದೆ ಬಗ್ಗೆ. ಇದನ್ನ ನಾನು ಹೇಳ್ತೀನಿ ಯಾಕೆಂತಂದ್ರೆ, ಕೆಲವ್ರು ಹೇಳ್ತಾರೆ ಈ ಪ್ಯಾಟರ್ನ್ ಅಲ್ಲಿ ರಿಲೀಸ್ ಮಾಡೋದಾ, ಕೆಲವ್ರು ಹೊಸಬ್ರು ನಮ್ಗೆ ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಮಾಡಿ. ಬಟ್ ಪ್ಲಾನ್ ಮಾಡಿ, ನೀಟಾಗಿ ಮಾಡಿ. ಜನ ಬೇಕು, 100 ಜನ ಕರ್ಕೊಂಡ್ಬನ್ನಿ, 200 ಜನ ಇರಲಿ ನಿಮ್ಮ ಜೊತೆ. ಬಟ್ ನೀವು ಸುಮ್ಮನೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಪ್ಲಾನ್ ಮಾಡ್ತೀನಿ, ಈ ರೀತಿ ಪ್ಲಾನ್ ಮಾಡ್ತೀನಿ ಹೊರಕ್ಕೆ ಹೋಗ್ಬೇಡಿ. ದೆನ್ ಬೇರೆಯವ್ರನ್ನ ನಂಬಿ ನೀವು ಕೆಲಸ ಮಾಡಕ್ಕೆ ಹೋಗ್ಬೇಡಿ, ನಿಮ್ಮನ್ನು ನೀವು ಫಸ್ಟ್ ನಂಬ್ಕೊಳ್ಳಿ ಅಂತ. ಬಟ್ ನಮ್ಮ ಇಡೀ ತಂಡನ ನಾವು ನಂಬಿದ್ವಿ, ಎಲ್ಲರೂ ಕೆಲಸ ಮಾಡಿದ್ರು, ಹಾರ್ಡ್ ವರ್ಕ್. ನಾನು ಹೇಳ್ತೀನಿ, ದೇವರನ್ನೇ ಹಾರ್ಡ್ ವರ್ಕ್ ಮಾಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ದಿವಸ ನಮಗೆ ಒಂದು ದೊಡ್ಡ ಸಕ್ಸಸ್ ಸಿಗ್ಬೋದು. ಅದು ಯಾವತ್ತು ಅಂತ ನನಗೆ ಗೊತ್ತಿಲ್ಲ, ಸಿಗತ್ತೆ. ಎಸ್, ಅನೀಶ್ ಅವರಿಗೆ ಆ್ಯಕ್ಟಿಂಗಿಂತ ಹೆಚ್ಚು ಈ ಡೈರೆಕ್ಷನ್ ಮೇಲೆ ಒಲವು ಜಾಸ್ತಿ ಅಂತೆ. ಅದರಲ್ಲೂ ಒಂದು ಸಿನಿಮಾದ ಹೆಸರು ಹೇಳ್ತಾನೆ, ನಿಮ್ಗೆ ಏನು ನೆನಪಾಗುತ್ತೆ ಅದನ್ನು ನೆನಪು ಮಾಡ್ಕೊಳ್ಳಿ. ಕಾಂತಾರ ಅನ್ನುವಂಥ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲರೂ ಹೇಳೋಂಥ ಸಿನಿಮಾ ಸಖತ್ತಾಗಿದೆ, ಅದು ಇದು ಎಲ್ಲ. ಅದರ ನಡುವೆ ಅನೀಶ್ ಅವರು 5 ವರ್ಷದ ಹಿಂದೆ ಹೋಗ್ತಾರೆ. ಈ ಸಿನಿಮಾ ಆ ದೈವ ಕೋಲದ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಕಾರಣಾಂತರಗಳಿಂದ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಿನಿಮಾ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು, ಹೆಮ್ಮೆ ಆಯಿತು. ಅದಕ್ಕಿಂತ ಒಳಗಡೆ ಆ ನಿರ್ದೇಶಕ ಇರ್ತಾನಲ್ಲ, ಅವ್ನಿಗೆ ಎಷ್ಟು ಬೇಜಾರು. ಖಂಡಿತ ಬೇಜಾರು ಅನ್ನೋದಕ್ಕಿಂತಲೂ ನಾನು ಆರೋಗ್ಯಕರ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಇಷ್ಟಪಟ್ಟಿದ್ದೀನಿ ನಾನು. ಫಸ್ಟ್ ಪ್ರೀಮಿಯರ್ ಶೋ ಇತ್ತಲ್ಲ, ಅದಕ್ಕೆ ನೋಡಕ್ ಹೋಗಿದ್ದೆ ನಾನು. ಬಿಕಾಸ್ ನನ್ನ ಸ್ಟೋರಿ ಬಗ್ಗೆ ಇದೆಯಾ ಅಂತ ನೋಡಕ್ಕೆ. ನನ್ನ ಸ್ಟೋರಿ ಅಂದ್ರೆ ಎಲ್ರಿಗೂ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಯೋಚನೆ ಮಾಡಿದ್ರೆ ನಿಮ್ಗೂ ಆ ಸ್ಟೋರಿ ಯೋಚನೆ ಬರ್ಬೋದು. ಅಂದ್ರೆ ಕತೆಗಳು ಹಾಗೆ, ಅಥವಾ ನಮ್ಮ ಥಾಟ್ಗಳು ಹಾಗೆ. ನಾನು ಯೋಚನೆ ಮಾಡೋದಾಗೆ ನೀವು ಯೋಚನೆ ಮಾಡದೇ ಇದ್ರು, ನನ್ನ ತರನೇ ಬೇರೆ ರೀತಿಯಲ್ಲಿ ನೀವು ಯೋಚನೆ ಮಾಡ್ಬೋದು. ಯಾವುದೋ ಒಂದು ಥಾಟ್ ನಿಮ್ಗೂ ಬರಬಹುದು. ಸೊ ಸಿನಿಮಾಗಳು ಹಾಗೆ, ಕೆಲವೊಂದ್ಸಲ ಯಾರೋ ಒಬ್ಬ ಸ್ಟೋರಿ ಅನ್ಕೊಂಡಿರ್ತಾನೆ ಈ ರೀತಿ ಒಂದು ಮಾಡ್ತೀನಿ ಅಂತ, ನೆಕ್ಸ್ಟ್ ಯಾರೋ ಒಂದು ಶೂಟ್ ಮಾಡಿರ್ತಾರೆ ಬೇರೆ ಬೇರೆ ವಿಷಯ. ಕೇಳೋದಾದ್ರೆ ಕಾಂತಾರ ಅಂತ ಬಂದಾಗ ನಮ್ಮ ಸ್ಟೋರಿಗೂ ಅದಕ್ಕೂ ಸಂಬಂಧ ಇಲ್ಲದೆ ಇದ್ರು, ಫ್ಲೇವರ್ ಅದೇ,
ಸೊ ನನಗೆ ಅನ್ಸಿದ್ದು ನೀವು ಹೇಳಿದಾಗ 5 ವರ್ಷಗಳ ಹಿಂದೆ ಅಂತ, ನಾನೊಂದು ಕತೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ನೀಟಾಗಿ ಬರೆದು, ಈಗಲೂ ಮೊಬೈಲಲ್ಲೇ ಇದೆ ಅದು ನನ್ನ ಕತೆ, ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇದನ್ನು ಬೇರೆ ರೀತಿಯಲ್ಲಿ ತಗೊಂಡ್ಬರ್ಬೇಕು ನಾವು. ಫಸ್ಟ್ ನನಗೆ ಅನ್ಸಿದ್ದು ಏನಂದ್ರೆ ಇದನ್ನೊಂದು ಆರ್ಟಿಸ್ಟಿಕ್ ಆಗಿ ಆರ್ಟ್ ಮೂವಿ ಮಾಡೋಣ ಅಂತ ಅನ್ಕೊಂಡಿದ್ವಿ ನಾವು. ಎಷ್ಟು ಒಂದು 5 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡುವಾಗ ಒಂದು ಆರ್ಟ್ ಮೂವಿ ಮಾಡ್ಬೇಕು, ಇದಕ್ಕೆ ಪಕ್ಕ ನ್ಯಾಷನಲ್ ಅವಾರ್ಡ್ ಅನ್ನು ತರಲೇಬೇಕು ನಾವು ಟೀಮ್ ಅವ್ರು ಸೇರಿ ಅಂತ. ಸೊ ಕಥೆನ 1-2-3 ಜನರ ಜೊತೆ ನಾನು ಡಿಸ್ಕಸ್ ಕೂಡ ಮಾಡಿದ್ದೆ, ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ. ಸೊ ಅವ್ರು ಹೇಳಿದ್ರು ಅಷ್ಟೇ ಮಾಡೋಣ ಅಂತ. ಬಟ್ ನಮಗೆ ಪ್ರೊಡ್ಯೂಸರ್ ಸಿಗದೆ ಇರೋ ಕಾರಣಕ್ಕೆ ಅದು ಮುಂದೆ ಹೋಗ್ತಾ ಇತ್ತು, ಬೇರೆ ಬೇರೆ ವರ್ಕ್ ಮಾಡ್ತಾ ಇದ್ವಿ ನಾವು. ನೆಕ್ಸ್ಟ್ ಕಾಂತಾರದ ಪೋಸ್ಟರ್ ರಿಲೀಸ್ ಆಗೋದಕ್ಕೆ ಮುಂಚೆ ನಾವೊಂದು ಮಾಯೆ ಅಂತ ಒಂದು ವೆಬ್ ಸೀರೀಸ್, ಈಗ ಸೆಕೆಂಡ್ ಎಪಿಸೋಡ್ ನಾಡ್ದು ಬರುತ್ತೆ. ಅದು ಫಸ್ಟ್ ಎಪಿಸೋಡು ವ್ಯಧನ ಅಂತ, ಅದು ಹಂದಿಗೆ ಸಂಬಂಧಪಟ್ಟ ಸ್ಟೋರಿ ಆಯ್ತಾ. ಸೊ ಮಾಯೆ ಅಂತ ನಾವು ಮಾಡಿದ್ವಿ, ಶೂಟ್ ಎಲ್ಲ ಆಗಿದೆ, ವನಜ ಟೈಮಲ್ಲೇ ಮಾಡಿರೋದು. ಅದು ರಿಯಲ್ ಸ್ಟೋರಿ, ಟ್ರೂ ಸ್ಟೋರಿನ ಇಟ್ಕೊಂಡು ಮಾಡುವಂತಹ ಕಥೆಗಳು ಎಲ್ಲವೂ ಕೂಡ, ಒಂದೊಂದು ಎಪಿಸೋಡ್ ಒಂದೊಂದು ಕತೆ. ಸೊ ಇದು ಮಾಯೆ ಅನ್ನುವಂಥದ್ದು ಈಗ ವೆಬ್ ಸೀರೀಸ್ ಬಂದಿದೆ, ಸೀರೀಸ್ ಆಗಿ ಬಂದಿದೆ, ಟಾಕೀಸ್ ಆ್ಯಪಲ್ಲಿ ಇದೆ, ರಿಲೀಸ್ ಆಗಿದೆ ಒಂದು ಸ್ಟೋರಿ ಅದು. ಸೊ ಅದರಲ್ಲಿ ನೀರಜ್ ಅಂತ ನಮ್ಮ ಡೈರೆಕ್ಟರ್, ಅದಕ್ಕೆ ನಾವು ಒಂದೊಂದು ಸ್ಟೋರಿಗೆ ಒಬ್ಬೊಬ್ರು ಡೈರೆಕ್ಷನ್ ಮಾಡೋದು ಅಂತ ಡಿಸೈಡ್ ಆಗಿ ಆ ಸ್ಟೋರಿ ಅವನೇ ತಗೊಂಡ್ಬಂದು ಬೇರೆಯವ್ರ ಹತ್ರ ಎಲ್ಲ ಕೇಳಿ ಅದು ಸ್ಟೋರಿನೆಲ್ಲ ಮಾಡಿದ್ವಿ ನಾವು. ಶೂಟ್ ಎಲ್ಲ ಆಗಿದೆ, ಎಲ್ಲ ರೆಡಿ ಆಗಿತ್ತು. ಸಡನ್ಲಿ ಕಾಂತಾರ ಅನ್ನೋ ಒಂದು ಮೂವಿ ಬಗ್ಗೆ ಫುಲ್ ಸ್ಪ್ರೆಡ್ ಆಗಿ ಶುರು ಆಯ್ತು. ನಾವು ಇದು ಮಾಡಿದೀವಲ್ಲ, ಮಾಯ ಮಾಡಿದೀವಲ್ಲ, ಬೇಗ ಫಸ್ಟ್ ಬಿಡೋಣ ಅಂತ ನಮ್ಗೆ. ಒಂದು ವೇಳೆ ಕಾಂತಾರ ಬಂದ್ಮೇಲೆ ಇದನ್ನ ನೋಡಿದ್ರೆ ಕಷ್ಟ, ಅದನ್ನ ನೋಡಿ ಮಾಡಿದಾರೆ ಅನ್ನೋಂತ ಬರ್ಬೋದು. ಸೊ ಅದೇನ್ ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಗೆ ಅನ್ಸುತ್ತೆ ಆಸ್ ಒಂದು ಟೀಮ್ ಆಗಿದ್ದಾಗ ನಮ್ದು ಫಸ್ಟ್ ಬರ್ಲಿ ಅನ್ನೋ ಕಾರಣ. ಬಟ್ ಏನ್ ಮಾಡೋದು, ನಮ್ದು ವರ್ಕೇ ಆಗ್ಲಿಲ್ಲ. ವರ್ಕ್ ಶೂಟ್ ಆಗಿದೆ, ಬಟ್ ವರ್ಕ್ ಮಾಡೋದಕ್ಕೆ ಅದಕ್ಕೂ ಏನ್ ಬೇಕು, ದುಡ್ಡೇ ಬೇಕು. ಸೊ ದುಡ್ಡೆಲ್ಲ ಹೊಂದಾಣಿಕೆ ಆಗದಿರೋ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಬಂತು. ಬಟ್ ನನಗೆ ಅನ್ಸಿದೆ ಏನಂದ್ರೆ ಕಾಂತಾರ ರಿಲೀಸ್ ಆಗಿದ ಮುಂಚೆ ಒಂದು ಪೋಸ್ಟರ್ ಆದ್ರೂ ಬಿಡ್ಬೇಕು ನಾವು, ಯಾವ್ದು ಮಾಯದ್ದು ಅಂತ. ಸೊ ಮಾಯದೊಂದು ಪೋಸ್ಟರ್ ಕೂಡ ಬಿಟ್ವಿ ನಾವು ರಿಲೀಸ್ ಆಗೋದಕ್ಕೆ ಮುಂಚೆ. ಬಟ್ ಆದ್ರೂ ನನಗೆ ಕಾಡ್ತಾ ಇತ್ತು, ನಾನೊಂದು ಸಿನಿಮಾ ಬರ್ಲಿಲ್ಲಲ್ಲ, ಕಾಂತಾರ ಬರ್ತಾ ಇದೆ, ಅದು ದೈವ ಕೋಲಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಂದ್ರೆ ಆ ಕಥಾನಕವನ್ನೇ ಹೊಂದಿರುವಂಥದ್ದು, ನಾನು ಏನ್ ಮಾಡ್ಲಿ ಅಂತ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದೆ. ನಾನು ಹೀಗೆ ಒಂದು ಬರ್ದಿದ್ದೆ ಇದೆ, ಬಟ್ ನಾನು ತುಂಬಾ ಕಾತರನಾಗಿದ್ದೀನಿ ಕಾಂತಾರವನ್ನು ನೋಡೋಕೆ ಅಂತ. ನಾನು ಆಕ್ಚುಲಿ ಯಾಕೆ ಕಾತರನಾಗಿದ್ದೆ ಅಂದ್ರೆ, ನಾನು ಮಾಡಿರುವಂತ ಸ್ಟೋರಿಗೆ ಏನಾದ್ರು ರಿಲೇಟ್ ಆಗಿದ್ಯಾ ಫಸ್ಟ್ ನಂದು ಥಿಂಕಿಂಗ್. ನೋಡಿದೆ, ತುಂಬಾ ಅದ್ಭುತವಾದಂತಹ ಕ್ಷಣ ಅದು. ಇಡೀ ಮೂವಿಯನ್ನು ನೋಡಿದ್ದೀನಿ, ಎಲ್ರಿಗೂ ಅಷ್ಟೇ, ಎಲ್ರಿಗೂ ಫೀಲ್ ಆಗಿದೆ ಹಾಗೆ. ನನಗೊಂದು ಸಮಾಧಾನ ಅಂದ್ರೆ ನನ್ನ ಸ್ಟೋರಿ ಏನಿಲ್ಲ ಅದರಲ್ಲಿ, ಬಟ್ ಬಂತಲ್ಲ, ಅದಕ್ಕಿಂತ ಮುಂಚೆನೆ ಬಂತಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ನಾನು ಮಾಡ್ಲೇಬೇಕು, ಅದನ್ನ ಮಾಡ್ತೀನಿ ಕೂಡ. ಬಟ್ ಈಗಿನ ಸಿಚುವೇಶನ್ ಈಗ ಏನಾಗಿದೆ ಅಂದ್ರೆ, ಕಾಂತಾರ ಬಂದ್ಮೇಲೆ ಅದು ನೆಗೆಟಿವ್ ಆಗಿ, ಅಂದ್ರೆ ಜನರು ಯಾರು ಕೆಲವರು ಅದ್ರ ಬಗ್ಗೆ ಗೊತ್ತಿಲ್ಲದೆ, ಮೂವಿಯ ಬಗ್ಗೆ ಗೊತ್ತಿಲ್ಲದೆ, ಕಥಾನಕದ ಬಗ್ಗೆ ಗೊತ್ತಿಲ್ಲದೆ, ಅಥವಾ ಇಲ್ಲಿನ ಆರಾಧನಾ ಪರಂಪರೆಯ ಬಗ್ಗೆ ಗೊತ್ತಿಲ್ಲದೆ ಅದನ್ನ ಮಿಸ್ಯೂಸ್ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಕೆಲವ್ರು ಮಾಡ್ತಾರೆ. ಅಂದ್ರೆ ಬೇರೆ ರಾಜ್ಯದವರಿಗೆಲ್ಲ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿನ ಭೂತಾರಾಧನೆ, ಇಲ್ಲಿನ ಆರಾಧನಾ ಕ್ರಮಗಳು ಗೊತ್ತಿಲ್ಲ. ಅವ್ರು ಅದನ್ನ ರೀಲ್ಸ್ ಮಾಡಬಹುದು, ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಯೂಸ್ ಮಾಡ್ಕೋಬಹುದು. ಎಲ್ಲವನ್ನು ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆಗಳು ಅದನ್ನು ಯೂಸ್ ಮಾಡ್ತಿದ್ದಾರೆ. ಈಗ ಅದು ಮಿತಿ ಮೀರಿ ಹೋಗಿದೆ, ಕೈ ಮೀರಿ ಹೋಗಿದೆ, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಆ ಹಿನ್ನೆಲೆ ನನಗೊಂದ್ಸಲ ಆತಂಕ ಏನಂದ್ರೆ, ನೆಕ್ಸ್ಟ್ ನಾವು ಮಾಡಿದಾಗ ನಮಗೆ ಅದಕ್ಕೆ ಸಪೋರ್ಟ್ ಸಿಗುತ್ತೆ ಎಲ್ಲೋ ಗೊತ್ತಿಲ್ಲ, ಅಂದ್ರೆ ಆ ರೀತಿ ಇಲ್ಲದೆ ಇದ್ರು ಕೂಡ. ಸೊ ಕಲಾತ್ಮಕವಾಗಿ ಅದನ್ನ ನಾವು ಚಿತ್ರಣವನ್ನ ತಂದ್ರು ಕೂಡ ಗೊತ್ತಿಲ್ಲ. ಬಟ್ ಒಂದು ಆಸೆ ಇದೆ, ನೀಟಾಗಿ ಯಾರಿಗೂ ಹರ್ಟ್ ಆಗದಿರೋ ತರ ಸಿನಿಮಾ ಅನ್ನೋದು ಹಾಗೆ. ಸೊ ಸಿನಿಮಾ ಒಂದು ಏನ್ ಮಾಡುತ್ತೆ ಅಂದ್ರೆ ಮನೋರಂಜನೆ ನೀಡುತ್ತೆ, ಕೆಲವೊಂದ್ಸಲ ಕೆಲವ್ರನ್ನ ಹರ್ಟ್ ಮಾಡುತ್ತೆ, ಕೆಲವರಿಗೆ ನೋವು ಮಾಡುತ್ತೆ. ಸೊ ಆ ಎರಡರಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಾವು ಫಸ್ಟ್ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದೀವಿ. ಸೊ ಮಾಯೆ ವೆಬ್ ಸೀರೀಸ್ ಕೂಡ ಹಾಗೆ, ಫಸ್ಟ್ ಎಪಿಸೋಡ್ ಬಿಟ್ಟಿದೀವಿ ನಾವು, ಎಲ್ರಿಗೂ ಇಷ್ಟ ಆಗಿದೆ. ಯಾರು ಕೂಡ ಅದ್ರ ಬಗ್ಗೆ ಇದು ಮಾಡಿಲ್ಲ, ಯಾಕೆಂತಂದ್ರೆ ಎಲ್ರಿಗೂ ಇಷ್ಟ ಆಗಿದೆ ನೋಡಿದವರಿಗೆ. ಇನ್ನು ಯಾರಾದ್ರೂ ನೋಡದೇ ಇದ್ರೆ ಖಂಡಿತವಾಗ್ಲೂ ನೋಡಿ, ಇದು ಟ್ರೂ ಸ್ಟೋರಿಗೆ ಸಂಬಂಧಪಟ್ಟಿರೋಂತ ಮಾಡ್ತಾ ಇರೋದು ನಾವು. ಸೊ ಇನ್ನು ನಾನ್ ಮಾಡಿರೋ ಸ್ಟೋರಿ ಒಂದಲ್ಲ ಒಂದ್ ದಿವಸ ಬರುತ್ತೆ, ಅದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ನೋಡ್ತಾ ಇದೀವಿ, ನೀವೇ ಮಾಡಿ. ಬಟ್ ನನಗೆ ಕಾಂತಾರದ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಬಿಕಾಸ್ ಒಂದು ಬೇರೆ ಥಾಟ್ ಈ ನಮ್ಮ ಕರಾವಳಿಯಲ್ಲಿ. ಯಾಕಂತಂದ್ರೆ ಕರಾವಳಿಯಲ್ಲಿ ಕಾಂತಾರ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ತುಂಬಾ ಇಂತಹ ಏನು ದೈವಾರಾಧನೆಗೆ ಸಂಬಂಧಪಟ್ಟ ಸಿನಿಮಾ ಬಂದಿದೆ. ಬಟ್ ಅದು ಎಡವಿದೆ ಅಂತ ಹೇಳಕ್ಕಾಗಲ್ಲ, ಕೆಲವರು ಆರ್ಟ್ ಮೂವಿ ಅನ್ನೋ ಕಾರಣಕ್ಕೆ ನೋಡದೇ ಇರಬಹುದು. ಮದಿಪು ಅಂತ ಚೇತನ್ ಮುಂಡಾಡಿ ಅವರ ಸಿನಿಮಾ ತುಂಬಾ ಅದ್ಭುತವಾಗಿದೆ, ಅದರ ಕಥೆ ತುಂಬಾ ಚೆನ್ನಾಗಿದೆ. ಬಟ್ ಅದು ಆರ್ಟ್ ಮೂವಿ ಅನ್ನೋ ಕಾರಣಕ್ಕೆ, ಅದರಲ್ಲಿ ಕಮರ್ಷಿಯಲ್ ಥಾಟ್ಸ್ ಇದೆಯಾ ಇಲ್ವಾ ಅನ್ನೋ ಕಾರಣಕ್ಕೆ ಕೆಲವೊಂದ್ಸಲ ನೋಡಕ್ಕೆ ಹೋಗ್ದಿರ್ಬೋದು. ಅದು ಪ್ರಮೋಷನ್ ಕೊರತೆನೂ ಇರ್ಬೋದು, ಗೊತ್ತಿಲ್ಲ ನನಗೆ. ದೆನ್ ಪಿಂಗಾರ ಅಂತ ಒಂದು ಲಾಸ್ಟ್ ಇಯರ್ ಬಂತು, ಅದು ನ್ಯಾಷನಲ್ ಅವಾರ್ಡ್ ಕೂಡ ಆಗಿದೆ. ಆಮೇಲೆ ಜೀಟಿಗೆ ಅಂತ ಒಂದು ಬಂದಿದೆ, ಅದು ಇನ್ನು ರಿಲೀಸ್ ಆಗ್ಬೇಕಷ್ಟೇ. ಸೊ ಅದೆಲ್ಲವೂ ಕೂಡ ಈ ಕಂಟೆಂಟ್ಗೆ ಸಂಬಂಧಪಟ್ಟ ಸಿನಿಮಾಗಳು. ಸೊ ಕಾಂತಾರ ಎನ್ನುವಂಥದ್ದು
ಫಸ್ಟ್ ಎಲ್ರಿಗೂ ರೀಚ್ ಆಯ್ತು. ವೆಲ್ ಪ್ಲಾನ್ಡ್. ಎಸ್, ತುಂಬಾ ಚೆನ್ನಾಗಾಯ್ತು. ನಮಗೂ ಕೂಡ ಒಂದು ಏನ್ ಹೇಳ್ತಾರೆ ಭರವಸೆ ಬಂತು. ನಾವು ನೆಕ್ಸ್ಟ್ ಮಾಡಿದಾಗ ಇದಕ್ಕಿಂತಲೂ ಬೇರೆ ಲೆವೆಲ್ಗೆ ಟ್ರೈ ಮಾಡ್ಬೇಕು. ಮೇಕಿಂಗ್ ವೈಸ್ ಇರ್ಬೋದು, ಕಥೆಯನ್ನ ಹೆಣೆಯೋ ರೀತಿ ಇರ್ಬೋದು, ನಮಗೊಂದು ಇನ್ಸ್ಪಿರೇಷನ್ ಆಯ್ತು ಅಂತ ಹೇಳ್ಬೋದು. ಕಾಂತಾರ ನೋಡಿ ಹೆಮ್ಮೆ ಕೂಡ ಆಯ್ತು, ನನ್ನ ಕತೆ ಅಲ್ಲ ಅನ್ನುವಂತ ಸಮಾಧಾನ ಕೂಡ ಆಯ್ತು. ಎಸ್. ಸೊ ಅನೀಶ್ ಅವ್ರ ಹತ್ರ ನೇರವಾಗಿ ಒಂದು ಪ್ರಶ್ನೆನ ಕೇಳೋದಾದ್ರೆ, ಈ ಕರಾವಳಿ ಭಾಗದವರಲ್ಲಿ ಯಾರಾದರೂ ಸೆಲೆಬ್ರಿಟೀಸ್ಗಳು ಹೋದ್ರೆ ಅಥವಾ ಸಾಮಾನ್ಯ ವ್ಯಕ್ತಿ ಸೆಲೆಬ್ರಿಟಿ ಆದರೆ ನಮಗೊಂದು ರೀತಿ ಒಳಗೊಳಗಡೆ ಒಂದು ರೀತಿಯ ಗರ್ವ, ಒಂದು ರೀತಿಯ ಹೆಮ್ಮೆ ಇರುತ್ತೆ. ಈಗ ಇಲ್ಲಿಂದ ಹೆಸರು ತಗೊಳ್ಳೋದಾದ್ರೆ ರಾಕೇಶ್ ಅವರು ಇರ್ಬೋದು, ಪ್ರವೀಣ್ ಅವರು ಇರ್ಬೋದು, ಆಮೇಲೆ ನಮ್ಮ ಯುವ ಶೆಟ್ಟಿ ಅವರು ಇರ್ಬೋದು, ದಿವ್ಯಾ ಅವರು ಇರ್ಬೋದು, ಎಲ್ಲರೂ ಬ್ಯುಸಿ ಸರ್. ಸೂರಜ್ ಅವರು ಕೂಡ ಹೆಸರು ಮಾಡಿದ ರೀತಿ ಎಲ್ಲರೂ ಬ್ಯುಸಿ. ಅವರನ್ನೆಲ್ಲ ನೋಡುವಾಗ ಸಿನಿಮಾ ಅಲ್ಲದಿದ್ರು ಸೀರಿಯಲ್ ಅಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅನೀಶ್ ಅವರಿಗೆ ಈ ಆಫರ್ಗಳು ಬರ್ತಾ ಇಲ್ವಾ, ಅಥವಾ ನಾನೇ ನಿರ್ದೇಶಕನಾಗಿ ನಾನೇ ಒಂದು ಟೀಮ್ ಮಾಡಿ ನಾನೇ ಸಿನಿಮಾ ಮಾಡ್ತೇನೆ ಅನ್ನುವಂಥ ಹಠದಿಂದ ಆಫರ್ಗಳು ಕಮ್ಮಿ ಆಗ್ತಾ ಇದೆಯಾ, ಅಥವಾ ಆಫರ್ ಬಂದ್ರು ರಿಜೆಕ್ಟ್ ಮಾಡ್ತಾ ಇದ್ದಾರಾ? ಇಲ್ಲ, ಈ ಕ್ವಶನ್ ಏನು ಅಂತಂದ್ರೆ ಆಕ್ಚುಲಿ ಕರೆಕ್ಟ್ ಆಗಿದೆ. ನೀವು ಕೇಳ್ತಿರೋದು ನೀಟ್ ಆಗಿದೆ. ನಿಮ್ಮ ತರನೇ ತುಂಬಾ ಜನರಿಗೆ ಯೋಚನೆ ಇರ್ಬೋದು. ಸೊ ನನಗೆ ಅಂತ ಹಠಗಳೆಲ್ಲ ಏನೂ ಇಲ್ಲ. ಕೆಲವೊಂದ್ಸಲ ಸ್ಕ್ರೀನ್ ಅಲ್ಲಿ ಬರ್ತೀನಿ ನಾನು, ಕೆಲವೊಂದ್ಸಲ ಬರಲ್ಲ ಅಷ್ಟೇ. ಸೊ ಹೇಗಂತಂದ್ರೆ, ಈಗ ನಮ್ಮ ಬಾಕಿಯವ್ರನ್ನೆಲ್ಲ ಕಂಪೇರ್ ಮಾಡಿದಾಗ ನಾನು ಸೀರಿಯಲ್ ಅಲ್ಲಿ ಇಲ್ಲ. ನಾನು ಆಕ್ಚುಲಿ ಟ್ರೈ ಮಾಡಿದೆ ಸೀರಿಯಲ್ಗೆ ಹೋಗೋಣ ಅಂತ, ಆಯ್ತಾ. ವಿಧಿ ನನ್ನನ್ನು ಸೀರಿಯಲ್ಗೆ ಹೋಗದೆ ಇರೋ ತರ ಮಾಡಿರ್ಬೋದು, ನಾನಲ್ಲ ಅನ್ಕೋತೀನಿ. ಬಿಕಾಸ್ ನಾನು ಹೋಗಿದ್ದೆ 2 ಸಲ. ಅಂದ್ರೆ ಈಗ ನೆಕ್ಸ್ಟ್ ಬರುತ್ತೆ ಆ ಸೀರಿಯಲ್, ಹೆಸರು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ಹೇಳಕ್ ಇರೋದಿಲ್ಲ. ಸೊ 2 ಸಲ ಗಡ್ಡ ತೆಗ್ದು ಒಂದು ರೋಲ್ಗೆ ಅಂತ, ಆಯ್ತಾ. ಅಂದ್ರೆ ಪೌರಾಣಿಕ ಸೀರಿಯಲ್ ಆಗಿರೋದ್ರಿಂದ ಸ್ಕ್ರೀನ್ ಟೆಸ್ಟ್ ಕರೀತಾರೆ, ಗಡ್ಡ ತೆಗಿಸ್ತಾರೆ, ವೇಷ ಹಾಕ್ತಾರೆ, ನಿಲ್ಲಿಸ್ತಾರೆ, ಸೂಪರ್ ಆಗಿ ಮಾಡ್ತೀರಾ ಅಂತಾರೆ, ಕಳಿಸ್ತಾರೆ. ಆಮೇಲೆ ಇನ್ನೊಂದ್ಸಲ ಹೋದೆ, ಇನ್ನೊಂದ್ಸಲ ಅದು ಕರೆಕ್ಟ್ ಬಂದಿಲ್ಲ ಅಂತೆ, ಮೊನ್ನೆ ಅಂತ ತೆಗ್ದೆ, ಗಡ್ಡ ತೆಗ್ದೆ, ಇಷ್ಟಿಷ್ಟು ಬಿಟ್ಟಿರ್ತೀನಿ, ತೆಗ್ದೆ, ವೇಷ ಹಾಕ್ದೆ, ನೀಟಾಗಿ ಮಾಡಿದೆ, ಬಂದೆ. ನೆಕ್ಸ್ಟ್ ನನಗೆ ಅನಿಸ್ತು ಎಷ್ಟು ಸಲ ಅಂತ ಹೋಗ್ಲಿ, ಅವ್ರಿಗೆ ಇಷ್ಟ ಆಗಿರುತ್ತೆ. ಬಟ್ ಅವ್ರಿಗೆ ಏನಂತಂದ್ರೆ ಕರೆಕ್ಷನ್ಸ್ ಇರುತ್ತೆ, ಎಡಿಟಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಮತ್ತೆ ಮತ್ತೆ ಮಾಡಿಸ್ತಾ ಇರ್ತಾರೆ. ಬಟ್ ನನಗೆ ಅನಿಸ್ತು ಮೋಸ್ಟ್ಲಿ ನಾನು ಅದಕ್ಕೆ ಸೂಟೇಬಲ್ ಅಲ್ಲ ಅನ್ಸುತ್ತೆ, ನೆಕ್ಸ್ಟ್ ಕರೆದಾಗ ಹೋಗೋದು ಬೇಡ. ಬಟ್ ಆಮೇಲೆ ಕರೆದು ಇಲ್ಲ, ನಾನು ಹೋಗೂ ಇಲ್ಲ, ಅದು ವಿಷಯ ಬೇರೆ. ನೆಕ್ಸ್ಟ್ ಏನಂತಂದ್ರೆ ನನಗೆ ಇಂಟ್ರೆಸ್ಟ್ ಇದೆ ಮಾಡಬೇಕು, ಸೀರಿಯಲ್ ಅಲ್ಲೆಲ್ಲ ಮಾಡಬೇಕು ಅಂತ. ಕೆಲವೊಂದ್ಸಲ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಬೇರೆ ಯಾರಾದ್ರೂ ಹೇಳ್ತಾರೆ, ಸೀರಿಯಲ್ ಎಲ್ಲ ಫಸ್ಟೇ ಹೋಗಕ್ ಹೋಗ್ಬೇಡಿ, ಬೇರೆ ಏನಾದ್ರು ಮಾಡಕ್. ಅಂದ್ರೆ ಕೆಲವ್ರ ಸಜೆಷನ್ಸ್ ಇರುತ್ತೆ, ಅವ್ರ ಸಜೆಷನ್ ಅಂತ ಅಲ್ಲ, ಕೆಲವು ನಮಗೂ ತಲೆಯಲ್ಲಿ ಬರುತ್ತೆ. ಯಾಕಂತಂದ್ರೆ ಸೀರಿಯಲ್ ಅಂತ ಬಂದಾಗ ಕರೆಕ್ಟ್ ಕಮಿಟ್ಮೆಂಟ್ ಕೊಡ್ಬೇಕು ನೀಟಾಗಿ ಅವ್ರಿಗೆ. ಯಾಕಂತಂದ್ರೆ ನಾವು ಯಾವುದೋ ಒಂದು ರೇಟಿಗೆ ನಾವು ಹೋಗಕ್ಕಾಗಲ್ಲ, ಅವ್ರ ರೇಟಿಗೆ ನಾವು ಹೋಗ್ಬೇಕು. ನಮ್ದೇನೋ ಕೆಲಸ ಇದ್ದಾಗ ಇಲ್ಲ ನಾನು ರಜಾ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ಗಳು ನಮಗೋಸ್ಕರ ಕಾಯ್ತಾ ಇರ್ತಾರೆ, ಈ ಎಲ್ಲ ಹಿನ್ನೆಲೆ ಇರ್ತದೆ. ಬಟ್ ನನಗೆ ಇಷ್ಟ ತನಕ ಏನಂತಂದ್ರೆ ಯಾವುದೇ ಒಂದು ಸೀರಿಯಲ್ ಅಲ್ಲಿ ಅಷ್ಟೊಂದು ಅವಕಾಶಗಳು ಬರ್ಲಿಲ್ಲ ನನಗೆ, ಆಯ್ತಾ. ನಾನು ಹೋಗಿ ಕೇಳಲೂ ಇಲ್ಲ, ಬರ್ಲೂ ಇಲ್ಲ. ಕೇಳಿದ್ರೆ ಮೋಸ್ಟ್ಲಿ ಎಲ್ಲಾದ್ರೂ ಒಂದು ಇರ್ತಿದ್ನೋ ಏನೋ ಬೇರೆ ಸೀರಿಯಲ್ ಅಲ್ಲಿ. ನೆಕ್ಸ್ಟ್ ಏನಂತಂದ್ರೆ, ನಾನು ಏನೋ ಹೋಗ್ಬೇಕು ಅಂತ ಅಂದಾಗ ನನಗೆ ಬೇರೆ ಏನೋ ಪ್ರೋಗ್ರಾಮ್, ಲಾಸ್ಟ್ ಟೈಮ್ ಸ್ಟಾರ್ ಸೋಣದಲ್ಲಿ ಕಾಮಿಡಿ ಗ್ಯಾಂಗ್ ಅಂತ ಒಂದು ಶೋ ಬಂತು, ಅದಕ್ಕೆ ನನಗೆ ಹೋಗಕ್ಕೆ ಒಂದು ಅವಕಾಶ ಸಿಕ್ತು. ಆಗ ಬೇರೆನೋ ಸೀರಿಯಲ್ಗೆ ಆಫರ್ ರೆಡಿ ಆಗಿತ್ತು, ಮಾಡೋಣ ಅಂತ ಹೋಗಿ ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಅದು ಬಂತು. ಸೀದಾ ಅದು ಬೇಡ, ನನಗೆ ರಿಯಾಲಿಟಿ ಶೋ ಚೆನ್ನಾಗಿರುತ್ತೆ ಅಂತ ಸೀದಾ ಹೋದೆ. ಅಲ್ಲಿ ಆಕ್ಟಿಂಗ್ ಎಲ್ಲ ಮಾಡಿದೆ, ಅದು ತುಂಬಾ ಬೇಗ ಮುಗ್ದೋಯ್ತು, ಒಂದು 3 monthsಗೆ ಮುಗ್ದೋಯ್ತು. ಅಲ್ಲಿ ಕಾಂಪಿಟೇಷನ್ ಎಲ್ಲ ಆಯ್ತು, ನಮಗೆ ಪ್ರೈಸ್ ಬಂತು, 2nd ಪ್ರೈಸ್ ಬಂತು, ನಾವು ಬಂದ್ವಿ ಊರಿಗೆ. ಅದಾದ್ಮೇಲೆ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಮಾಡೋಣ. ನನಗೆ ಆಕ್ಚುಲಿ ನೀವು ಹೇಳಿದಾಗೆ ಹಠ ಅಂತ ಅಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಜಾಸ್ತಿ ಡೈರೆಕ್ಷನ್ ಅಲ್ಲಿ, ಆಕ್ಟಿಂಗ್ ಗಿಂತಲೂ ಕೂಡ. ಆಕ್ಟಿಂಗ್ ಮಾಡ್ಬೇಕು, ಕೆಲವೊಂದ್ಸಲ ನಾನು ಹೇಳಿದ್ನಲ್ಲ, ಏನ್ ಇಲ್ದಾಗ ಏನಾದ್ರು ಮಾಡ್ಲೇಬೇಕಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದ್ಸಲ ಉಪಾಯ ಇಲ್ಲದೆ ಮಾಡಕ್ ಹೋಗ್ತೀನಿ. ಬಟ್ ಇಷ್ಟಪಟ್ಟು ಗೌರವ ಪಟ್ಟೆ ಹೋಗ್ತೀನಿ. ಬಟ್ ನನಗೆ ಡೈರೆಕ್ಷನ್ ಮಾಡಬೇಕು, ಟೆಕ್ನಿಕಲ್ ಆಗಿ ಏನಾದ್ರು ಮಾಡಬೇಕು, ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ನಾವು ಏನಾದರೂ ಒಂದು ಮಾಡಿದಾಗ, ಈಗ ಸೀರೀಸ್ ಮಾಡಿದಾಗ್ಲೂ ಅಷ್ಟೇ, ಅದರಲ್ಲೊಂದು ಏನೋ ಡಿಫ್ರೆಂಟ್ ಆಗಿರಬೇಕು. ನೆಕ್ಸ್ಟ್ ಮೂವಿ ಮಾಡಿದಾಗ ಈ ಕಥೆಯಲ್ಲಿ ನಾನು ಮಾಡುವಂಥ ನೆಕ್ಸ್ಟ್ ಮೂವಿಯಲ್ಲಿ ಬೇರೇನೋ ಇರಬೇಕು ಅಂತೆಲ್ಲ ಆಸೆ. ನನಗೆ ಆರ್ಟಿಸ್ಟಿಕ್ ಮೂವಿನೂ ತುಂಬ ಇಷ್ಟ ಮಾಡೋಕ್ಕೆ, ವರ್ಕ್ ಮಾಡೋಕ್ಕೆ. ನೆಕ್ಸ್ಟ್ ಕಮರ್ಷಿಯಲ್ ಆಗಿ ಏನಾದರೂ ಮಾಡಿದರೆ ಅದು ಬೇರೆ ಲೆವೆಲ್ಗೆ ಮಾಡಬೇಕು ಅನ್ನೋಲ್ಲ ಆಸೆ ಇರುತ್ತೆ. ಅದಕ್ಕೆಲ್ಲ ಖಂಡಿತ ಡಿಲೇ ಆಗುತ್ತೆ. ಈಗ ನಾನು ಮಾಡ್ತೀನಿ ಅಂದ ಕೂಡಲೇ ನಾನು ಇಳಿದು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಪ್ರಪಂಚನೇ ಹಾಗೆ. ನಮಗೆ ಈಗ ಕಥೆ ಚೆನ್ನಾಗಿರುತ್ತೆ, ರೆಡಿ ಆಗಿರ್ತೀವಿ, ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ, ಇದನ್ನು ಮಾಡೋಣ ನಾವು ಅಂತ. ಆಮೇಲೆ ಒಂದು 10 ದಿವಸ ಆದಮೇಲೆ ಅವ್ರ ಕೈಗೆ ಸಿಗೋದಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಅವ್ರದ್ದೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೇನೋ ವರ್ಕ್ಗಳಿರ್ತವೆ. ನಮಗೆ ಆಗ ಲೈಟಾಗಿ ಇಂಟ್ರೆಸ್ಟ್ ಮತ್ತೆ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಅವ್ರು ಮೋಸ್ಟ್ಲಿ ಸಿಗೋದು ಡೌಟ್ ಅನಿಸುತ್ತೆ. ಆ ಪ್ರೊಡ್ಯೂಸರ್ ಮೊನ್ನೆ ಮಾಡ್ತೀನಿ ಅಂತ ಇದ್ರು, ಈಗ ಇಲ್ಲ, ಸಿಗ್ತಾ ಇಲ್ಲ, ಮಾಡೋದಿಲ್ಲ ಅಂತ ಹೇಳಲ್ಲ ಅಂತ. ಕೆಲವ್ರು ನಮ್ಗೆ ಯಾರು ಸಿಕ್ಕಿರ್ತಾರೋ ಅವ್ರು ಮಾಡೋದಿಲ್ಲ ಅಂತ ಹೇಳಲ್ಲ, ಮಾಡ್ತೀನಿ ಅಂತ ಹೇಳಲ್ಲ. ಆಗ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತೀವಿ. ಈಗ ಸ್ಟೋರಿ ಹೇಳಿ ಆಗಿದೆ, ಈ ಒಂದು ಇವರಿಗೆ ಹೇಳಿ ಆಗಿದೆ, ನೆಕ್ಸ್ಟ್ ಬೇರೆಯವ್ರನ್ನ ಅಪ್ರೋಚ್ ಮಾಡೋದಾದ್ರೆ ಅವ್ರನ್ನ ಮತ್ತೆ ಕೇಳಬೇಕಾಗತ್ತೆ, ಅಂಥದ್ದೆಲ್ಲ ಇರ್ತವೆ. ಸೊ ಹೀಗೆ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಖಂಡಿತ
ಡಿಲೇ ಆದ್ರೂ ಈಗ ಸ್ಕ್ರೀನ್ ಮೇಲೆ ಬರ್ದೇ ನಾನು ಕಾಣಿಸ್ದೇ ಇರ್ಬೋದು, ಬಟ್ ನಾನು ನನ್ನಷ್ಟಕ್ಕೆ ಕೆಲಸ ಮಾಡ್ತಾ ಇರ್ತೀನಿ. ಸೊ ರಾಕಿ ಬಗ್ಗೆ ತುಂಬಾ ಖುಷಿ ಇದೆ, ಹಿಟ್ಲರ್ ಕಲ್ಯಾಣದಲ್ಲಿದ್ದಾನೆ. ನೆಕ್ಸ್ಟ್ ಪ್ರವೀಣ್, ನಮ್ಮ ಪುಟ್ಟಕ್ಕನ ಮಕ್ಕಳು ಅಂತ, ನಮ್ಮ ದಿವ್ಯಾಂಚನ್ ಕೂಡ ಉದಯದಲ್ಲಿ ಬರ್ತಾ ಇರುವಂತಹ ನೇತ್ರ ಅಂತ ಒಂದು ಸೀರಿಯಲ್ ಇದೆ, ಅದರಲ್ಲಿ ಇದ್ದಾರೆ. ನೆಕ್ಸ್ಟ್ ದೀಪಿಕಾ, ಆಮೇಲೆ ವಿಶ್ವ ಕೂಡ ಅಷ್ಟೇ, ಅವನಿಗೂ ಕೂಡ ಈ ಡೈರೆಕ್ಷನ್ ಫೀಲ್ಡ್ ಎಲ್ಲ ತುಂಬಾ ಇಷ್ಟ. ಸೊ ಆ ವರ್ಕಲ್ಲೆಲ್ಲ ಬ್ಯುಸಿ ಇರ್ತಾರೆ. ನಮಗೆ ಅದು ಅಂತ ಕೆಲವೊಂದ್ಸಲ ಸ್ಕ್ರೀನಲ್ಲಿ ಬರ್ತೀವಿ, ಕೆಲವೊಂದ್ಸಲ ಇಂಥ ವರ್ಕ್ಗಳೆಲ್ಲ ಮಾಡ್ತಾ ಇರ್ತೀರಿ. ಸೊ ಅನೀಶ್ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಮ ಜೊತೆ ಇರೋರು ಹೇಳ್ತಾರೆ, ಬೆಳೆಸ್ತಾರೆ ಅವರು ಅಂತ ಕೆಲವೊಂದು ಹೆಸರು ಹೇಳಿದ್ರು, ಬಟ್ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಎಲ್ಲರನ್ನ ಬೆಳೆಸ್ತೀರಿ ಸರ್, ನೀವು ಯಾವಾಗ ಬೆಳೆಯೋದು? ನಾನು ಬೆಳೆದಿದ್ದೀನಲ್ಲ. ಇಲ್ಲ, ನನಗೆ ಹಾಗೆ ಅನಿಸ್ಲಿಲ್ಲ, ಅಂದರೆ ನಾನು ಬೆಳೆಸಿದ್ದೀನೋ ಅಥವಾ ನನ್ನಿಂದ ಹಾಗೆ ಸಕ್ಸಸ್ ಸಿಕ್ಕಿದೆ ಅದೆಲ್ಲ ನಾನು ಹೇಳಕ್ಕೂ ಹೋಗಲ್ಲ. ಬಿಕಾಸ್ ಅವ್ರದ್ದು ಒಂದಷ್ಟು ಟ್ಯಾಲೆಂಟ್ ಇರ್ತವೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಒಂದು ನನಗೆ ಅನ್ಸೋದು ಈಗಲೂ ಅಷ್ಟೇ, ನೆಕ್ಸ್ಟ್ ಏನಾದರೂ ಸೀಸನ್ಗಳು ಬಂದಾಗ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಸೆಲೆಕ್ಟ್ ಆಗಬೇಕು, ಅವ್ರು ಅದಕ್ಕೆ ಟ್ರೈ ಮಾಡಬೇಕು. ಯಾರಿಗೂ ಎಫರ್ಟ್ ಅಥವಾ ದೊಡ್ಡ ಪ್ರಯತ್ನ ಇಲ್ಲದೆ ಅವರು ಹೋಗಕ್ ಸಾಧ್ಯನೇ ಇಲ್ಲ. ಸೊ ಆಗ ನಾವು ಅಂತೂ ಹೇಳಕ್ ಆಗಲ್ಲ, ಅವ್ರ ಮನ್ಸಲ್ಲಿ ಇದ್ರೆ ಅದು ಖುಷಿನೇ ನಮ್ಗೆ. ಅವ್ರು ಒಂದು ಕಾರಣ ಅಂತ, ಲೈಟ್ ಆಗಿ ಒಂದು ಕಾರಣ ಅಷ್ಟೇ, ನಾನೇ ಸಂಪೂರ್ಣ ಅಲ್ಲ. ಯಾರಾದ್ರೂ ಹೋದಾಗ, ಯಾರಾದ್ರೂ ಏನಾದ್ರೂ ಆದಾಗ, ಸಕ್ಸಸ್ ಪಟ್ಟಾಗ ನಮ್ಗೊಂದು ಖುಷಿ ಏನಂತಂದ್ರೆ ನನ್ನ ಜೊತೆಗೆ ಇದ್ರಲ್ಲ, ನಮ್ಮ ಟೀಮಲ್ಲೇ ಇದ್ರಲ್ಲ, ಅವರೊಂದು ಬೇರೆ ಲೆವೆಲ್ಗೆ ಹೋಗ್ತಾ ಇದಾರೆ, ಅದೊಂದು ದೊಡ್ಡ ಖುಷಿ ಆಗುತ್ತೆ. ದೆನ್ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅಣ್ಣ ಅನೀಶ್ ಅಣ್ಣ ಇದ್ರು ನಮ್ ಜೊತೆ. ಸೊ ನೀವು ಕೂಡ ನನ್ಗೊಂದು ಸಾಥ್ ಕೊಟ್ಟಿದ್ರಿ ನಾನು ಹೋಗ್ಬೇಕಾದ್ರೆ, ಏನಾದ್ರು ಮಾಡ್ಬೇಕಾದ್ರೆ. ಸೊ ನಿಮ್ಮನ್ನು ನಾನು ಯಾವತ್ತು ಆಗ ನನ್ಗನ್ಸೋದು ಏನಂದ್ರೆ ಇಷ್ಟು ಸಾಕು ನಮ್ಗೆ. ಅವ್ರೇನು ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಮೆರೆಸ್ಬೇಕು ಅಂತ ಏನೂ ಇಲ್ಲ, ನಮ್ ಜೊತೆಗೆ ಇದ್ರೆ ಆಯ್ತು. ಜೊತೆಗೆ ಇದ್ರಲ್ಲ, ನೆಕ್ಸ್ಟ್ ಕೂಡ ನಮ್ ಜೊತೆಗೆ ಇರ್ಲಿ ಅನ್ನೋದು ಅಷ್ಟೇ. ಸೊ ಸಹಾಯ ಮಾಡ್ತೀನಿ ಅದೆಲ್ಲ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಇಲ್ಲ ಸಹಾಯ ಮಾಡಕ್ಕೆ. ಸೊ ಸಪೋರ್ಟ್ ಮಾಡ್ತೀನಿ, ಯಾರಿಗೆ ಏನೇ ಇದ್ರು ಕೂಡ ಸಪೋರ್ಟ್ ಮಾಡ್ತೀನಿ, ಏನೇ ವರ್ಕ್ ಇದ್ರು ಕೂಡ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಓಕೆ. ಸೊ ಅನೀಶ್ ಅವರಿಗೆ ಸುಮಾರು ಕನಸುಗಳಿದೆ, ಸಿನಿಮಾನೇ ದೊಡ್ಡ ಕನಸು, ಅದ್ರ ಜೊತೆಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅಂತೆ. ಸೊ ನಿಮ್ಮ ಕನಸುಗಳನ್ನ ಸಣ್ಣ ಟೀಸರ್ ಮಾಡಿ ಹೇಳೋದಾದ್ರೆ? ಇಲ್ಲ, ನನಗೆ ಆಕ್ಚುಲಿ ಅದು ಮನೆದೊಂದು ದೊಡ್ಡ ಕನಸೆ ಅಂತ ಹೇಳ್ಬೋದು. ಅದು ಸಣ್ಣ ಕನಸಲ್ಲ, ಮನೆ ಕಟ್ಟಲೇಬೇಕು, ಅದು ಕೂಡ 2 ಫ್ಲೋರ್ನ ಮನೆ ಕಟ್ಟಬೇಕು ಅಂತ ನಾನು ಪ್ರತಿ ಸಲ ಫ್ರೆಂಡ್ಸ್ ಅಲ್ಲೆಲ್ಲ ಹೇಳಿದಾಗ, ನನ್ಗೆ ಹೆಂಗ್ ಕೊಂಚ 2 ಫ್ಲೋರ್ದ ಇಲ್ಲೇ ಬೋರ್ಡು ಅಂದ್ರೆ ಅದು ಕಷ್ಟಪಟ್ಟರೆ ಆಗೋದು. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಆಗತ್ತೆ, ಮಾಡ್ಲೇಬೇಕು ಅಂತ ಇದ್ದೀನಿ. ನನ್ನ ಬೇರೆ ಏನು ಅಂತಂದ್ರೆ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ, ನಮ್ಮ ಜೊತೆಗೆ ಇರಬೇಕು. ಅಕ್ಕ ತಂಗಿಗೆಲ್ಲ ಮಕ್ಕಳೆಲ್ಲ ಆಗಿದಾರಲ್ಲ, ಅವರೆಲ್ಲರೂ ಲವಲವಿಕೆಯಿಂದ ಖುಷಿ ಖುಷಿಯಾಗಿರ್ಬೇಕು. ಅಪ್ಪ ಅಮ್ಮ ಒಂದು ನೆಮ್ಮದಿಯಾಗಿರ್ಬೇಕು ಅಂತ. ಇಷ್ಟ ತನಕ ಅವರಿಗೆ ಸ್ಟ್ರಗಲ್, ಮಕ್ಕಳು ಮೊಮ್ಮಕ್ಕಳು ಹಂಗೆಲ್ಲ ಆಗಿರುತ್ತೆ. ಸೊ ಒಂದು ಒಳ್ಳೆ ಮನೆ ಕಟ್ಟಿದಾಗ ಅದು ಅಮ್ಮನ ಕನಸು ಕೂಡ ಹೌದು. ಅವ್ರು ಪ್ರತಿ ಸಲ ಹೇಳ್ತಾ ಇದ್ರು, ಈಗ ಹೇಳಕ್ ಹೋಗ್ತಾ ಇಲ್ಲ ಪಾಪ, ಅಂದ್ರೆ ನಮ್ಗೇನಾದ್ರು ಮತ್ತೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾ ಇದ್ರು, ಒಂದು ಇಲ್ಲು ಕಟ್ಟೋಡು ನಮ್ಮೊಂದು ಶೋಕದ ಅಂತ ಹೇಳ್ತಾ ಇದ್ರು. ಬಟ್ ಮೊನ್ನೆ ಹೇಳ್ತಿದ್ರು, ನಂಗೆ ಈಗೆಲ್ಲ ಆಸೆ ಇಲ್ಲ, ಅದೆಲ್ಲ ನೀವೇನು ಯೋಚನೆ ಮಾಡಬೇಡಿ, ಮನೆದೆಲ್ಲ ಬೇಡ, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಅಂತ. ಬಟ್ ನನಗೆ ಆಸೆ ಇದೆ, ಅವ್ರಿಗೊಂದು ಆಸೆ ಇದೆಯಲ್ಲ, ಅದನ್ನ ಈಡೇರಿಸಬೇಕು ಅನ್ನೋದು ಕನಸು. ಮತ್ತೆ ಬೇರೆ ಏನಂತಂದ್ರೆ ಸಿನಿಮಾ ಅದೆಲ್ಲ ಇದ್ದೇ ಇರ್ತವೆ, ಬಟ್ ಒಂದು ದೊಡ್ಡ ಸಕ್ಸಸ್ ಸಿಗ್ಲೇಬೇಕು ಯಾವತ್ತೂ ಕೂಡ ಅಷ್ಟೇ. ಈಗ ಸಿಕ್ಕಿರೋದನ್ನೇ ದೊಡ್ಡ ಸಕ್ಸಸ್ ಅಂತ ನಾವು ಹೇಳಕ್ಕೆ ಹೋಗಲ್ಲ. ಒಂದು ದೊಡ್ಡ ಸಾಧನೆ ಅನ್ನೋದು ಹಾಗೆ, ಅದು ನಿಂತ ನೀರಲ್ಲ, ಹರಿತಾ ಇರಬೇಕು, ಮಾಡ್ತಾ ಇರಬೇಕು. ವೆರಿ ನೈಸ್. ಸೊ ಹಾಗೆ ಅನೀಶ್ ಅವರು ಆದಷ್ಟು ಬೇಗ ಮದುವೆ ಕೂಡ ಆಗಬೇಕು, ಇದು ನಮ್ಮ ಮದುವೆ ಆಗಬೇಕು. ಮದುವೆ ಆದ್ಮೇಲೆ ಮದುವೆಗಿಂತ ಮುಂಚೆ ಮನೆ ಕಟ್ಟಬೇಕು. ವೆರಿ ನೈಸ್. ಓಕೆ. ಸೊ ಅನೀಶ್ ಅವರು ಇಷ್ಟು ಹೊತ್ತು ಮಾತಾಡಿದ್ರಿ ಸರ್, ನಿಮ್ಮ ಜೀವನವನ್ನ ನೀವು ನೆನಪು ಮಾಡ್ಕೊಂಡ್ರಿ, ಹೇಗಿತ್ತು ಹೇಗಾಯ್ತು ಅಂತ. ನಿಮ್ಮ ಜೀವನದಲ್ಲಿ ಒಂದು ಭಗವಂತ ಬಂದು ಒಂದು ಆಪ್ಷನ್ ಕೊಟ್ರೆ, ಈ ಒಂದು ಪಾಠನ ನೀವು ಡಿಲೀಟ್ ಮಾಡಬೇಕು ಅಥವಾ ಇದನ್ನೊಂದು ಬದಲಾಯಿಸ್ಬಿಡ್ಬೇಕು ಅಂತ ಹೇಳಿದ್ರೆ ಯಾವುದು ಅಂತ ನೀವು ಯೋಚನೆ ಮಾಡ್ತೀರಿ? ನಾನು ಇಷ್ಟೊಂದು ಯೋಚನೆ ಮಾಡಿಲ್ಲ, ನೀವು ಕೇಳಿದ್ರೆ ಅನ್ನೋ ಕಾರಣಕ್ಕೆ ಕೇಳುವುದಷ್ಟೇ. ನನಗೆ ತುಂಬಾ ಕೋಪ ಬರುತ್ತೆ ಕೆಲವೊಂದ್ಸಲ, ಅರ್ಥ ಆಯ್ತಾ? ಅಂದ್ರೆ ಅದು ಯಾವ್ಯಾವ ಸಿಚುವೇಶನ್ ಅಂತ ಹೇಳಕ್ಕಾಗಲ್ಲ, ಕೆಲವೊಂದ್ಸಲ ಬರುತ್ತೆ. ಅದು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಈಗೀಗ ಅಂತೂ ಸ್ವಲ್ಪ ಮೆಚೂರ್ ಆಗಿರೋದ್ರಿಂದ ಕಂಟ್ರೋಲ್ ಮಾಡ್ತೀನಿ. ಬಟ್ ಕೆಲವೊಂದ್ಸಲ ಅದು ಕಟ್ಟೆ ಹೊಡೆದು ಹೋಗುತ್ತೆ ಯಾವುದೋ ಒಂದು ಸಿಚುವೇಶನ್ಗೆ, ಅದನ್ನೇ ಡಿಲೀಟ್ ಮಾಡ್ಬೇಕು. ನನಗೆ ನಾನು ಯಾವಾಗಲೂ ಖುಷಿಯಾಗಿರ್ಬೇಕು, ಎಲ್ಲರ ಜೊತೆನೆ ಅಂತ ಹ್ಯಾಪಿಯಾಗಿರ್ಬೇಕು, ಅವರು ನನ್ನ ಜೊತೆ ಆಗ ಹ್ಯಾಪಿಯಾಗಿರ್ತಾರೆ. ಎಸ್. ಸೊ ನಿಮ್ಮ ಜೀವನದಲ್ಲಿ ನೀವು ಒಬ್ಬರಿಗೆ ಧನ್ಯವಾದ ಹೇಳಬೇಕಿಂತ ವ್ಯಕ್ತಿ ಇದ್ದದ್ರಿಂದ ನನ್ನ ಜೀವನದಲ್ಲಿ ನಾನು ಇನ್ನಷ್ಟು ಗಟ್ಟಿಯಾದೆ, ನನ್ನ ಕನಸುಗಳು ಅದರ ಹತ್ರ ಹೋಗ್ಲಿಕ್ಕೆ ನನಗೆ ಅವರು ಸಹಾಯ ಮಾಡಿದ್ದಾರೆ, ಆ ವ್ಯಕ್ತಿ ಯಾರು? ಅದು ಸ್ಮಿತೇಶ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಿಕಾಸ್ ಅದು ಮೊದ್ಲು ಹಿಂದೆ ಅಂತಲ್ಲ, ಇತ್ತೀಚೆಗೂ ಆಗಿರ್ಬೋದು ಆ ವಿಷಯಕ್ಕೂ ಅಂತ ಹೇಳ್ಬೋದು. ಎಲ್ಲರೂ ಇದ್ದಾರೆ ನನ್ನ ಬೆನ್ನೆಲುಬಾಗಿ. ಸೊ ಮಾರ್ಗದರ್ಶಕರಾಗಿ ನಂಗೆ ತುಂಬಾ ಜನ ಸಿಕ್ಕಿದ್ದಾರೆ, ಫ್ಯಾಮಿಲಿಯಿಂದ ಹಿಡಿದು ಕನಸು ಯಾವುದು ಕಾಮಿಡಿ ಕಿಲಾಡಿಗಳವರೆಗೂ ಕೂಡ. ಕಾಮಿಡಿ ಕಿಲಾಡಿಯಲ್ಲಿ ಡೈರೆಕ್ಟರ್ಸ್ ಎಲ್ಲ, ಟೆಕ್ನಿಷಿಯನ್ಸ್ ಎಲ್ಲರೂ ಇರ್ತಾರೆ. ಬಟ್ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಅಂತ ಸಿಗ್ಬೇಕು, ಎಲ್ಲಾದ್ರೂ ಒಂದು ಕಡೆ ಸಮಸ್ಯೆ ಆದಾಗ
ಅದು ಎಲ್ರಿಗೂ ಕೊಡಕ್ಕೆ ಸಾಧ್ಯ ಆಗಲ್ಲ. ಬಟ್ ನನಗೆ ಜೊತೆಯಾಗಿದ್ಕೊಂಡು ನಾನೀಗ ಫಾರ್ ಎಕ್ಸಾಂಪಲ್ ಸೋತಾಗ್ಲು ಗೆದ್ದಾಗ್ಲು ನಗ್ನಗ್ತಾ ಏನೂ ಆಗಲ್ಲ, ಸಮಾಧಾನವಾಗಿರಿ ಅವ್ರು ಹಾಗೆ ಕಾಮಾಗಿ ಮಾತಾಡ್ಕೊಂಡು, ಅಂದರೆ ತುಂಬ ಡಿಸಿಪ್ಲಿನ್ಡ್ ಆಗಿ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಕೆಲವೊಂದು ಕಡೆ ನಾನು ಸಜೆಷನ್ ಮಾಡಬೇಕಾದ್ರೆ ಬೇರೆಯವರಿಗೆ ಅವ್ರನ್ನ ನಾನು ತುಂಬ ಫಾಲೋ ಮಾಡ್ತೀನಿ. ಅವ್ರು ನೀಟಾಗಿ ಅದನ್ನು ಅವ್ರು ಮಾತಾಡಬೇಕಾದ್ರೆ, ನೀವು ಕೇಳಿದಿರಲ್ಲ ಗೊತ್ತಿಲ್ಲ, ಅವ್ರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಹೀಗೆ ನೇರ ಆಗ್ತೀನಿ ನಾವು ಹೀಗೆ ಕೂತಿದ್ದವರು, ಅಂದರೆ ಕೇಳೋಣ ಅನ್ಸೋ ಥರ. ಸೊ ನಾನು ಕೂಡ ಅವರ ಸ್ವಲ್ಪ ಫಾಲೋವರ್ ಥರ ಫ್ಯಾನ್ ಥರ ಇದೆ. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಸ್ಮಿತೇಶ್ ಎಸ್ ಬಾರಿ ಅವರಿಗೆ. ಎಸ್. ಸೊ ಕ್ಷಮೆ ಕೇಳಬೇಕು ಅಂತ ಇದ್ರೆ ಕೋಪದಲ್ಲಿ ಏನೇನೋ ಮಾಡಿರ್ತೀರಾ, ನೀವೇ ಹೇಳಿದ್ದು ಕೋಪ ಆಗಿರುತ್ತೆ. ಸೊ ಕ್ಷಮೆ ಕೇಳೋದ್ರಿಂದ ಇದೊಂದು ನಾನು ಮಾಡಬಾರ್ದಾಗಿತ್ತು, ನನ್ನ ಗೊತ್ತಿಲ್ಲದೆ ನಾನು ಅದನ್ನ ಮಾಡಿದ್ದೇನೆ ಅಂತ ಕೇಳೋದಾದ್ರೆ ಕ್ಷಮೆ. ನಾನು ಅಂತ ದೊಡ್ಡ ತಪ್ಪೇನು ಮಾಡಿಲ್ಲ ಇಷ್ಟರ ತನಕ. ಬಟ್ ಅದೇ ಎಲ್ರಿಗೂ ನಾನು ಸೇರಿಸಿ ಹೇಳ್ತಿರೋದು, ಎಲ್ಲ ಕಡೆ ಹರ್ಟ್ ಆಗೋದು ಹೇಗೆ ಅಂತಂದ್ರೆ, ಒಬ್ಬ ಏನಾದರೂ ಅತಿರೇಕವಾಗಿ ಮಾತಾಡಿದಾಗ, ಕೋಪದಿಂದ ಸುಮ್ಮನೆ ಅಂದ್ರೆ ಯಾವುದೋ ಒಂದು ಕ್ಷಣಕ್ಕೆ ಮಾತಾಡಿದಾಗ, ಆಲ್ಮೋಸ್ಟ್ ತುಂಬ ಜನರ ಹತ್ರ ಹಾಗೆ ನಾನು ಆಲ್ಮೋಸ್ಟ್ ನಮ್ಮ ಕಾಮಿಡಿ ಕಿಲಾಡಿ ಡೈರೆಕ್ಟರ್ ಹತ್ರನೂ ಅಷ್ಟೇ, ಏನಾದ್ರು ನಾನು ಸ್ವಲ್ಪ ಅರೇಂಜ್ ಇಲ್ಲ ಅಂತ ತುಂಬ ಜನ ನನಗೆ ತಮಾಷೆ ಮಾಡಿದ್ವಿ, ಈ ಜನ ನಿಮ್ಮೆಲ್ಲ ಅರೇಂಜ್ ಇಲ್ಲ ಮೇಲೆ ಸಾವು ಅಂತ ಬೈಯೋದಿದೆ, ಕೆಲವರು ತಮಾಷೆಗೂ ಬೈಯೋದಿದೆ. ಆಕ್ಚುಲಿ ನನಗೆ ಅನ್ಸುತ್ತೆ ಅದು ಫ್ಯಾಕ್ಟ್. ಆಕ್ಚುಲಿ ನಾನು ತುಂಬ ಸಲ ಅರೇಂಜ್ ಜಾಸ್ತಿ, ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಕೆಲವರಿಗೆ ಅಲ್ಲಿ ಖುಷಿನೂ ಆಗಿರುತ್ತೆ, ಕೋಪನೂ ಬಂದಿರುತ್ತೆ. ಸೊ ಟೋಟಲಿ ನನ್ನಿಂದ ಯಾರಿಗೆಲ್ಲ ಹರ್ಟ್ ಆಗಿದೆ ಅವ್ರಿಗೆಲ್ಲರೂ ಕೂಡ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಎಸ್. ಸೊ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ಹಾಗಾಗಿ ನಿಮ್ಮ ಪದಕೋಶ ಕೇಳಿ ನನಗಂತೂ ಮುಖ ವಿಸ್ಮಿತಳಾದೆ. ಹಾಗಾಗಿ ನಿಮ್ಮ ಜೀವನವನ್ನ ಒಂದು ಆತ್ಮಕತೆ ಮಾಡೋದಾದ್ರೆ ಯಾವ ಟೈಟಲ್ ಕೊಡ್ತೀರಾ? ನನ್ನ ಜೀವನ ಸಹಿ ಅಂತ ಕೊಡ್ತೀನಿ. ಯಾಕೆ ಸಹಿ ಅಂತ? ಓಕೆ, ಏನಾದ್ರೂ ವಿಷಯ ಇದೆಯಾ ಅದರಿಂದ? ಅದು ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಖಂಡಿತ ಹೇಳ್ತೀನಿ. ಇಲ್ಲಿ ಇನ್ನೊಂದು ಇಂಟರ್ವ್ಯೂ ಬರಲೇಬೇಕು ನಾನು. ವೆರಿ ಗುಡ್. ನಿಮ್ಮ ಸಿನಿಮಾದ ಪ್ರಮೋಷನ್ ಇಲ್ಲೇ ಆಗ್ಬೇಕು, ಓಕೆನಾ? ಅದೊಂದು ಆಗ್ಲೇಬೇಕು. ಎಸ್. ಸೊ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವವನ್ನು ನಾನಿವತ್ತು ಭೇಟಿ ಮಾಡಿದೆ. ಸೊ ಅದು ಬಹಳ ಖುಷಿ. ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಅಂತರಾಳವನ್ನು ನನ್ನ ಎದುರು ಬಿಚ್ಚಿಟ್ಟು? ಈಗ ವೀಕ್ಷಕರು ಕೂಡ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಒಂದು ಪ್ರಶ್ನೆ ಅವ್ರಿಗೂ ಇರುತ್ತೆ, ಆಫರ್ ಬರ್ತಾ ಇದೆಯಾ, ಇವ್ರು ಮಾಡ್ತಾ ಇಲ್ವಾ, ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಿಮಗೆ ಹೇಗೆ ಅನಿಸ್ತು ನಿಮ್ಮ ಜೀವನವನ್ನು ನೀವೇ ನೆನಪು ಮಾಡಿಕೊಂಡು? ಕೆಲವೊಂದು ಸಲ ನನಗೆ ಅಂದರೆ ತುಂಬ ಇಂಟರ್ವ್ಯೂಗಳಿಗೆ ಹೋಗಿದ್ದೀನಿ ನಾನು, ಬೇರೆ ಇಂಟರ್ವ್ಯೂಗಳಿಗೆ ಹೋಗಿದ್ದೀನಿ. ಅಲ್ಲಿ ನನಗೆ ಬಾಲ್ಯದಿಂದ ಹಿಡಿದು ಕೊನೆಯವ್ರಿಗೆ ಏನೆಲ್ಲ ಆಗಿದೆ ಎಲ್ಲ ಕೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತೀವಿ, ಅದು ಉದ್ದನೇ ಇರ್ತದೆ. ಸೊ ನನಗಿದು ಈ ಪ್ರೋಗ್ರಾಮ್ ತುಂಬ ಸ್ಪೆಷಲ್ ಅನಿಸ್ತು. ಅಂದರೆ ನಾನೀಗ ಬಂದಿದ್ದೀನಿ ಅಂತಲ್ಲ, ನಾನು ಕಳೆದ ಕೆಲವೊಂದು ಎಪಿಸೋಡ್ಗಳನ್ನು ನೋಡಿದ್ದೀನಿ, ಕೂತು ನೋಡ್ತಾ ಇದ್ದೆ. ನನಗೆ ಅನಿಸ್ತಾ ಇತ್ತು ನೀವು ಕೇಳೋ ಕ್ವಶನ್ಗಳ ಪ್ಯಾಟರ್ನ್, ಅಂದರೆ ಎದುರಿರುವವನಿಗೆ ಒಂದ್ಸಲ ಜಗ್ ಅನ್ಬೋದು, ಇವ್ರು ಯಾಕೆ ಹಿಂಗೆ ಅಂದ್ಬಿಟ್ರು ಅಂತ. ಈಗ ನನಗೆ ನೀವು ಒಂದಷ್ಟು ಕ್ವಶನ್ ಕೇಳುವಾಗ ನೀವು ಇದಿರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ ಅಂತ ಹೇಳಿದಾಗ, ಅದು ಆ್ಯಕ್ಚುಲಿ ನೇರ ಮಾತು. ಆ್ಯಕ್ಚುಲಿ ಅದು ಬೇಕು ಈ ಸಿಚುವೇಶನಲ್ಲಿ. ಕೆಲವೊಂದು ಸಲ ಮುಖಸ್ತುತಿ ಮಾಡೋದು ಅಂತ ಇರ್ತವೆ, ಅದು ಬೇಕು ಅಂತಿರಲ್ಲ. ನಾವು ನೇರವಾಗಿ ಏನಾದರೂ ಇದ್ರೂ ಹಂಚ್ಕೋಬೇಕು. ಅದು ನನ್ನಿಂದಲೂ ನೇರವಾಗಿ ಬಂದಿದೆಯಲ್ಲೋ ಗೊತ್ತಿಲ್ಲ, ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಹೇಳಕ್ಕೆ. ಕೆಲವೊಂದ್ಸಲ ಮನುಷ್ಯ ಸ್ವಭಾವ ಏನು ಅಂತಂದ್ರೆ ನಾವೆಲ್ಲವನ್ನು ಹೇಳಕ್ಕಾಗಲ್ಲ, ಒಳಗೆ ಇಟ್ಕೊಂಡೇ ಮಾತಾಡ್ಬೇಕಾಗತ್ತೆ. ಕೆಲವೊಂದ್ಸಲ ಹೇಳಿದ್ರೆ ಅದು ಎಲ್ಲಿ ಕಾಂಟ್ರವರ್ಸಿ ಆಗ್ಬಿಡುತ್ತೋ ಅಂತ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಸೊ ಅದೆಲ್ಲವನ್ನ ಮೀರಿ ಈ ಅಂತರಾಳ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ಪಂದನ ವಾಹಿನಿಯ ಅದ್ಭುತ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ದೆನ್ ನಿಮ್ಮ ನಿರೂಪಣೆ, ಅಂದ್ರೆ ನೀವು ಆಲ್ರೆಡಿ ನನಗೆ ಪರಿಚಯಸ್ತರೆ, ಬಟ್ ಪರಿಚಯಸ್ತರು ಅಂತ ಹೇಳೋದಲ್ಲ, ನಾನು ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೂ ಕಮೆಂಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕ್ವಶನ್ ರೈಸ್ ಮಾಡ್ತೀರಿ. ದೆನ್ ಮುಂದೆ ಇರುವಂತಹ ಯಾರು ಆರ್ಟಿಸ್ಟು ಅಥವಾ ಯಾವುದೋ ವ್ಯಕ್ತಿ ಇದ್ರು ಅವ್ರಿಗೆ ಯಾವುದೇ ರೀತಿ ಹರ್ಟ್ ಆಗದಿರೋ ಥರ ನೀಟಾಗಿ ಅವ್ರನ್ನ ಹ್ಯಾಂಡಲ್ ಮಾಡ್ತೀರಿ ಅಂತ. ಸೊ ನನಗೆ ತುಂಬ ಖುಷಿ ಇದೆ. ನನ್ನ ಎಪಿಸೋಡ್ ಬಿಟ್ಟು ಹೇಳೋದಾದ್ರೆ ತುಂಬ ಜನರ ಕಥೆಯನ್ನು ನಾನು ನೀಟಾಗಿ ಕೇಳಕ್ಕೆ ಇಷ್ಟ ಆಯ್ತು ನನಗೆ. ಕೆಲವೊಂದ್ಸಲ ನಮಗೆ ಅದು ನೋಡೋ ಥರ ಆಗಬೇಕು, ಆ ಮಾತು ಕೇಳೋ ಥರ ಆಗಬೇಕು. ಆ ಥರ ಈ ಸ್ಪಂದನ ವಾಹಿನಿಯ ಈ ಅಂತರಾಳ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸೊ ಇವತ್ತು ನನ್ನನ್ನು ಕರೆದಿದ್ರಿ, 1-2-3 ಸಲ ನನ್ನ ಹತ್ರ ಹೇಳಿದ್ರಿ, ಮೆಸೇಜ್ ಕೂಡ ಹಾಕಿದ್ರಿ, ಯಾವಾಗ ಬರ್ತೀರಿ, ಡೌಟಲ್ಲೇ ಕೇಳಿರ್ಬೋದು ಇವನ್ ಕೈ ಕೊಡ್ಬೋದೇನೋ ಬರಲ್ಲ ಅಂತ. ಬಟ್ ನಾನು ಡಿಸೈಡ್ ಮಾಡಿದ್ದೆ ಖಂಡಿತ ಬರಬೇಕು ಈ ಕಾರ್ಯಕ್ರಮಕ್ಕೆ. ಬೇರೆ ಎಪಿಸೋಡನ್ನು ನೋಡಿ ಇಂಪ್ರೆಸ್ ಆಗಿದ್ದೆ ಕೂಡ. ಸೊ ನನಗೆ ಇವತ್ತು ಈ ಒಂದು ಅವಕಾಶ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ದೊಡ್ಡ ಕಾರ್ಯಕ್ರಮ ಇದು, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಈ ಕಾರ್ಯಕ್ರಮ. ಒಳ್ಳೆಯದಾಗಲಿ. ಇಲ್ಲಿ ಇಷ್ಟು ಹೊತ್ತು ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದಂತಹ ಕೀರ್ತಿಯವರಿಗೆ, ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇಷ್ಟು ಹೊತ್ತು ಒಬ್ಬ ಕಾಮಿಡಿ ಕಿಲಾಡಿ ಅಲ್ಲ, ಜೀವನದಲ್ಲಿ ಮೋಡಿ ಮಾಡಿದ ವ್ಯಕ್ತಿಯ ಜೊತೆ ನಾನು ಮಾತಾಡಿದೆ. ಅನೀಶ್ ಅವರು ಯಾವ ಸಾಧನೆ ಮಾಡಿದ್ದಾರೆ, ಅದಕ್ಕೆ ನಾವೇನು ಬೆಲೆ ಕೊಡಬೇಕು, ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.